ವೀಕ್ಷಕರೇ ನಮಸ್ಕಾರ. ನಳಿಲು ಬ್ರಹ್ಮಕಲಶೋತ್ಸವದ ಸಂಭ್ರಮದ ಈ ಒಂದು ವಿಶೇಷವಾದ ಮಾತುಕತೆಗೆ ನಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ನಮಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ನಮ್ಮ ಭಾಗ ದೈವ ದೇವಾಲಯಗಳ ತವರು ಅನ್ನುವಂಥದ್ದು. ಬಹುಶಃ ಇಲ್ಲಿ ಹೆಜ್ಜೆಗೊಂದರ ಹಾಗೆ ನಮಗೆ ದೈವ ದೇವಾಲಯಗಳು ಕಾಣೋದಿಕ್ಕೆ ಸಿಗ್ತದೆ. ಅವುಗಳು ಕೂಡ ತಮ್ಮ ಕಾರಣಿಕ ಶಕ್ತಿಯ ಮೂಲಕ ಭಕ್ತರನ್ನ ಅವರ ಒಂದು ಸಕಲ ಸಂಕಷ್ಟಗಳನ್ನ ನಿವಾರಿಸಿ ಅವರನ್ನ ಪೊರೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಬಹುಶಃ ಅಂತವರ ಒಂದು ಕ್ಷೇತ್ರಗಳ ಪೈಕಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನಳಿಲಿನಲ್ಲಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಒಂದು. ಈಗ ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಹುತ್ತಕ್ಕೆ ಪೂಜೆ ಸಲ್ಲುವಂತಹ ಪುತ್ತೂರು ತಾಲೂಕಿನ ಏಕೈಕ ದೇವಸ್ಥಾನ ಎನ್ನುವಂತಹ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವಂತದ್ದು ನಳಿಲು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಅನ್ನುವಂಥದ್ದು. ಸೊ ಇದೀಗ ಇದೇ ಫೆಬ್ರವರಿ 17ರಿಂದ 24ರವರೆಗೆ ಅತ್ಯಂತ ವೈಭವಯುತವಾಗಿ ಅತ್ಯಂತ ಸಂಭ್ರಮ ಸಡಗರದಿಂದ ಬ್ರಹ್ಮಕಲಶೋತ್ಸವವನ್ನು ನಡೆಸೋದಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ನಡೀತಾ ಇದೆ. ದೇವಸ್ಥಾನದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಬಹುಶಃ ತನ್ನ ಒಂದು ಕಾರಣಿಕ ಶಕ್ತಿಯ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿ ಹಂತ ಹಂತವಾಗಿ ಬೆಳಗುತ್ತಾ ಬಂದಂತಹ ಕ್ಷೇತ್ರದಲ್ಲಿ ಬಹಳಷ್ಟು ಕಾಮಗಾರಿಗಳು ನಡೆದಿದೆ. ಅದು ಏನು ಮತ್ತೆ ಈ ಬಾರಿ ಬ್ರಹ್ಮಕಲಶೋತ್ಸವವನ್ನು ಎಷ್ಟೊಂದು ಅದ್ದೂರಿಯಾಗಿ ಮಾಡೋದಕ್ಕೆ ಯೋಜನೆಗಳನ್ನ ಮಾಡಿಕೊಂಡಿದ್ದಾರೆ, ಎಲ್ಲದರ ಬಗ್ಗೆ ಮಾತನಾಡಬೇಕು. ಸೊ ಆ ನೆಲೆಯಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇವತ್ತು ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅನ್ನುವಂಥದ್ದು ನಳಿಲು ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಸಂತೋಷ್ ಕುಮಾರ್ ಈ ನಳಿಲು ಅವರು ಅತಿಥಿಯಾಗಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಕ್ಷೇತ್ರದ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಅವ್ರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನನ್ನ ಸಹೋದ್ಯೋಗಿ ಸುದ್ದಿಯ ಪ್ರತಿನಿಧಿ ಪ್ರವೀಣ್ ಚನ್ನ ಅವರ ಇದೇ ಭಾಗದವರು. ಬಹುಶಃ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಈ ಕ್ಷೇತ್ರದ ಒಂದು ಪ್ರಚಾರದ ನೆಲೆಯಲ್ಲಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಪ್ರವೀಣ್ ಚನ್ನ ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಅವರು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಅನ್ನೋದನ್ನ ಹೇಳ್ತಾ ಪ್ರವೀಣ್ ಅವರಿಗೆ ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಹೇಳಿದ ಹಾಗೆ ಸಂತೋಷ್ ಕುಮಾರ್ ರೈ ನಳಿಲು ಅವರು ಕ್ಷೇತ್ರದ ಆಡಳಿತ ಮುಖ್ಯಸ್ಥರು, ಅದರ ಜೊತೆಗೆ ಉದ್ಯಮಿಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ತನ್ನ ಕೈಯಿಂದ ಬಹಳಷ್ಟು ಒಂದು ಆರ್ಥಿಕ ರೂಪದಲ್ಲಿ ಕೊಡುಗೆಯನ್ನ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೊಡುಗೆಯನ್ನ ಬರ್ತಾ ಇದ್ದಾರೆ. ಕೊಡುಗೆ ದಾನಿಯಾಗಿ ಕೂಡ ಗುರುತಿಸಿಕೊಂಡವರು. ಬಹುಶಃ ಈ ಒಂದು ನಳಿಲು ಕ್ಷೇತ್ರವನ್ನ ಒಂದು ಮತ್ತೆ ಆ ಒಂದು ವೈಭವಕ್ಕೆ ತರಬೇಕು ಎನ್ನುವಂತ ನೆಲೆಯಲ್ಲಿ ಪ್ರಯತ್ನವನ್ನ ಪಟ್ಟು ಬಹಳಷ್ಟು ಮುತುವರ್ಜಿಯಿಂದ ಅದರ ಎಲ್ಲಾ ಕೆಲಸ ಕಾರ್ಯಗಳ ಮುಂಚೂಣಿಯಲ್ಲಿ ನಿಂತು ಆ ನೆಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಬ್ರಹ್ಮಕಲಶೋತ್ಸವದ ಅಂತಿಮ ಹಂತದ ಸಿದ್ಧತೆಯ ಒಂದು ಒತ್ತಡದ ಮಧ್ಯೆ ಇದ್ರೂ ಕೂಡ ಜನರಿಗೆ ಭಕ್ತರಿಗೆ ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಬೇಕು ಎನ್ನುವಂತ ನೆಲೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಬಹುಶಃ ಮೊದಲನೆಯದಾಗಿ ನಾನು ಕೇಳಲೇಬೇಕು, ಅಂತಿಮ ಹಂತದ ಒತ್ತಡ ಇದೆ ಬ್ರಹ್ಮಕಲಶೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು. ಬಹುಶಃ ನಾಡಿದ್ದು ಶನಿವಾರ ಇಷ್ಟೊತ್ತಿಗೆ ಬ್ರಹ್ಮಕಲಶೋತ್ಸವದ ಎಲ್ಲಾ ಸಂಭ್ರಮ ಸಡಗರಗಳು ಆರಂಭಗೊಂಡಿರುತ್ತೆ, ಎಲ್ಲಾ ಧಾರ್ಮಿಕ ಕ್ರಿಯೆಗಳು ಆರಂಭಗೊಂಡಿರುತ್ತೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಹೇಗೆ ನಡೀತಾ ಇದೆ, ಹೇಗೆ ಆಗ್ತಾ ಇದೆ ಕೆಲಸ ಕಾರ್ಯಗಳು ವ್ಯವಸ್ಥೆಗಳೆಲ್ಲ ಅಂತ? ನಾವು ಬ್ರಹ್ಮಕಲಶೋತ್ಸವಕ್ಕೆ ಸುಮಾರು 3 ವರ್ಷದಿಂದಲೇ ತಯಾರಿ ನಡೆಸ್ತಾ ಇದ್ದೇವೆ. ಅಂದ್ರೆ ಬ್ರಹ್ಮಕಲಶೋತ್ಸವ ಮಾಡಬೇಕಾದ್ರೆ ನಮ್ಮ ಕ್ಷೇತ್ರದ ಒಂದು ಅನುಕೂಲಗಳು ಏನೆಲ್ಲ ಉಂಟು, ಕ್ಷೇತ್ರಕ್ಕೆ ಏನೆಲ್ಲ ಒಂದು ಭಕ್ತಾದಿಗಳು ಬರುವಾಗ ಏನೆಲ್ಲ ಅವಶ್ಯಕತೆ ಉಂಟು, ಅದನ್ನೆಲ್ಲ ತಯಾರು ಮಾಡಿಕೊಂಡೇ ಬ್ರಹ್ಮಕಲಶ ಮಾಡಬೇಕಂತೇಳಿ ನಮ್ಮ ಒಂದು ಬ್ರಹ್ಮಕಲಶದ ತಯಾರಿ ಆಗಿತ್ತು. ಹಾಗೆ ನಾವು ದೇವಸ್ಥಾನಕ್ಕೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನು ಮಾಡಿಕೊಂಡು ನಾವು ಬ್ರಹ್ಮಕಲಶಕ್ಕೆ 3 ವರ್ಷದ ಹಿಂದೆಯಿಂದಲೇ ನಾವು ತಯಾರಿ ಮಾಡಿ ಈ ಸಲ ನಾವು ಪಂಚಾಂಗದ ಪ್ರಥಮ ಪ್ರತಿ ಬರುವಾಗಲೇ ನಾವು ಈ ದಿನವನ್ನು ಸುಮಾರು 1 ವರ್ಷದ ಹಿಂದೆ ನಾವು ನಿರ್ಧಾರ ಮಾಡಿಕೊಂಡು ತಂತ್ರಿಯವರ ಹತ್ರ ಹೇಳಿ ಅವರ ಹತ್ರ ಅದರ ಅನುಮತಿ ಕೂಡ ಪಡೆದುಕೊಂಡು ನಾವು ತಯಾರು ಮಾಡಿದ್ದೇವೆ. ಈಗ ನಾವು ಸಾಧಾರಣ ಒಂದು 6 ತಿಂಗಳಿಂದ ದೇವಸ್ಥಾನದ ಬ್ರಹ್ಮಕಲಶದ ಅಂತಿಮ ತಯಾರಿಯಲ್ಲಿದ್ದೇವೆ. ಅಂದ್ರೆ ಅದರ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಬಂದು ಕೊನೆಗೆ ನಾವು ಈಗ 3 ತಿಂಗಳು ಬ್ರಹ್ಮಕಲಶಕ್ಕೆ 3 ತಿಂಗಳು ಇರುವಾಗಲೇ ನಾವು ಅದರ ಆಮಂತ್ರಣ ಪತ್ರಿಕೆಯ ತಯಾರಿ ನಡೆಸುವುದು, ಅದಕ್ಕೆ ಬೇಕಾದಂತಹ ಎಲ್ಲ ನನ್ನ ಬ್ರಹ್ಮಕಲಶ ಬೇಕಾದಂತಹ ಎಲ್ಲ ಸ್ವಯಂ ಸೇವಕರ ಇದು ಮತ್ತೆ ನಮ್ಮ ಅದಕ್ಕೆ ಯಾರ್ಯಾರೆಲ್ಲ ಸಮಿತಿಯಲ್ಲಿ ಸದಸ್ಯರು ಬೇಕು, ಅದರ ಸಂಚಾಲಕರು ಯಾರು ಬೇಕು, ನಮ್ಮ ಬ್ರಹ್ಮಕಲಶೋತ್ಸವದ ಸಮಿತಿ ಹೇಗೆ ಆಗಬೇಕು, ಅದನ್ನೆಲ್ಲ ನಾವು ಸುಮಾರು 6 ತಿಂಗಳಿಂದ ಈಚೆ ನಮ್ಮ ಎಲ್ಲ ಭಕ್ತ ಬಂಧುಗಳು, ನಮ್ಮ ಭಾರಿ ಆತ್ಮೀಯರು, ಈ ಕ್ಷೇತ್ರದ ಭಕ್ತರನ್ನು ಸೇರಿಸಿಕೊಂಡು ನಾವು
ಎಲ್ಲ ತಯಾರಿ ಮಾಡಿಕೊಂಡು ನಾವು ಡಿಸೆಂಬರ್ 18ಕ್ಕೆ ಆಗುವಾಗ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಕೂಡ ಮಾಡಿದ್ದೇವೆ. ಈಗಾಗಲೇ ನಾವು ಸುಮಾರು 7,000 ಆಮಂತ್ರಣ ಪತ್ರಿಕೆಯನ್ನು ಪ್ರತಿ ಮನೆಗೆ ಕೊಟ್ಟಿದ್ದೇವೆ. ಇನ್ನೂ 1,000 ಆಮಂತ್ರಣ ಪತ್ರಿಕೆಯನ್ನು ಈಗಾಗಲೇ ಕೊಡ್ತಾ ಬಂದಿದ್ದೇವೆ. ಅಂತೂ ನಾವು 8,000 ಆಮಂತ್ರಣ ಪತ್ರಿಕೆಯನ್ನು ನಾವು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಸೊ ಆ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಪ್ರವೀಣ್ ಅವರ ಹತ್ರ ನಾನು ಕೇಳಲೇಬೇಕು, ಸ್ಥಳೀಯರು ನೀವು ಬಹಳಷ್ಟು ಆ ಕ್ಷೇತ್ರವನ್ನ ಗಮನಿಸಿಕೊಂಡು ಬಂದಿದ್ದೀರಿ, ಬಹುಶಃ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ತಾವು ಅಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಸೊ ಆ ಕ್ಷೇತ್ರದ ಒಂದಷ್ಟು ಹಿನ್ನೆಲೆಯನ್ನ ತಾವು ಗಮನಿಸಿದ ಹಾಗೆ ಹೇಳೋದಿದ್ರೆ ಅದರ ಒಂದು ಕಾರಣಿಕ ಶಕ್ತಿಯ ಬಗ್ಗೆ. ಆದ್ರೆ 20 ವರ್ಷಗಳ ಮುಂಚೆ ಬ್ರಹ್ಮಕಲಶ ಆಗುವಾಗ ನಾವೆಲ್ಲ ಸಣ್ಣ ಪ್ರಾಯದಲ್ಲಿದ್ದೀವಿ. ಆದ್ರೆ ಈ ಬಾರಿಯ ಬ್ರಹ್ಮಕಲಶಕ್ಕೆ ನಮ್ಗೆ ಒಂದು ಸಂಪೂರ್ಣವಾಗಿ ದೇವರ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮುಖ್ಯವಾಗಿ ನಮ್ಗೆ ಕ್ಯಾಪ್ಟನ್ ಯಾರು ಇರ್ತಾರೆ ಎಂಬುದು ಮುಖ್ಯ. ಕ್ಯಾಪ್ಟನ್ ಕರೆಕ್ಟ್ ಅರ್ಧ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮ್ಗೆ ದೇವಸ್ಥಾನಕ್ಕೆ 25 ವರ್ಷಗಳಿಂದ ಸಂತೋಷ್ ಕುಮಾರ್ ರೈ ಅವರು ಆಡಳಿತ ಮುಕ್ತಸ್ಥರಾಗಿ ದೇವಸ್ಥಾನದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ನಡೆಸ್ತಾ ಬರ್ತಿದ್ದಾರೆ. ಅದು ಇಡೀ ಊರಿಗೆ ಒಂದು ಪ್ಲಸ್ ಪಾಯಿಂಟ್. ಸಂತೋಷ್ ಕುಮಾರ್ ರೈ ಅವರು ಖಾಲಿ ನಳಿಲು ದೇವಸ್ಥಾನವಲ್ಲದೆ ಸುತ್ತಮುತ್ತ ಗ್ರಾಮೀಣ ದೇವಸ್ಥಾನಗಳನ್ನು ದೈವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅದೇ ರೀತಿ ಪುತ್ತೂರಿನ ಹಲವು ದೇವಸ್ಥಾನಗಳಿಗೆ ದೇಣಿಗೆ ನೀಡಿದ್ದಾರೆ. ಈ ಮೂಲಕ ಸಂತೋಷ್ ಕುಮಾರ್ ರೈ ಅವರಂತ ಒಂದು ವ್ಯಕ್ತಿಯನ್ನು ದೇವರೇ ಒಂದು ಇಡೀ ಪುತ್ತೂರಿಗೆ ಒಂದು ನೀಡಿದ್ದಾರೆ. ಅವರ ನೇತೃತ್ವದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಯಶಸ್ವಿಯಾಗಿ ನಡೀತಿದೆ. ನಮ್ಗೆ ಅವರ ಒಂದು ನೇತೃತ್ವದಲ್ಲಿ ಒಂದು ಭಾಗಿಯಾಗುವ ಒಂದು ಅವಕಾಶ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರ ಕೃಪೆಯಿಂದ ಸಿಕ್ಕಿದೆ ಅನ್ನುವಂಥದ್ದು. ಓಕೆ, ಇನ್ನು ಕ್ಷೇತ್ರದ ಬಗ್ಗೆ ಒಂದಷ್ಟು ಹೇಳೋದಿದ್ರೆ ಸರ್, ಕ್ಷೇತ್ರದ ಒಂದು ಹಿನ್ನೆಲೆಯನ್ನ ಹೇಳೋದಿದ್ರೆ, ಬಹುಶಃ ತಾವು ಹಿರಿಯರು, ಆರಂಭದಿಂದ ಕೂಡ ಕ್ಷೇತ್ರದ ಒಂದು ಮಾಹಿತಿ ಇರುವಂಥವ್ರು. ಹಿಂದೆ ಹೇಗಿತ್ತು ಮತ್ತೆ ಆ ಒಂದು ಕ್ಷೇತ್ರದ ಹಿನ್ನೆಲೆ, ಅಲ್ಲಿನ ಒಂದು ಪೌರಾಣಿಕ ಕಥೆ ಏನಾದ್ರೂ ಇದ್ರೆ ಅದನ್ನ ಹೇಳ್ಬೋದು ಅಂತ. ಅಂದ್ರೆ ಈ ನಳಿಲು ಎಂಬ ಸ್ಥಳ ಅದು ಒಂದು ಇಡೀ ಒಂದು ಬೈಲು ಉಂಟು. ಆ ಬೈಲಿಗೆ ಪಾಲ್ತಾಡು ಅಂತ ಹೆಸರು. ಆ ಬೈಲಿನಲ್ಲಿ ಹಿಂದೆ ಯಾವುದೇ ತೋಟ ಎಲ್ಲ ಇರಲಿಲ್ಲ, ಬರೀ ಗದ್ದೆ ಇತ್ತು. ನಾವು ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿ ನೋಡುವಾಗ ನಮ್ಮ ಹಿರಿಯರು ಆ ನಳಿಲಿನಲ್ಲಿ ಚಾವಡಿ ಎಂಬ ಮನೆ ಇತ್ತು. ಆ ಚಾವಡಿ ಎಂಬ ಮನೆಯಲ್ಲಿ 4 ತಂಡದವರು ವಾಸಿಸ್ತಾ ಇದ್ದರು. ಅಂದರೆ 4 ಮನೆಯವರು, ಒಂದೇ ಫ್ಯಾಮಿಲಿಯವರು, 4 ವಿಂಗಡಾಗಿ. ಆ ಚಾವಡಿ ಮನೆಗೆ ಎದುರಿಗೆ ಪೂಕರೆದ ಗದ್ದೆ ಇತ್ತು, ಹಾಗೆ ಬಾರದ ಗದ್ದೆ ಇತ್ತು, ಬಾರೆ ನೆಡುವ ಗದ್ದೆ ಇತ್ತು. ಎಲ್ಲ ಆ ಒಂದು ಈ ಚಾವಡಿ ಮನೆಗೆ ಎಂತ ಪೂರಕವಾಗಿ ಬೇಕೋ ಅದು ಇತ್ತು. ಅಂದರೆ ನಾವು ಈಗ ತಿಳಿದುಕೊಂಡಾಗೆ ಇದು ಎಷ್ಟು 1,000 ವರ್ಷದ ಹಿಂದಿನ ಕಥೆಯು ನಮ್ಮ ದೇವಸ್ಥಾನಕ್ಕೆ ಇರ್ಬೋದು ಹಿನ್ನೆಲೆ. ಅಂದರೆ ನಾವು ಸಣ್ಣದಿರುವ ನೋಡುವಾಗಲೇ ನಮ್ಮ ತಾಯಿ, ನನ್ನ ಅಜ್ಜ ಅವರಿರುವಾಗಲೇ ಈ ದೇವಸ್ಥಾನ ಒಂದು ಗುಹೆಯ ರೂಪದಲ್ಲಿ ಇತ್ತು. ಅಂದರೆ ಮೇಲೆ ಇದ್ದ ಸುತ್ತ ಒಂದು ದರೆ ಇತ್ತು, ಪರ್ವತ, ಅದೊಂದು ಗುಹೆಯಲ್ಲಿ ಇದ್ದು ಅದೀಗ ಓಪನ್ ಆಗಿರ್ಬೋದು. ಅದಕ್ಕೆ ಹೋಗುವ ದಾರಿ ಕೂಡ ಹಾಗೆ ಇತ್ತು. ಅದು ನಾವು ಸಣ್ಣದಿರುವಾಗಲೂ ಕೂಡ ನೋಡಿದ್ದೇವೆ. ಆ ಒಂದು ಸಮಯದಲ್ಲಿ ನನ್ನ ಅಜ್ಜ ಅಂದರೆ ತಾಯಿಯ ತಂದೆ ಅಲ್ಲಿ ಅವರು ಮನೆ ಕಟ್ಟಲಿಕ್ಕೆ ಅಂತೇಳಿ ಮರ ಎಲ್ಲ ಜೋಡಣೆ ಮಾಡುವಾಗ ಈ ದೇವಸ್ಥಾನದಲ್ಲಿ ಬಂದು ಅದಕ್ಕೆ ಅಡ್ಡ ನಾಗ ಬಂದು ಮಲಗಿತ್ತು. ಆಗ ಅಜ್ಜ ಅದನ್ನು ವಿಚಾರಣೆ ಮಾಡುವಾಗ ದೇವಸ್ಥಾನ ಕಟ್ಟದೆ ಮನೆ ಕಟ್ಟಬಾರದು ಅಂತ ಬಂತು. ಹಾಗೆ ಮೊದಲನೇ ದೇವಸ್ಥಾನ. ಹಾಗೆ ಅದಕ್ಕೆ ಮೊದಲು ಹುಲಿ ಮುಳ್ಳಿನ ಮಾಡಿತ್ತು. ಗರ್ಭಗುಡಿ ಮತ್ತೆ ಹುಲ್ಲಿನ ಮಾಡು ಮತ್ತೆ ಒಂದು ರಕ್ತೇಶ್ವರ ಗುಡಿ ಇತ್ತು. ಇದಾಗುವಾಗ ಅಂದ್ರೆ ದೈವಗಳಿತ್ತು, ಅದು ನಮ್ಮ ಚಾವಡಿಯಲ್ಲೇ ಇತ್ತು. ವ್ಯಾಘ್ರ ಚಾಮುಂಡಿ ಮತ್ತೆ ರುದ್ರ ಚಾಮುಂಡಿ, ಅದರ ಮೊಗ, ಅದರ ಆಯುಧಗಳು ಎಲ್ಲ ಚಾವಡಿಯಲ್ಲಿ ಇತ್ತು ಮನೆಯಲ್ಲಿ. ಇದು ದೇವಸ್ಥಾನ ಹತ್ತಿರ ಇತ್ತು. ಮತ್ತೆ ಇವರು ಎಂತ ಮಾಡಿದ್ರು, ಇದು ಬೇಡ ಅಂತೇಳಿ ದೇವಸ್ಥಾನ ಅದನ್ನು ತೆಗೆದು ಹಂಚಾಕಿದ್ರು. ಅದಕ್ಕೆ ಮರದ ಇದೆಲ್ಲ ಮಾಡಿ ಹಂಚಾಕಿ, ಆವಾಗಲೇ ನಮ್ಮ ಕೆಮ್ಮಿಂಜೆ ಇವರು ನಾಗೇಶ್ ಅವರ ತಂದೆ ಬಂದು ಅದಕ್ಕೆ ಕಲಶ ಎಲ್ಲ ಮಾಡಿ ಆವಾಗಲೇ ಅದಕ್ಕೆ ಮುಗುಲಿ ಎಲ್ಲ ಇಟ್ಟು ಆ ದೇವರ ಒಂದು ಬ್ರಹ್ಮ ಕಲಶ ನಡೆದಿತ್ತು 1956ರಲ್ಲಿ ಆಗಿತ್ತು. ಮತ್ತೆ ನಮ್ಮ ತಂದೆ ತಾಯಿಯವರು ಮತ್ತೆ ನಮ್ಮ ಮಾವನವರು ಮತ್ತೆ ಸಂಬಂಧಿಕರು ಎಲ್ಲ ಇದ್ರು. ಈಶ್ವರ ರೈ, ಕಮಲ ರೈ ಮತ್ತೆ ಮಂಜನ್ ರೈ ಅವರೆಲ್ಲ ಇದ್ರು. ನಮಗೆ ಶನಿವಾರ ಮಾತ್ರ ಪೂಜೆ ಆಗ್ತಾ ಇತ್ತು. ಅಂದ್ರೆ ನಮ್ಮ ಈ ಪಾಲ್ತಾಡು ಕುಟುಂಬ ಅಂತ ಹೇಳಿದ್ರೆ ದೊಡ್ಡ ಕುಟುಂಬ, ತುಂಬಾ ಜನ ಅಲ್ಲಿ ಈ ನಳಿಲು ಎಂಬಲ್ಲಿ ವಾಸವಾಗಿ ಬೇರೆ ಬೇರೆ ಕಡೆ ಹೋಗಿ ನಿಂತಿದ್ದಾರೆ. ಈಗ ಅವರ ಊರಲ್ಲಿ ಪ್ರಶ್ನೆ ಚಿಂತನೆ ನಡೆದ ಸಮಯದಲ್ಲಿ
ನೀವು ನಲಿಲಿಂದ ಬಂದವರು ಅಂತೇಳಿ ಅವರು ಈ ನಲಿಲಿಗೆ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡುದು. ಈಗಲೂ ಬರ್ತಾ ಇದ್ದಾರೆ, ಒಂದೊಂದೇ ಫ್ಯಾಮಿಲಿಯವರು ಬರ್ತಾ ಇದ್ದಾರೆ ಬೇರೆ ಬೇರೆ ಊರಿಂದ. ಹಾಗೆ ಈ ಪಾಲ್ತಾಡದಲ್ಲಿ ದೊಡ್ಡ ಕುಟುಂಬದಲ್ಲಿ ಈ ನಲಿಲು ಎಂಬುದು ಒಂದು ಪಾರ್ಟ್ ಆಗಿ ಉಳಿಯಿತು. ಹಾಗೆ ಅಂತೇಳಿ ನಮ್ಮ ಇಡೀ ಪಾಲ್ತಾಡಿನವರು ಒಟ್ಟಿಗೆ ಇದ್ದೇವೆ. ಯಾವುದೇ ಇದರಲ್ಲಿ ಆ ಕಾಲದಲ್ಲಿ ಅಂದ್ರೆ ಇದು ನಲಿನಲ್ಲಿ ಇದ್ದವರಿಗೆ ಅಂತ ಬಿಟ್ಟರು, ಮೇಲೆ ವಿಷ್ಣುಮೂರ್ತಿ ದೇವಸ್ಥಾನ ಉಂಟು, ಅದು ಒಂದು ಫ್ಯಾಮಿಲಿಯವರು, ಒಂದು ಪಂಗಡದವರು ಅದರಲ್ಲಿ ವಿಭಾಗದವರು ತಗೊಂಡ್ರು. ಇನ್ನೊಂದು ವಿಭಾಗದವರು ನಡುಮನೆ ಅಂತ ಉಂಟು, ಅದರಲ್ಲಿ ಒತ್ತೆಕೊಳ್ಳು ಎಲ್ಲ ಆಗ್ತದೆ, ಅದು ಒಂದು ವಿಭಾಗದವರು ತಗೊಂಡ್ರು. ಹಾಗೆ ಮತ್ತೆ ಈ ಇತ್ತೀಚಿನ ಒಂದು 25 ವರ್ಷ ಹಿಂದೆ ಅಂದ್ರೆ ಸುಮಾರು 1997ರಲ್ಲಿ ನಮಗೆ ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಅಂತೇಳಿ ಒಂದು ಪ್ರೇರಣೆ ನಮ್ಮ ಅರ್ಚಕರಿಂದ ಬಂತು. ಹಾಗೆ ನಾವು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುವಾಗ ಎಲ್ಲ ಊರಿನ ವಿಷಯ ಅಲ್ಲಿ ಬಂತು. ಆಗ ಅದು ಬಾರಿ ಹಿಂದಿನಿಂದಲೇ ಇದೆ, ಆದ್ರೆ ಇದು ನೀವು ಸುಬ್ರಹ್ಮಣ್ಯ ದೇವರಂತಲೇ ನಂಬಿಕೊಂಡು ಬಂದದ್ದು. ಈಗ ಅದು ಹುತ್ತ ಕವರ್ ಆಗಿದೆ, ಅದರ ಒಳಗೆ ಎಂತ ಉಂಟಂತೇಳಿ ನಾವು ವಿಮರ್ಶೆ ಮಾಡುವಾಗಿಲ್ಲ. ಅಂದ್ರೆ ಅದರಲ್ಲಿ ನಾಗನ ವಾಸ ಇರುವುದು ನಾವು ಆಗಾಗ ಕಾಣ್ತಾ ಇರ್ತೇವೆ. ಅದರ ಪೂಜೆ ಮಾಡುವಾಗಲೂ ಅದು ಎದುರು ಬಂದು ಕೂತು ಇರ್ತದೆ ಅಂತ ಸಂದರ್ಭಗಳು ಕೂಡ ನಡೆದಿದೆ. ಹಾಗೆ ಅಲ್ಲಿ ಎಂತ ವಿಮರ್ಶನೆ ಮಾಡ್ಲಿಕ್ಕಿಲ್ಲ, ಅದು ಸುಬ್ರಹ್ಮಣ್ಯ ದೇವರೇ ಇಲ್ಲಿ ಇದ್ದಾರೆ. ಆದಿ ಸುಬ್ರಹ್ಮಣ್ಯದಲ್ಲಿ ಹೇಗೆ ದೇವರು ನೆಲೆ ಆಗಿದ್ದಾರೆ ಹಾಗೆ ಇಲ್ಲಿ ನೆಲೆ ಆಗಿದೆ ಅಂತೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಚಿಂತನೆ ಆಯಿತು. ಆಗ ಈ 2 ದೈವಗಳು ಕೂಡ ಪರಿವಾರ ದೈವಗಳಾಗಿ ಈ ದೇವರ ಒಟ್ಟಿಗೆ ಇರ್ತವೆ ಅಂತೇಳಿ ಹಾಗೆ ಚಿಂತನೆ ಆಯಿತು. ಹಾಗೆ ನಾವು ಮತ್ತೆ 2004ರಲ್ಲಿ ನಾವೆಲ್ಲ ಫ್ಯಾಮಿಲಿ ಅವರು ಸೇರಿ ಇದಕ್ಕೆ ನಾವು ದೇವರ ಗರ್ಭಗುಡಿ, ಪ್ರಸಾದ ಮಂಟಪ ಮತ್ತೆ ಸುತ್ತುಪೌಳಿ ಇಷ್ಟು ಮಾತ್ರ ಮಾಡಿದ್ದು ಆರಂಭಿಕ ಹಂತದಲ್ಲಿ. ಅದನ್ನು ನಾವು 2004ರಲ್ಲಿ ಬ್ರಹ್ಮಕಲಶ ಆಯಿತು. ಅಂದ್ರೆ ಆ ಕೆಲಸ ಕೂಡ ನಾವು ಕೇವಲ 140 ದಿವಸದಲ್ಲಿ ಮುಗಿಸಿದ್ದೇವೆ. ನಾವು ಆ 140 ದಿವಸದಲ್ಲಿ ದೇವಸ್ಥಾನದ ಕೆಲಸವೂ ಮಾಡಿದ್ದೇವೆ, ಬ್ರಹ್ಮಕಲಶವೂ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ರಸ್ತೆಯ ಕೊರತೆ ಇತ್ತು, ಅದನ್ನು ನಾವು 7 ಕಿಲೋಮೀಟರ್ ದೂರದಿಂದ ರಸ್ತೆ ಮಾಡಿಕೊಂಡು ಬಂದು ಆ ಕೆಲಸವನ್ನು ಮಾಡಿದ್ದೇವೆ. ಆಗ್ಲೂ ನಮಗೆ ದೇವರ ಅನುಗ್ರಹ ತುಂಬಾ ಇತ್ತು. ಏನು ಇಲ್ಲದ ಜಾಗದಲ್ಲಿ ಅಂತ ಒಂದು ಅಷ್ಟಾದ್ರೂ ದೇವರ ಒಂದು ಸಾನ್ನಿಧ್ಯ ನಿರ್ಮಾಣ ಆಗ್ಬೇಕು ಅಂತ ಹಾಗೆ ಮತ್ತೆ ದೇವರ ಒಂದು ಅನುಗ್ರಹದಲ್ಲಿ ಆವತ್ತು ನಾವು 2004ರಲ್ಲಿ ಕೂಡ ಅದನ್ನು ಮಾಡುವಂತ ನಮಗೆ ಒಂದು ಶಕ್ತಿ ಬಂತು. ಹಾಗೆ ಅದನ್ನು ಭಾರಿ ಕಷ್ಟದಲ್ಲಿ ಮಾಡಿದ್ದು. ಆ ಸಮಯದಲ್ಲಿ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಊರಿನವರು. ಆಗ ಡಿ ವಿ ಸದಾನಂದ ಗೌಡರು MLA ಆಗಿದ್ರು, ಹಾಗೆ ಅವರು ಕೂಡ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ನಾವು ಸಹಾಯವನ್ನು ಪಡೆದು ಆ ಬ್ರಹ್ಮಕಲಶವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಇದೊಂದು ಸಂತೋಷ ಇದೆ, ನಮಗೆ ಖುಷಿ ಇದೆ. ಹೌದು, ಇದು ಈಗ ನಮ್ಮ ನೇತೃತ್ವದ್ದು ಇದು 2ನೇ ಬ್ರಹ್ಮಕಲಶ. ಈಗ ಅದ್ದೂರಿಯಾಗಿ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದು. ಈಗ ರಸ್ತೆ ಎಲ್ಲ ನಮಗೆ 3ನೇ ರಸ್ತೆ ನಿರ್ಮಾಣ ಆಗಿದೆ, ಹತ್ತಿರದ್ದು ಬೆಳ್ಳಾರೆ ಮೇನ್ ರೋಡ್ ಇಂದ್ರಿ. ಹಾಗೆ ಈಗ ಇನ್ನೂ ಜಾಸ್ತಿ ಅನುಕೂಲ ಆಗಿದೆ, ನಮಗೆ ಅನುಕೂಲ ತುಂಬಾ ಜಾಸ್ತಿ, ಭಕ್ತರಿಗೆ ಬರೋದಕ್ಕೆ ಸುಲಭ ಆಗಿದೆ. ಮಾತಾಡೋಣ ಈಗ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಂದಷ್ಟು ಕರೆಗಳು ಬರ್ತಾ ಇದೆ, ಅವರ ಜೊತೆ ಮಾತನಾಡಿಕೊಂಡು ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ. ಹಲೋ ನಮಸ್ತೆ. ನಮಸ್ತೆ ಸರ್. ಸುರೇಶ್ ರೈ ಅವರು? ನಾನು ಸುರೇಶ್ ರೈ. ಹೌದು. ಮಾತಾಡಿ ಸರ್, ಮಾತಾಡಿ. ಈಗ ನಳಿಲು ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆಡಳಿತ ಮುಕ್ತೇಸರರು ನಮ್ಮ ಜೊತೆಗಿದ್ದಾರೆ, ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳೋದಿದ್ರೆ. ಓಕೆ, ಈಗ ದೇವಸ್ಥಾನದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಹೇಳ್ಬೇಕಾದ್ರೆ, ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸಿದ್ದೇನೆ. ಈಗ ನಾನು ಒಂದು 30 ವರ್ಷದಿಂದ ಆ ಜಾಗಕ್ಕೆ ಹೋಗ್ತಾ ಇದ್ದೇನೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲಿಯ ಪರಿಸ್ಥಿತಿ ಆವಾಗ ಹೇಗಿತ್ತು ಈಗ ಹೇಗಿತ್ತು ಅಂತ ಹೇಳಿದ್ರೆ ಅಜಗಜಾಂತರ ವ್ಯತ್ಯಾಸ. ಬಹಳಷ್ಟು ಒಂದು ಅಭಿವೃದ್ಧಿ ಹೊಂದಿದೆ. ಆವಾಗ ಹೇಗೆ ಅಂತ ಹೇಳಿದ್ರೆ ನಾವು ಅಷ್ಟು ದೂರ ಗಾಡಿಯನ್ನು, ಬೈಕನ್ನ ಆಗ್ಲಿ ನಿಲ್ಸಿ ನಡೆದುಕೊಂಡು ಒಂದು ಹೊಳೆಗೆ, ಒಂದು ತಾವೆಲ್ಲ ನೋಡಿರ್ತೀರಿ, ಈ ಅಡಿಕೆ ಮರದ ಒಂದು ಮರವನ್ನು ಹಾಕಿ ಹೋಗ್ಬೇಕಾಗಿತ್ತು. ಬಹಳ ಸುತ್ತ ಕಾಡು, ದೇವಸ್ಥಾನದ ಹತ್ತಿರವರೆಗೂ ಕಾಡು, ಬಹಳ ಒಂದು ಒಳ್ಳೆ, ಆದ್ರೆ ಒಂದು ಪ್ರಕೃತಿ ಬಹಳ ರಮಣೀಯವಾದಂತಹ ಒಂದು ಸೀನರಿ ಆವಾಗ ದೃಶ್ಯ ಇತ್ತು. ಆದ್ರೆ ವ್ಯವಸ್ಥೆ ಇರ್ಲಿಲ್ಲ, ಯಾವ್ದಕ್ಕೂ ಅಂತ ವ್ಯವಸ್ಥೆ ಇರ್ಲಿಲ್ಲ. ಬಟ್ ಈಗ ಆಗ್ತಾ ಆಗ್ತಾ ಸ್ವಲ್ಪ ಬಹಳಷ್ಟು ಇಂಪ್ರೂವ್ ಆಗಿದೆ. ಬೇಕಾದಷ್ಟು ಈಗ ರೋಡ್ ಆಗಿದೆ, ಎಲ್ಲ ಕಡೆಗಳಿಂದಲೂ ರೋಡ್ ಇದೆ. ಪಾರ್ಕಿಂಗ್ ವ್ಯವಸ್ಥೆಗಳು ಬಹಳಷ್ಟು ಅಭಿವೃದ್ಧಿ ಆಗಿದೆ. ದೇವಸ್ಥಾನ ಫಸ್ಟ್ ಆಗಿ ನಿರ್ಮಾಣ ಆಗಿದೆ. ಅನ್ನಛತ್ರ ಮತ್ತು ಪಾಕಶಾಲೆ, ಆಮೇಲೆ ಪೂಜೆಯವರಿಗೆ ಮನೆ, ಪೂಜೆ ಮಾಡುವವರಿಗೆ ಅರ್ಚಕರ ಮನೆ, ಗೆಸ್ಟ್ ಹೌಸ್. ಹಲೋ, ಹೇಳಿ ಸರ್. ಕೇಳಿಸ್ತಾ ಇದೆ.
ಕೇಳ್ತದ? ಹೌದೌದು, ಮುಂದುವರಿಸಿ. ಓಕೆ ಓಕೆ, ಹಾ. ಸರಿ. ಬಹಳಷ್ಟು ಅಭಿವೃದ್ಧಿ ಹೊಂದಿದೆ ಈಗ. ಹೌದು ಹೌದು ಹೌದು. ಎಲ್ರೂ ಒಂದು ಬಂದು ನೋಡ್ಲೇಬೇಕಾದಂತ ಜಾಗ. ಹಾ ಮತ್ತೆ ಬಹಳ ಒಂದು ಪ್ರಸಿದ್ಧಿ ಹೊಂದ್ತಾ ಇದೆ ಈಗ. ಹಾ ಪ್ರಸ್ತುತ ಇರುವ ಆಡಳಿತ ಸಮಿತಿ ಅಂತ ಹೇಳಿದ್ರೆ ಸಂತೋಷ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ. ಎಲ್ಲ ಕಡೆ ಈಗ ಕೇಳ್ತಾ ಇದ್ದಾರೆ ಜನ, ಏನು ಅಲ್ಲಿದ್ದು ವಿಶೇಷ ಅಂತ ಹೇಳಿ. ಆ ಮಟ್ಟಕ್ಕೆ ಈಗ ಬೆಳೆದಿದೆ. ಮೊದಲಾದ್ರೆ ಒಂದು ಐಸೋಲೇಟ್ ಆಗಿತ್ತು, ಒಂದು ಸೈಲೆಂಟ್ ಆಗಿದ್ದಾಗಿತ್ತು. ಈಗ ಸ್ವಲ್ಪ ಚಲನವಲನ ಇದ್ದಾಗೆ ಇದೆ. ಒಳ್ಳೆಯ, ಅಂದ್ರೆ ಹೆಚ್ಚಿನ ಜನರಿಗೆ ಕ್ಷೇತ್ರದ ಬಗ್ಗೆ ತಿಳಿತಾ ಇದೆ, ಪರಿಚಯ ತಿಳಿತಾ ಇದೆ. ಎಲ್ಲರೂ ಕೇಳ್ತಾ ಇದ್ದಾರೆ ಏನು ಅಲ್ಲಿಯ ವಿಶೇಷತೆ ಅಂತ ಕೇಳುವಷ್ಟರ ಮಟ್ಟಿಗೆ ಅದು ಬೆಳೆದಿದೆ. ಇನ್ನು ಬೆಳೆಯುವಂತ, ಇನ್ನು ಅಭಿವೃದ್ಧಿ ಹೊಂದಿ ಎಲ್ಲ ಕಡೆಗಳಿಗೂ ಅದರ ಒಂದು ವಿಶೇಷತೆ, ಒಂದು ಪ್ರಖ್ಯಾತಿ ಹೊಂದುವಂತಹ ಒಂದು ಪರಿಸ್ಥಿತಿ ಸಹ ನಮಗೆ ಕಾಣ್ತಾ ಇದೆ. ಹಾಗೆ ಸುರೇಶ್ ರೈ ಅವರ ಬಗ್ಗೆ. ಸುರೇಶ್ ರೈ ಅವರು ನಮ್ಮ ಭಾರಿ ಆತ್ಮೀಯರು, ಹಿಂದಿನಿಂದಲೇ ನಮ್ಮ ಒಟ್ಟಿಗೆ ಇದ್ದವರು. ನಾವು ಯಾವತ್ತೂ ಒಂದು ಫ್ರೆಂಡ್ಶಿಪ್ ಅಲ್ಲಿ ಒಂದೇ ರೀತಿ ನಡ್ಕೊಂಡಿದ್ದವರು. ಅವರು ಕ್ಷೇತ್ರಕ್ಕೆ ಬರ್ತಾ ಇದ್ರು. ಈಗ ಈ ಬ್ರಹ್ಮಕಲಶದ ಸಮಿತಿಯಲ್ಲಿ ಅವರೇ ನಮ್ಮ ಕಾರ್ಯಾಲಯದ ಸಂಚಾಲಕರಾಗಿದ್ದಾರೆ. ಈಗ ದೇವಸ್ಥಾನದ ಎಲ್ಲ ಕಾರ್ಯಗಳನ್ನು ಹತ್ತಿರದಿಂದ ನಮ್ಮೊಟ್ಟಿಗಿದ್ದು ಅದಕ್ಕೆ ಸಂಪೂರ್ಣ ಅವರ ಸಹಾಯ ನಮ್ಮ ದೇವಸ್ಥಾನದಲ್ಲಿ ಈಗ ಆಗ್ತಾ ಉಂಟು. ಇನ್ನು ಮುಂದೆ ಅವರು ನಮ್ಮೊಟ್ಟಿಗೆ ಇರ್ತಾರೆ. ಹಾಗೆ ನಮಗೆ ಭಾರಿ ಒಂದು ಸ್ವಲ್ಪ ನಮ್ಮ ದೊಡ್ಡ ಜವಾಬ್ದಾರಿ ಅವರ ತಲೆಗೆ ಕೊಟ್ಟಿದ್ದೇವೆ. ಹಾಗೆ ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಭಾರಿ ಸಂತೋಷ ನಮಗೆ. ಎಲ್ಲರ ಸಹಕಾರದಿಂದ ಎಲ್ಲರ ಸಹಕಾರ ಉಂಟು. ಹಾಗೆ ಅದರಲ್ಲಿ ಇವರಿಗೂ ದೊಡ್ಡ ಇದು ಕೊಟ್ಟಿದ್ದೇವೆ ನಾವು. ಈಗ 2004ರಲ್ಲಿ ಬ್ರಹ್ಮಕಲಶ ಮಾಡಿದೆವು ಅನ್ನುವಂತ ಮಾತನ್ನ ಹೇಳಿದ್ವಿ. ಬಹುಶಃ ಆಗಿನ ವ್ಯವಸ್ಥೆಗಳಿಗೂ ಆಗಿನ ಮೂಲ ಸೌಕರ್ಯಗಳು ಈಗಿನ ಸೌಕರ್ಯಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗೆ ಹೇಳಿದ್ರೆ ಎಷ್ಟು ಕಷ್ಟಪಟ್ಟು ರಸ್ತೆಯನ್ನ ಮಾಡಿ ಹೇಗೆ ವ್ಯವಸ್ಥೆಗಳನ್ನ ಮಾಡಿಕೊಂಡ್ರಿ ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಬ್ರಹ್ಮಕಲಶ ಮಾಡೋದಕ್ಕೆ ತಾವು ಪಟ್ಟಂತ ಒಂದು ಕಷ್ಟ ಅಥವಾ ಎದುರಿಸಿದಂತ ಸವಾಲುಗಳ ಬಗ್ಗೆ ಸ್ವಲ್ಪ ಹೇಳೋದಿದೆ ಸರ್. ಅದು ನಿಜವಾಗಿಯೂ ಅದೊಂದು ಭಾರಿ ದೊಡ್ಡ ಸವಾಲಾಗಿತ್ತು ನಮಗೆ. ಪ್ರಥಮವಾಗಿ ನಾವೊಂದು ರಸ್ತೆ ನಿರ್ಮಾಣ ಮಾಡದೆ ಏನು ಮಾಡುವಾಗಿರ್ಲಿಲ್ಲ. ಹಾಗೆ ನಮಗೆ ನೆಟ್ಟಾರು ಕಡೆಯಿಂದ 7 ಕಿಲೋಮೀಟರ್ ದೂರ ಆಗ್ತದೆ. ಅದು ಸಾಧಾರಣ ಈ ಗುಡ್ಡೆಯ ಮೇಲಿಂದ ನಾವು ರಸ್ತೆ ಮಾಡಿಕೊಂಡು ಬಂದು ಅಲ್ಲಿಗೆ ಬಂದೆವು. ಈ ರಸ್ತೆ ಮಾಡುವಾಗ ಪ್ರಥಮವಾಗಿ ಎಂತಾಯ್ತು ಅಂತ ಹೇಳಿದ್ರೆ, ಕಟೀಲ್ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಯಕ್ಷಗಾನ ಅಲ್ಲಿ ಮಾಡಬೇಕು. ನಮಗೆ ಕಟೀಲು ದೇವಿ ಒಮ್ಮೆ ನಮ್ಮ ಸ್ಥಳಕ್ಕೆ ಬರಬೇಕು ಅಂತ ಹೇಳುವ ಒಂದು ನಮಗೆ ಭಾವನೆ ಫಸ್ಟಿಗೆ ಇತ್ತು. ಹಾಗೆ ಅದನ್ನು ನಾವು ಬುಕ್ ಮಾಡಿ ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಂತೇಳಿ ಮಾಡ್ತಾ ಇದ್ದೆವು ಸಣ್ಣ ಮಟ್ಟಿಗೆ. ಅದರಲ್ಲಿ ಏನೋ ಸ್ವಲ್ಪ ಸಣ್ಣ ಹಣ ಸಂಗ್ರಹ ಮಾಡುವುದಂತೇಳಿ ಮಾಡಿ ಸುಮಾರು 50 ರೂಪಾಯಿ ಒಂದು ಸತ್ಯನಾರಾಯಣ ಪೂಜೆಗೆ ರಸೀದಿ ಮಾಡಿ, ಅವತ್ತು ನಾವೊಂದು ಟಾರ್ಗೆಟ್ 1,000 ರಸೀದಿ ಬುಕ್ ಮಾಡಬೇಕು. ಅದರಲ್ಲಿ 50,000 ರೂಪಾಯಿ ಬರ್ತದೆ. ಅದರಲ್ಲಿ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಯಕ್ಷಗಾನ ಅಲ್ಲಿ ನಡೆಸಬೇಕು ಅಂತೇಳಿ ನಮ್ಮೊಂದು ಆಸೆ. ಆ ರೀತಿ ನಾವು ದೇವಿ ಬರಬೇಕಾದ್ರೆ ರಸ್ತೆ ಬೇಕು. ಹಾಗೆ ನಾವು ಗುಡ್ಡೆಯಿಂದ ನಾವು ರಸ್ತೆ ಮಾಡಿಕೊಂಡು ಬಂದು, ಆಗ ನಮಗೆ ಒಂದು ಅದರ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಅಂದರೆ ನಮ್ಮೊಟ್ಟಿಗೆ ಯಾರು ಸಿವಿಲ್ ಇಂಜಿನಿಯರ್ಸ್ ಎಲ್ಲ ಇರಲಿಲ್ಲ, ನಾವೇ ಇಂಜಿನಿಯರ್ಸ್. ನಮ್ಮ ಸಣ್ಣ ಪ್ರಾಯ, ನಮ್ಮದು 30 ವರ್ಷದ ಒಳಗೆ. ಹಾಗೆ ನಾವು ರಸ್ತೆ ಮಾಡಿಕೊಂಡು ಬಂದು ದೇವಸ್ಥಾನದಲ್ಲಿ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಿಯ ಯಕ್ಷಗಾನವನ್ನು ಆಟವನ್ನು ನಡೆಸಿದ್ದೆವು. ಹಾಗೆ ದೇವಿಯ ಒಂದು ಅನುಗ್ರಹದಲ್ಲಿ ನಮಗೆ ಮತ್ತೆ ಈ ಬ್ರಹ್ಮಕಲಶಕ್ಕೆ ಚಾಲನೆ ನಮಗೆ ದೊರೆಯಿತು. ಹಾಗೆ ನಾವು ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಒಂದು ದಿನ ನಿಗದಿಪಡಿಸಿಕೊಂಡು ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡುವಾಗ ನಾವು ಫ್ಯಾಮಿಲಿಯವರು, ನಾವು ಸ್ವಲ್ಪ ಈ ನಲಿಲು ಈ 4 ಮನೆಯಲ್ಲಿ ಇದ್ದವರು ನಾವೆಲ್ಲ ಸೇರಿ ಒಂದು 12 ಲಕ್ಷ ರೂಪಾಯಿ ನಾವು ಹೇಗೆ ದುಡ್ಡು ಹಾಕುದಂತೇಳಿ ಒಂದು ಸಂಗ್ರಹದ ಒಂದು ನಮ್ಮ ಟಾರ್ಗೆಟ್ ಮಾಡಿಕೊಂಡೆವು. ಅದೇ ರೀತಿ ನಾವು ಹಾಗೆ ನಾವು ಮಾಡಬೇಕಂತ ಹೊರಡುವಾಗ ಈ ಅಷ್ಟಮಂಗಲ ಪ್ರಶ್ನೆ ಇಡುವುದು ಇದರ ಬಗ್ಗೆ ನನಗೆ ಜಾಸ್ತಿ ನಾಲೆಜ್ ಇರಲಿಲ್ಲ. ಆಗ ನನ್ನ ಮಾವನ ಮಗ ಅರುಣ್ ಕುಮಾರ್ ರೈ ಅಂತ ಈಗ ಬ್ರಹ್ಮಕಲಶದ ನಮ್ಮ ಈ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ನಮಗೆ ಹೀಗೆ ಉಂಟು, ಅಲ್ಲಿ ಇದು ಮಾಡ್ತಾರೆ ಅಷ್ಟಮಂಗಲ ಅಂತ ಹೇಳಿದರೆ ಅದಕ್ಕೆ ಬಾಲಕೃಷ್ಣ ನಾಯರ್ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡುವಂತೆಲ್ಲ ಅವರು ಹೇಳಿ ಅವನು ನಮ್ಮೊಟ್ಟಿಗೆ ಆವತ್ತಿಂದ ಇವತ್ತಿನವರೆಗೂ ಈ ಎಲ್ಲ ಕಾರ್ಯದಲ್ಲಿ ಮುಖ್ಯವಾಗಿ ಕೈ ಜೋಡಿಸಿದ್ದಾನೆ.
ಹಾಗೆ ನಮಗೆ ಇದೆಲ್ಲ ಗೊತ್ತಾಯ್ತು ಹೇಗೆ ಮಾಡುದು ಅಂತೆಲ್ಲ ನಾವು ಅದರ ಜೊತೆಗೆ ಎಂತ ಆಯ್ತು ಅಂತ ಹೇಳಿದ್ರೆ ನಾನು ನಮ್ಮ ನನ್ಯ ಅಚ್ಯುತ್ ಮೂಡಿತೆಯರದು ಪರಿಚಯ ಇತ್ತು. ಹಾಗೆ ಅವರಿಗೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬಾ ಅಂದ್ರೆ ನನಗೆ ಒಂದು ಗುರುವಿನ ಸ್ಥಾನ. ಅವರ ಒಂದು ಅನುಭವದಿಂದ ನನಗೆ ತುಂಬಾ ಪ್ರಯೋಜನ ಆಯಿತು. ಅದು ಹೇಗೆ ಮಾಡುದು, ಅದಕ್ಕೆ ಯಾರು ವಾಸ್ತುಶಿಲ್ಪಿ ಇದ್ದಾರೆ ಅವರನ್ನು ಕರ್ಕೊಂಡು ಬರುದು, ಮತ್ತೆ ಅವರು ಫೋನ್ ಮಾಡಿ ಅವರೇ ಅದರ ಬಗ್ಗೆ ನನಗೆ ಮಾಹಿತಿ ಎಲ್ಲ ಕೊಡ್ತಾ ಇದ್ರು. ಹಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಸಲದ ಬ್ರಹ್ಮಕಲಶವನ್ನು ನಾವು ಮಾಡುದಂತ ಹೇಳಿದ್ರೆ ಈ ಜೀರ್ಣೋದ್ಧಾರ ಮಾಡುವುದೇ ದೊಡ್ಡ ಸವಾಲಾಗಿತ್ತು ನಮಗೆ. ಅಂದ್ರೆ ಅದಕ್ಕೆ ಬೇಕಾದ ಕಲ್ಲೆಲ್ಲ ಬರಬೇಕು. ಹೇಗೆ ಅಂತ ಹೇಳಿದ್ರೆ ನಮಗೆ ಕಲ್ಲು ತಂದು ಕೊಡ್ತೇನೆ ಅಂತ ಒಬ್ರು ಹೇಳಿದವರು ತಂದು ಕೊಡ್ಲೇ ಇಲ್ಲ ಕೆಂಪು ಕಲ್ಲು. ಕೊನೆಗೆ ನಾವು ಶಿಲಾನ್ಯಾಸಕ್ಕೆ ತಂತ್ರಿ ಅವರು ಬರುವಾಗ ಅಲ್ಲಿ ಕೆಂಪು ಕಲ್ಲು ಒಂದು 5 ಕೆಂಪು ಕಲ್ಲು ಕೂಡ ಇಲ್ಲ ಶಿಲಾನ್ಯಾಸಕ್ಕೆ ಬೇಕಾಗುವಂಥದ್ದು. ಅದು ನಾನು ಜೀಪಲ್ಲಿ ತಂತ್ರಿ ಅವರನ್ನು ಕರ್ಕೊಂಡು ಬರುವಾಗ ಕಲ್ಲು ಬರ್ಲಿಲ್ಲ ಅಂತ ಗೊತ್ತಾಯ್ತು. ನಾನು ದಾರಿಯಲ್ಲಿ ಅರ್ಧ ಒಂದು ಮನೆಗೆ ಹೋಗುವ ಒಂದು ಕಲ್ಲಿನ ಇದಿತ್ತು, ಒಂದು ಲೋಡ್ ಕಲ್ಲು ಇಟ್ಟಿದ್ರು. ಅದರಿಂದ 5 ಕಲ್ಲನ್ನು ಜೀಪಲ್ಲಿ ಹಾಕಿಕೊಂಡು ತಂತ್ರಿ ಅವರು ನಾನು ಒಟ್ಟಿಗೆ ಬಂದು ಶಿಲಾನ್ಯಾಸ ಮಾಡಿದ್ದು. ಮತ್ತೆ ನಮಗೆ ಕ್ರಿಸ್ಟೋಫರ್ನವರು ಕಲ್ಲಿನ ಇದಕ್ಕೆ ಕಲಿಸುವಂತ ಕೆಲಸ ಮಾಡ್ತಾ ಇದ್ರು. ಕ್ರಿಸ್ಟೋಫರ್ನವರು ಅವರ ಹತ್ರ ಮಾತಾಡುವಾಗ ಅವರು ಹೇಳಿದ್ರು, ಅಂದ್ರೆ ನನ್ನ ಒಬ್ಬ ಆತ್ಮೀಯರಾದವರು ಕರ್ಕೊಂಡು ಹೋದ್ರು. ಹೋಗಿ ಆ ಕ್ರಿಸ್ಟೋಫರ್ನವ್ರ ಹತ್ರ ಮಾತಾಡುವಾಗ ಅವರು ನಾನು ಕಲಿಸ್ತೇನೆ ಅಂತ ಹೇಳಿದ್ರು. ಮತ್ತೆ ಕಲ್ಲು ಬರಲಿಕ್ಕೆ ಶುರುವಾಯಿತು. ನಮಗೆ ಸುಮಾರು 10,000 ಕಲ್ಲು ಬೇಕಿತ್ತು. ಹಾಗೆ ಬಂದು ನಾವು ಅಂದ್ರೆ ನಮಗೆ ಅದಕ್ಕೆ ಸರಿಯಾಗಿ ಮೇಸ್ತ್ರಿ ಸಿಕ್ಕಿದ್ರು. ಹಾಗೆ ಅದು ಬೇಗ ಆಯ್ತು. ಮತ್ತೆ ನಾವು ಪೂರ್ವ ತಯಾರಿ ಅಂತ ಹೇಳಿದ್ರೆ ಈಗಲೂ ಹಾಗೆ ಆ ಸಮಯದಲ್ಲಿಯೂ ಹಾಗೆ ಎಲ್ಲ ನಾವು ಅದನ್ನು ಮುಂದಾಲೋಚನೆ ಇಟ್ಟೇ ಮಾಡ್ತಾ ಇದ್ದೆವು. ಮರದ ಕೆಲಸ ಆಗಲಿ ಅಥವಾ ಕಪ್ಪು ಕಲ್ಲಿನ ಕೆಲಸ ಆಗಲಿ, ಕಾರ್ಕಳಕ್ಕೆ ಹೋಗಿ ಅಲ್ಲಿ ಒಂದು 5-6 ಜನ ಹತ್ರ ನಾವು ಕೊಟೇಶನ್ ತಗೊಂಡು ಅದರ ಮೂಲಕ ನಾವು ಕಪ್ಪು ಕಲ್ಲಿನ ತಯಾರೆಲ್ಲ ಮಾಡಿ ರೆಡಿ ಮಾಡಿ ನಾವು ಅದರ ಎಲ್ಲ ಕೆಲಸವನ್ನು ಮಾಡಿದೆವು. ಅಂದ್ರೆ ನಮಗೆ ಅದೊಂದು ದೊಡ್ಡ ಸವಾಲೇ ಆಗಿತ್ತು. ಆದ್ರೂ ಅದನ್ನು ಒಂದು ಮಾಡಬೇಕಂತ ಹಠ ಇತ್ತು. ಆಗ ಸ್ವಲ್ಪ ನಮ್ಮದು ಯಂಗ್ ಬ್ಲಡ್, ಸ್ವಲ್ಪ ನಾವು ಸ್ವಲ್ಪ ಧೈರ್ಯದಲ್ಲಿದ್ದೆವು. ಹಾಗೆ ಆ ಸಲದು ಮಾಡಿದೆ. ತುಂಬಾ ನಮಗೆ ಪ್ರಯೋಜನ ಆಗಿದೆ. ಆ ಸಮಯದಲ್ಲಿ ಸೌನೂರಿನಲ್ಲಿ ಕೃಷಿ ಮೇಳ ಆಯ್ತು. ನಮಗೆ ಚಪ್ಪರದ ವ್ಯವಸ್ಥೆಗೆ ಆ ಕೃಷಿ ಮೇಳದವರೇ ನಮಗೆ ಕೊಟ್ಟರು ಬೇಕಾದಷ್ಟು. ಚಪ್ಪರ ಎಲ್ಲ ಮಾಡಿದೆವು. ಈಗ ಎಂತ ಇಲ್ಲ, ಈಗ ಏನು ಬೇಕಾದ್ರೂ ಶಾಮಿಯಾನದವರು ಮಾಡಿ ಬಿಡ್ತಾರೆ. ಬರೀ ದೇವಸ್ಥಾನ ಇದ್ರೆ ಸಾಕು, ಮತ್ತೆ ಉಳಿದದನ್ನೆಲ್ಲ ಅವರೇ ಮಾಡಿ ಬಿಡ್ತಾರೆ. ದೇವರ ಅನುಗ್ರಹದಿಂದ ಎಂತ ಬೇಕು ಎಲ್ಲವೂ ದೇವಸ್ಥಾನದ ಅಂಗಣಕ್ಕೆ ಬಂದು ತಲುಪುವ ವ್ಯವಸ್ಥೆ ಆಗಿದೆ ಈಗ ಆಗಿದೆ. ಆ ಸಮಯದಲ್ಲಿ ಅದೆಲ್ಲ ಇರ್ಲಿಲ್ಲ. ಎಲ್ಲ ನಾವೇ ಮಾಡಬೇಕು, ಪ್ರತಿಯೊಂದು ನಾವೇ ತಯಾರು ಮಾಡಬೇಕು. ಅಂದ್ರೆ ನಮ್ಮ ಊರಿನವರಿಗೆ ಅದು ಪ್ರಥಮ ಬ್ರಹ್ಮಕಲಶೋತ್ಸವ, ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಆಗಿ ಆ ಬ್ರಹ್ಮಕಲಶೋತ್ಸವ ನೋಡುದು, ಅದರಲ್ಲಿ ಸೇವೆ ಮಾಡುದಾಗ್ಲಿ ಕೆಲಸ ಮಾಡುದಾಗ್ಲಿ ಅದೆಲ್ಲರಿಗೂ ಹೊಸ ಅನುಭವ. ಹೇಗೆ ಅಂತ ಹೇಳಿದ್ರೆ ಒಂದು ಅನ್ನ ಛತ್ರಕ್ಕೆ ಚಪ್ಪರ ಹಾಕ್ಬೇಕಾದ್ರೂ ಅದನ್ನು ಹೇಗೆ ಹಾಕುದಂತೆ ನಮ್ಮ ಊರಿನವರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಒಂದು ಹಗ್ಗ ಕಟ್ಟಿ ಅದು ಸ್ಟ್ರೈಟ್ ಲೈನ್ ಬರಬೇಕು, ಅದು ಹೀಗೆ ಬರಬೇಕು, ಅದು ಎಂತದ್ದು ಗೊತ್ತಿರ್ಲಿಲ್ಲ. ಆದ್ರೂ ಕಷ್ಟ ಬಂದು ಆ ಊರಿನಲ್ಲಿ ಎಲ್ಲರೂ ಸೇರಿ ಭಾರಿ ಒಂದು ಅದ್ದೂರಿಯಾಗಿ 2004ರಲ್ಲಿ ಕೂಡ ಮಾಡಿದ್ದೇವೆ. ತುಂಬಾ ಎಲ್ಲ ಧಾರ್ಮಿಕ ಸಭೆಗಳು ಇತ್ತು, ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳು ಇತ್ತು, ಮತ್ತೆ ನಮ್ಮ ಬೇರೆ ನೃತ್ಯ ಕಾರ್ಯಕ್ರಮಗಳು, ತುಳು ನಾಟಕಗಳು, ಹಾಗೆ ಯಕ್ಷಗಾನ ಎಲ್ಲವೂ ಭಾರಿ ಚಂದ ಆಗಿ ಆ ಸಮಯದಲ್ಲಿ ಕೂಡ ನಾವು ಮಾಡಿದ್ದೇವೆ. ನಮ್ಮ ಸವಾಲನ್ನು ನಾವು ಬಿಡಲೇ ಇಲ್ಲ. ಆ ಸಮಯದಲ್ಲಿ ಕೂಡ ನಾವು ಬ್ರಹ್ಮಕಲಶೋತ್ಸವದ ಹೊತ್ತು ನಮ್ಮ ಕ್ಷೇತ್ರದ ಸ್ಮರಣ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಇದರ ಒಟ್ಟಿಗೆ. ಹೌದು, ಇದೆಲ್ಲವೂ ಕೂಡ ದೇವರ ಅನುಗ್ರಹ ಮತ್ತೆ ಎಲ್ಲರ ಪ್ರಯತ್ನ. ಹೌದು, ದೇವರ ಅನುಗ್ರಹ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನನ್ನ ಅನುಭವದಲ್ಲಿ ಸುಮಾರು 25 ವರ್ಷದ ಅನುಭವ, ಇದೀಗ 2ನೇ ಬ್ರಹ್ಮಕಲ. ನಾವು ಏನು ಯೋಚನೆ ಮಾಡ್ತೇವೆ ಅದರಿಂದ ಮೊದಲು ದೇವರದನ್ನು ಅಲ್ಲಿ ಮುಂದೆ ಕೊಂಡೋಗಿರ್ತಾರೆ. ಉದಾಹರಣೆಗೆ ನಮಗೆ ಒಂದು ದೇವಸ್ಥಾನದ ಒಳಗೆ ಕಲ್ಲು ಹಾಸಬೇಕಂತ ಇತ್ತು. ಅದು ಕೇವಲ ಇನ್ನು 1 ವಾರ ಇದ್ದದ್ದಷ್ಟೇ. ಆ ಕಲ್ಲು ಹಾಸಬೇಕಂತ ಆಗುವಾಗ ನಮಗೆ ಕಳೆದ ಸಲದ ಬ್ರಹ್ಮಕಲಶದಲ್ಲಿ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ನಮಗೆ ಗೌರವಾಧ್ಯಕ್ಷರಾಗಿದ್ರು. ಅವರು ಅದಕ್ಕೆ ಒಂದು 10 ದಿವಸ ಮೊದಲು ಬಂದಿದ್ರು. ಆಗ ಕೇಳಿದರೆ, ಸಂತೋಷರೈಗಳೇ ಹೇಗೆ ಇದನ್ನು ನೀವು ಕಂಪ್ಲೀಟ್ ಮಾಡ್ತೀರಿ ಅಂತ. ಆಗ್ತದೆ ಸ್ವಾಮಿಗಳೇ ಅಂತ ನಾನು ಅವರ ಹತ್ರ ಭರವಸೆ ಕೊಟ್ಟಿದ್ದೆ, ನಿಮ್ಮ ಗೌರವಕ್ಕೆ ತೊಂದರೆ ಮಾಡಲಿಕ್ಕಿಲ್ಲ ಅಂತ. ಹಾಗೆ ಕಲ್ಲು ಚಪ್ಪಡಿ ಬೇಕು ಅಂತ ಹೇಳುವಾಗ ಫೋನ್ ಮಾಡಿದೆ ಒಬ್ಬರಿಗೆ. ಫೋನ್ ಮಾಡುವಾಗ ಹೇಳಿದ್ರು, ಅಣ್ಣ 2 ಲೋಡ್ ಕಲ್ಲು ಬರ್ತಾ ಉಂಟು, ಅರ್ಧ ಗಂಟೆಯಲ್ಲಿ ಬೆಳ್ಳಾರಿಗೆ ತಲುಪ್ತದೆ, ಎಂತ ಮಾಡ್ಬೇಕಂತ ಹೇಳಿದ್ರು. ದೇವಸ್ಥಾನಕ್ಕೆ ಕಳಿಸಿ ಅಂತ ಹೇಳಿದೆ. ಅದೇ ಲಾರಿ ದೇವಸ್ಥಾನಕ್ಕೆ ಬಂದು ಕಲ್ಲು ಬರ್ತದೆ ಅಂತ ಆಗುವಾಗ ಮಧ್ಯಾಹ್ನ 2 ಗಂಟೆಗೆ ಕಲ್ಲು ಬರ್ತಾ ಉಂಟು. ಕಲ್ಲು ಹಾಸಲಿಕ್ಕೆ ಒಬ್ರು ಬಂದ್ರು.
ನನಗೆ ಒಂದೇ ಒಂದು ಕೆಲಸ ಕೊಡ್ಲಿಲ್ಲ, ನಾನು ಈ ಊರಿನವನೇ, ಕಲ್ಲಾಸುವ ಕೆಲಸ ನಾನು ಮಾಡ್ತೇನೆ ಅಂತ. ಬರೀ 5,000 ರೂಪಾಯಿಗೆ ಕಲ್ಲಾಸಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಏನು ಮಾಡ್ಬೇಕಂತ ಇದ್ದದನ್ನು ದೇವರು ಮೊದಲೇ ನಿರ್ಧಾರ ಮಾಡಿ ಆ ಕಲ್ಲನ್ನು ಲಾರಿಯಲ್ಲಿ ಕಳಿಸಿರ್ತಾರೆ. ನಾವು ಜಸ್ಟ್ ಅವರ ಹತ್ರ ಒಂದು ಮಾತಾಡೋದು ಮಾತ್ರ ಬಾಕಿ ಇರ್ತದೆ, ಕೆಲಸ ಮಾಡೋದು ಅಷ್ಟೇ ಕೆಲಸ. ಈಗಲೂ ಹಾಗೆ, ಈ ಬ್ರಹ್ಮ ಕಲಶದಲ್ಲಿ ಕೂಡ ಹಾಗೆ. ನಾವು ದ್ವಾರ ನಿರ್ಮಾಣ ಮಾಡಬೇಕಂತ ನಾವು ಯೋಚನೆಯೇ ಮಾಡಿರ್ಲಿಲ್ಲ. ದ್ವಾರ ಬೇಕು ಅಂತ ಇತ್ತು, ನಮ್ಮ ಮನಸ್ಸಿನಲ್ಲಿಯೂ ಇತ್ತು. ಆದರೆ ಅದು ದೊಡ್ಡ ಬಜೆಟ್, ಅದಕ್ಕೆ ನಮ್ಮ ಅಷ್ಟು ದೊಡ್ಡ ಬಜೆಟ್ ನಮ್ಮ ಹತ್ರ ಇರಲಿಲ್ಲ. ಜಾಸ್ತಿ ಆಗ್ತದೆ ಅಂತೇಳಿ ಸ್ವಲ್ಪ ಹಿಂದೇಟಲ್ಲಿದ್ದೆ. ಅಷ್ಟೊತ್ತಿಗೆ ದ್ವಾರ ಬೇಕಂತಾಯ್ತು. ಮತ್ತೆ ನಮ್ಮ ಒಬ್ರು ದಾನಿ ಅವರು ಇದ್ರು, ಒಳ್ಳೆ ದಾನಿ ಅವರು, ಫೋನಲ್ಲಿ ಮಾತಾಡೋಕೆ ಹೇಳಿದ್ರು, ಆಯ್ತು ಅಂತ. ಮತ್ತೆ ಸಡನ್ 2 ತಿಂಗಳಲ್ಲಿ ದ್ವಾರ ಆಯ್ತು. ಹಾಗೆ ಉದ್ಘಾಟನೆಯೂ ಆಯ್ತು. ಹಾಗೆ ಅಂದ್ರೆ ಅದು ಎಲ್ಲ ದೇವರದು. ನಮ್ಮ ಮುಂದಾಲೆ ಅವರು ಮುಂದೆ ಇರ್ತಾರೆ, ನಾವು ಹಿಂದೆ ಇರ್ತೇವೆ ಅಷ್ಟೇ. ಅವರು ನಮ್ಮನ್ನು ದೂಡುದಲ್ಲ, ಅವರು ಮುಂದೆ ಹೋಗ್ತಾ ಇರ್ತಾರೆ, ನಾವು ಹಿಂದಿಂದ ಹೋಗುದು. ಅದು ಕೆಲಸ ಆಗ್ತಾ ಹೋಗ್ತಾ ಇರ್ತದೆ, ಮಾಡಿಸಿಕೊಂಡು ಹೋಗೋದು ಅನ್ನುವಂಥದ್ದು. ಹೌದು. ಓಕೆ, ನಿಜಕ್ಕೂ ಕೇಳುವಾಗ ಬಹಳಷ್ಟು ರೋಮಾಂಚನ ಆಗ್ತದೆ. ಅಂದ್ರೆ ಬಹುಶಃ ನಾವು ಆ ಭಾಗಕ್ಕೆ ಬಂದಾಗ ಕೂಡ ಅನೇಕ ಹಿರಿಯರು ಹೇಳ್ತಾ ಇದ್ರು, ಹೇಗಿತ್ತು ಒಂದು ಕಾಲದಲ್ಲಿ, ಈಗ ಸ್ವರೂಪವೇ ಬದಲಾಗಿದೆ ಅನ್ನುವಂಥದ್ದು ಅಲ್ಲಿ ಬಂದವರೆಲ್ಲರೂ ಕೂಡ ಹೇಳುವಂತಹ ಮಾತು. ಆ ದೇವಸ್ಥಾನ ವಠಾರದಲ್ಲಿ ಈಗ ನಾವು ಏನು ಕಾಣ್ತಾ ಇದ್ದೇವೆ ಆಗಿರ್ಲಿಲ್ಲ, ಕನಿಷ್ಠ 6 ತಿಂಗಳ ಹಿಂದೆ ಕೂಡ ಆ ತರ ಇರ್ತಾ ಇರ್ಲಿಲ್ಲ ಅನ್ನುವಂಥ ಮಾತುಗಳು. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಅಲ್ಲಿ ಹೊಸತನಗಳು, ಅಭಿವೃದ್ಧಿಗಳು ಆಗ್ತಾ ಬಂದಿದೆ ಅನ್ನುವಂಥದ್ದು. ಮಾತಾಡೋಣ, ಇನ್ನೊಬ್ರು ಕರೆಯಲ್ಲಿದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಪ್ರವೀಣ್ ರೈ ಅಂತ. ಪ್ರವೀಣ್ ರೈ ಅವರು. ಪ್ರವೀಣ್ ರೈ ಅಂತ ಪೊಲೀಸ್ ಇಲಾಖೆಯಲ್ಲಿ ಇರೋದು ನಾವು. ಹಲೋ ಪ್ರವೀಣ್ ರೇ, ನಮಸ್ತೆ. ಹೇಳಿ. ಕೇಳ್ತದಾ? ಕೇಳಿಸ್ತಾ ಇದೆ, ಮಾತಾಡಿ ಪ್ರವೀಣ್ ರೇ. ನಮ್ಮ ಊರಲ್ಲಿ ನಾವು ಒಂದು ಸಂಭ್ರಮದಲ್ಲಿದ್ದೇವೆ ಈಗ. ಹೌದೌದು, ಬ್ರಹ್ಮಕಲಶೋತ್ಸವದ ಸಂಭ್ರಮ. ನಮ್ಮ ಬ್ರಹ್ಮಕಲಶದಲ್ಲಿ ಅದರಲ್ಲಿಯೂ ಒಂದು ಧಾರ್ಮಿಕ ನಾಯಕರು ನಮಗೆ ಸಿಕ್ಕಿದ್ದಾರೆ ನಮ್ಮ ಊರಿಗೆ ಎಲ್ಲರಿಗೂ. ಯಾಕಂದ್ರೆ 2 ಗ್ರಾಮಕ್ಕೆ, ಪಾಲ್ತಾಡಿ ಮತ್ತು ಕೊಲ್ತಿಗೆ ಗ್ರಾಮಕ್ಕೆ, ಒಂದು ಸಂತೋಷ್ ಕುಮಾರ್ ರೈ ಅಂತ ಹೇಳುವವರನ್ನು ನಲ್ಲಿ ಸುಬ್ರಹ್ಮಣ್ಯ ದೇವರೇ ನಮಗೆ ಉದ್ಭವಿಸಿದಾಗೆ ಆಗಿದೆ. ಯಾಕೆಂದ್ರೆ ಅವರು ಒಂದೇ ದೇವಸ್ಥಾನ ಅಲ್ಲ, ಇದಕ್ಕೆ ಮುಂಚೆ 2-3 ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಹಲೋ, ಕೇಳ್ತದೆ? ಹಲೋ, ಕೇಳ್ತದಾ? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಅದರಲ್ಲಿಯೂ ಈಗ ನಲ್ಲಿಲು ದೇವಸ್ಥಾನದ ಬಗ್ಗೆ ಹೇಳುವುದಾದ್ರೆ 20 ವರ್ಷ ಮುಂಚೆ ನಾವು ಸಣ್ಣದಿರುವಾಗ, ನಮಗೆ ಒಂದು 17-18 ವರ್ಷ, ಆ ಸಮಯದಲ್ಲಿ ಆ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿತ್ತು. ಆ ಸಮಯದಲ್ಲಿ ತೋಟದ ನಡುವೆ ದೇವಸ್ಥಾನ ಇತ್ತು, ರಸ್ತೆ ವ್ಯವಸ್ಥೆ ಇರಲಿಲ್ಲ. ಆಗ ನಮ್ಮ ಪಾಲ್ತಾಡಿಯಾಗಿ ಮಾಡೋ ಕಟ್ಟೆಯಿಂದ ಪಾಲ್ತಾಡಿಯಾಗಿ ರಸ್ತೆ ಮಾಡಿದ್ರೆ ಅಷ್ಟು ಆ ಟೈಮಲ್ಲೇ ಶ್ರಮ ಪಟ್ಟಿದ್ದೇವೆ. ಈಗ ತುಂಬಾ ಅಭಿವೃದ್ಧಿ ಆಗಿದೆ ಆ ದೇವಸ್ಥಾನ. ನಮಗೆ ಸಂತೋಷ್ ಕುಮಾರ್ ರೈಯದು ತುಂಬಾ ಪರಿಚಯ ಅದಂದ್ರೆ, ನಮ್ಮಲ್ಲಿ ಕೂಡ ಒಂದು ಗ್ರಾಮದಲ್ಲಿ ದೇವಸ್ಥಾನ ಉಂಟು, ಪಾಲ್ತಾಡಿ ಉಲ್ಲಾಕ್ಲು ದೇವಸ್ಥಾನ ಅಂತ. ಅಲ್ಲಿ ಒಂದು 2013ರಲ್ಲಿ ಹೀಗೆ ಅಭಿವೃದ್ಧಿಯ ಬಗ್ಗೆ, ಜೀರ್ಣೋದ್ಧಾರದ ಬಗ್ಗೆ ಮೀಟಿಂಗ್ ಎಲ್ಲ ಆಗುವಾಗ ನಮಗೆ ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಆರ್ಥಿಕ ಪ್ರಾಬ್ಲಮ್ ಇತ್ತು. ಒಂದು 10-15 ಲಕ್ಷದ ಖರ್ಚು ವೆಚ್ಚದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕಿತ್ತು. ಆ ಸಮಯದಲ್ಲಿ ನಮಗೆ ಕಂದದಂದ್ರೆ ಸಂತೋಷ್ ಕುಮಾರ್ ರೈ ಅವರು ಬಂದು ನಮ್ಮ ಅಲ್ಲಿ ಆ ಜೀರ್ಣೋದ್ಧಾರ ವ್ಯವಸ್ಥೆ ಆಗ್ಲಿ, ತದನಂತರದ ಜಾತ್ರೋತ್ಸವ ಆಗ್ಲಿ ವಿಜೃಂಭಣೆಯಿಂದ ಜರಗಲು ಕಾರಣವೇ ಅದು ಸಂತೋಷ್ ಕುಮಾರ್ ರೈ. ಅದಕ್ಕೋಸ್ಕರ ಅವರೊಂದು ಧಾರ್ಮಿಕ ನಾಯಕರಂತಲೇ ಹೇಳ್ಬೋದು. ಮತ್ತೊಂದು ನಮಗೆ ಅಲ್ಲಿ ವಿಶೇಷದಂದ್ರೆ ಸರ್, ಎಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಆಗುವಾಗ ಪ್ರತಿ ಮನೆಯಿಂದ ಇಷ್ಟಿಷ್ಟು ಹಾಕ್ಬೇಕಂತ ನಾವೆಲ್ಲ ಮೀಟಿಂಗ್ ಅಲ್ಲಿ ನಿರ್ಣಯ ಮಾಡ್ತೇವೆ. ಇಲ್ಲಿ ಅದೊಂದು ಇರ್ಲಿಲ್ಲ. ಯಾಕೆಂದ್ರೆ ದುಡ್ಡಿನ ವಿಷಯದಲ್ಲಿ ನಮಗೆ ಎಷ್ಟು ದೊಡ್ಡ ಸಮಸ್ಯೆ ಆಗ್ಲಿಲ್ಲ. ಎಲ್ಲ ಅವರ ಶ್ರಮದಿಂದ, ಅವರ ದುಡಿಮೆಯಿಂದ ಹಾಕಿದ್ದಾರೆ. ನಮ್ದು ಅಷ್ಟೇ, ಏನಾದ್ರು ಕಾರ್ಯಸೇವೆ ಇದ್ರೆ ಅಲ್ಲದ್ರೆ ಅದರೊಟ್ಟಿಗೆ ಕೈ ಜೋಡಿಸುದು ನಮ್ದು. ಅದಕ್ಕೋಸ್ಕರ ನಮ್ಗೆ ಎಲ್ಲರೂ ಸೇರಿದ್ದೇವೆ. ಇನ್ನು ಕೇವಲ ಒಂದು 5 ದಿವಸ ಇರುವುದು, 5-6 ದಿವಸ ನಮ್ಮ ನಲ್ಲಿಲು ಕ್ಷೇತ್ರದ ಎಲ್ಲ ಜಿಲ್ಲೆ, ರಾಜ್ಯಾದ್ಯಂತ ಈ ನಮ್ಮ ಬ್ರಹ್ಮಕಲಶ ವಿಜೃಂಭಣೆಯಿಂದ ಆಗ್ಬೇಕು, ಅದಕ್ಕೆಲ್ಲರ ಅನುಗ್ರಹ ಬೇಕು ಅಂತ ಹೇಳಿ ತಿಳಿಗೊಳ್ತಿದ್ದೇವೆ. ಎಲ್ಲರೂ ಭಕ್ತಾದಿಗಳು ಕೂಡ ಕಾತರರಾಗಿದ್ದಾರೆ. ಕಾತರರಾಗಿದ್ದೇವೆ. ಎಲ್ಲ ಹುಡುಗರು ತುಂಬಾ ತುಂಬಾ ಹುಮ್ಮಸ್ಸಿನಿಂದ ಇದ್ದಾರೆ. ಎಲ್ಲ ಊರೇ ಕಾಯ್ತಿದ್ದೇವೆ. ಒಂದು ಬ್ರಹ್ಮಕಲಶದ ಸುಬ್ರಹ್ಮಣ್ಯನ ಬ್ರಹ್ಮಕಲಶೋತ್ಸವ ನೋಡಲು ಜನ ಕಾತರದಿಂದ ಕಾಯ್ತಿದ್ದೇವೆ. ಅದರಲ್ಲಿ ನಮ್ಮ ಸಂತೋಷನ ಒಂದು ನಾಯಕತ್ವಕ್ಕೆ ಎಲ್ಲರೂ ಮೆಚ್ಚಿದ್ದಾರೆ. ಎಲ್ಲರನ್ನು ಒಗ್ಗೂಡಿಸಿಕೊಂಡು, ಸಣ್ಣವರಿಂದಾಗ್ಲಿ ಹಿರಿಯರವ್ರನ್ನ ಎಲ್ಲರನ್ನು ಒಗ್ಗೂಡಿಸಿಕೊಂಡು, ಯಾರ್ಯಾರಿಗೆ ಅಂತಿಂದ ಜವಾಬ್ದಾರಿ ಬೇಕು, ಯಾರಿಂದ ಅದು ಆ ಕೆಲಸ ಆಗುತ್ತೆ ಅಂತ ಹೇಳುವ ಒಂದು ಖಂಡಿತ ಅವರಿಗೆ ಗೊತ್ತುಂಟು, ಅನುಭವ ಉಂಟು ಅವರಿಗೆ. ಯಾರನ್ನು ಯಾವ ಸಮಿತಿಗೆ ಹಾಕಿದ್ರೆ ಹೇಗೆ, ಯಾರಿಂದ ಯಾವ ಕೆಲಸ ಆಗ್ತದೆ, ಎಲ್ಲವನ್ನೊಂದು ಒಗ್ಗಟ್ಟಲ್ಲಿ ಕರ್ಕೊಂಡು ಹೋಗುವ ಒಂದು ನಾಯಕತ್ವ ಗುಣ ಅವರಲ್ಲಿ ಉಂಟು. ಅದಕ್ಕೋಸ್ಕರ ನಾವು ಅವರೊಟ್ಟಿಗೆ ಯಾವಾಗಲಿದ್ದೇವೆ. ಅವರೊಟ್ಟಿಗೆ ಅಂತಲ್ಲ, ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಜೀರ್ಣೋದ್ಧಾರವನ್ನು ಎಲ್ಲರೂ ಕಣ್ತುಂಬಿಸುವ ಒಂದು ದಿನಗಣನೆಯಲ್ಲಿ ಇದ್ದೇವೆ ನಾವು.
ಎಸ್ ಓಕೆ ಓಕೆ ಸರ್, ಎಸ್. ನಮಸ್ತೆ. ಪ್ರವೀಣ್ ರೈ, ಥ್ಯಾಂಕ್ ಯು. ಪ್ರವೀಣ್ ರೈ ಅವರು ಬಾರಿ ಸಣ್ಣದಿದ್ರು ಕಳೆದ ಸಲ ಬ್ರಹ್ಮಕಲಶ ಆಗುವಾಗ, 2004 ಬಾರಿ ವರ್ಷಕ್ಕೆ. ಚುರುಕಿನ ಹುಡುಗ. ಆಗ ಎಲ್ಲ ಬಂದು ಪ್ರವೀಣ್ ರೈ ಅವರು ಬರ್ತಾ ಇದ್ದಾರೆ, ಪ್ರವೀಣ್ ರೈಗೆ ಒಂದು ನನಗೆ ಒಂದು ಶಾಲು ಕೊಡಬೇಕು ಸಂತೋಷನ್ ಅಂತ. ಆಗ ಒಂದು ಶಾಲಿಗೆ ಕೂಡ ಅಷ್ಟು ವ್ಯಾಲ್ಯೂ ಇತ್ತು ಆ ಸಮಯದಲ್ಲಿ, 20 ವರ್ಷದ ಹಿಂದೆ. ಆಗ ಒಂದು ಶಾಲೆಲ್ಲ ಹಾಕಿ ಪ್ರವೀಣ್ ರೈ ಅವರು ಫುಲ್ಲು 6 ದಿವಸ ಕೂಡ ದೇವಸ್ಥಾನದಲ್ಲಿ ಭಾರಿ ಕೆಲಸ ಮಾಡಿದವರು. ಈಗಂತೂ ಈ ಸಲದ ಬ್ರಹ್ಮಕಲಶ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲ ವಿಚಾರದಲ್ಲಿಯೂ ಕೂಡ ಅವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ. ನಿಜವಾಗಿಯೂ ನಮಗೆ ಒಂದು ದೊಡ್ಡ ಶಕ್ತಿ. ಭಕ್ತಾದಿಗಳ ಪ್ರೋತ್ಸಾಹದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದೀರಿ ಅನ್ನೋದು. ಇನ್ನು ಕ್ಷೇತ್ರದಲ್ಲಿರುವಂತಹ ಒಂದು ಪರಿವಾರ, ದೇವರುಗಳು, ದೈವಗಳು ಮತ್ತೆ ನಡೆಯುವಂತಹ ಒಂದು ವಿಶೇಷವಾದ ಸೇವೆಗಳು ಕ್ಷೇತ್ರದಲ್ಲಿ, ಅದರ ಬಗ್ಗೆ ಮಾಹಿತಿ ಕೊಡೋದು. ನಮ್ಮ ಕ್ಷೇತ್ರದಲ್ಲಿ ಅಧಿಪತಿಯಾಗಿ ಸುಬ್ರಹ್ಮಣ್ಯ ದೇವರು ಪ್ರಧಾನ ದೇವರು. ಮತ್ತೆ ನಾವು ಗಣಪತಿ ದೇವರ ಗುಡಿ ಇರಲಿಲ್ಲ ನಮ್ಮ ದೇವಸ್ಥಾನದಲ್ಲಿ. ಅದು ನನ್ನ ಸಣ್ಣ ಅಣ್ಣ ಕಿಶೋರ್ ಕುಮಾರ್ ಅಯ್ಯ ಅಂತ, ಅವರು ಈ ಜೀರ್ಣೋದ್ಧಾರದ ಸಮಯದಲ್ಲಿ ಒಂದು ಗಣಪತಿ ಗುಡಿ ಬೇಕು, ಅದರ ಖರ್ಚು ಎಂತ ಆಗ್ತದೆ ನಾನು ಕೊಡ್ತೇನೆ ಅಂತೇಳಿ ಅವರ ಒಂದು ಪ್ರೇರಣೆಯಲ್ಲಿ ನಾವು ಗಣಪತಿ ಗುಡಿಯನ್ನು ನಿರ್ಮಿಸಿಕೊಂಡೆವು. ಅದೇ ರೀತಿ ರಕ್ತೇಶ್ವರಿ ಗುಡಿ ಮೊದಲೇ ಇತ್ತು, ಅದು ಸಪರೇಟ್ ಆಗಿತ್ತು. ಅದರ ಒಳಗೆ ನಾವು ಈಗ ಅದನ್ನು ದೇವಿ ಇದರಲ್ಲಿ ನಾವು ನೆಲೆಸಿರ್ತೇವೆ. ಅಂದರೆ ನಮಗೆ ವಾಸ್ತುತಜ್ಞರಾಗಿ ಪ್ರಸಾದ್ ಮುನಿಯಂಗಲ ಅವರು ಮಾರ್ಗದರ್ಶನ 1997ರಿಂದಲೇ ಈಗಲೂ ಅವರೇ. ನಮಗೆ ತಂತ್ರಿವರ್ಯರು ಕೂಡ ನಾಗೇಶ್ ತಂತ್ರಿ ಅವರು, ಆಗಲೂ ಅವರೇ ಈಗಲೂ ಅವರೇ. ನಾವು ಯಾರನ್ನು ಕೂಡ ನಾವು ಬದಲಿಸುವುದಿಲ್ಲ. ನಮ್ಮ ಅನ್ನದಾನ ಸೇವೆ ಮಾಡಬೇಕಾದ್ರೂ ಅಡಿಗೆಯವರು 18 ವರ್ಷ ಅವರಿಗೆ ಪ್ರಾಯ ಇರುವಾಗ 32 ವರ್ಷ ಆಯ್ತು ಅವರು. ಎಲ್ಲ ಅವರೇ, ಈಗಲೂ ಅವರೇ. ಈ ಸಲದ ಬ್ರಹ್ಮಕಲಶಕ್ಕೂ ಅವರೇ. ನಮ್ಮ ಲೈಟಿಂಗ್ಸ್ನವರಾದ್ರೂ ಹಾಗೆ, ಸುಧೀರ್ ಕಟ್ಟಪುನಿ ಅಂತ, ಅವರು ಕೂಡ 32-33 ವರ್ಷದಿಂದ ಇದ್ದಾರೆ. ಅವರು ಎಲ್ಲರೂ, ಯಾರನ್ನು ನಾವು ಬದಲಿಸುವುದಿಲ್ಲ. ಅಂದ್ರೆ ನಮ್ಮ ಆಡಳಿತದಲ್ಲಿ ಅಂತ ಪ್ರಮೇಯವೇ ಬರುವುದಿಲ್ಲ. ನಾವು ಹಾಗೆ ಅವರನ್ನು ನೋಡಿಕೊಳ್ತೇವೆ. ಎಲ್ಲಾ ವಿಚಾರದಲ್ಲಿಯೂ ಅದನ್ನು ಸಮಾಧಾನದಲ್ಲಿದ್ದು ಅದನ್ನೆಲ್ಲ ನಾವು ನೋಡಿಕೊಳ್ತೇವೆ. ಹಾಗೆ ದೇವರು ಸುಬ್ರಹ್ಮಣ್ಯ ದೇವರ ಹತ್ರ ಈಗ ತುಂಬಾ ಜನ ಬರ್ತಾರೆ. ಅಂದ್ರೆ ಕೆಲವರು ಸಂತಾನ ಭಾಗ್ಯದ ಇಲ್ಲದವರು ಬೇಡಿಕೆಯೊಂದಿಗೆ, ಕೆಲವರು ನೀರಿನ ಬೇಡಿಕೆಯೊಂದಿಗೆ, ಕೆಲವರು ನಾಗದೋಷ, ಸುಮಾರು ನಾಗದೋಷ ಇದ್ದವರು ಬಂದು ಆಶ್ಲೇಷ ಬಲಿ ಪೂಜೆ ಮಾಡಿಸುವುದು ಅಥವಾ ನಾಗದೋಷಕ್ಕೆ ಬೇಕಾದ ಪರಿಹಾರದ ಪೂಜೆಗಳನ್ನು ಮಾಡಿಸುವುದು, ಹಾಗೆ ಬರ್ತಾರೆ. ಹಾಗೆ ನಮ್ಮಲ್ಲಿ ಬಂದವರಿಗೆಲ್ಲರಿಗೂ ಅವರು ನೆನೆಸಿದ್ದನ್ನು ದೇವರು ಕೊಟ್ಟಿದ್ದಾರೆ. ಹಾಗೆ ದೂರದಿಂದಲೂ ಬರ್ತಾರೆ, ಬಾಂಬೆ ಕಡೆಯಿಂದಲೂ ಬರ್ತಾರೆ. ಅವರು ಕೂಡ ಬಂದ್ರೆ ಇಲ್ಲೆಲ್ಲ ಪೂಜೆ ಸೇವಾ ಕಾರ್ಯಗಳನ್ನೆಲ್ಲ ಮಾಡಿಸ್ತಾರೆ. ಈಗ ನಮ್ಮ ಊರಿನಲ್ಲಿ ಕೂಡ ನಮ್ಮ ನಲಿಯಲು ಸುಬ್ರಹ್ಮಣ್ಯ ದೇವರನ್ನು ನಮ್ಮ ಊರಿನವರು, ಅಂದ್ರೆ ನಮಗೆ ಕೊಳ್ತಿಗೆ ಗ್ರಾಮದಲ್ಲಿ ಇನ್ನೊಂದು ದೇವಸ್ಥಾನ ಉಂಟು, ಅದು ಕೂಡ ಸುಬ್ರಹ್ಮಣ್ಯ ದೇವಸ್ಥಾನವೇ, ಷಣ್ಮುಖ ಬಾಯಂಬಾಡಿ ಅಂತ. ಇನ್ನೊಂದು ದೇವಸ್ಥಾನ ಉಂಟು ನಿತ್ಯ ಪೂಜೆ, ಅದು ವಿಷ್ಣುಮೂರ್ತಿ ದೇವಸ್ಥಾನ. 3 ದೇವಸ್ಥಾನ ನಮ್ಮ ಕೊಳ್ತಿಗೆ ಗ್ರಾಮದಲ್ಲಿ ಉಂಟು. ಆದ್ರೂ ನಮ್ಮ ಸುತ್ತ ಪಾಲ್ತಾಡಿ ಗ್ರಾಮದಲ್ಲಿ ದೇವಸ್ಥಾನ ಇಲ್ಲ. ಅಲ್ಲಿ ದೇವಸ್ಥಾನ ಅಂತ ಹೇಳಿದ್ರೆ ಅದೇ ಧರ್ಮ ಅರಸು ಉಳ್ಳಾಕಳು ಅಂತೇಳಿ. ಮತ್ತೆ ನಮಗೆ ಪೆರುವಜೆ ಗ್ರಾಮ ಟಚ್ ಆಗ್ತದೆ, ನಮಗೆ ಸವಣೂರು ಗ್ರಾಮ ಟಚ್ ಆಗ್ತದೆ. ನಮಗೆ 3 ತಾಲೂಕು ಈಗ ಆಗ್ತದೆ, ಕಡಬ, ಸುಳ್ಯ, ಪುತ್ತೂರು ಎಲ್ಲ ನಮ್ಮ ಈ ದೇವಸ್ಥಾನಕ್ಕೆ ಟಚ್ ಆಗ್ತದೆ. ಹಾಗೆ ಎಲ್ಲ ಭಕ್ತರು ನಮ್ಮ ಎಲ್ಲರೂ ಬರ್ತಾರೆ. ಕೆಯ್ಯೂರು ಗ್ರಾಮದವರು ಕೂಡ ಬರ್ತಾರೆ, ತುಂಬಾ ಜನ ಬರ್ತಾರೆ. ಕೆಯ್ಯೂರು ಗ್ರಾಮದವರು ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲರಿಗೂ ದೇವರ ಒಂದು ಅನುಗ್ರಹ ಕೊಟ್ಟಿದ್ದಾರೆ. ಅಲ್ಲಿ ಪರಿವಾರ ದೈವವಾಗಿ ರಕ್ತೇಶ್ವರಿ ಉಂಟು, ಮತ್ತೆ ವ್ಯಾಘ್ರ ಚಾಮುಂಡಿ ಮತ್ತೆ ರುದ್ರ ಚಾಮುಂಡಿ. ಅದಕ್ಕೆ ನೇಮೋತ್ಸವ ಆಗ್ತದೆ. ಪ್ರತಿ ವರ್ಷ ಜಾತ್ರೆ ಆದ ಕೂಡಲೇ ನೇಮೋತ್ಸವ ಆಗ್ತದೆ. ಹಾಗೆ ಅಲ್ಲಿ ಅಂದ್ರೆ ಇಡೀ ಊರಿನವರಿಗೆ ಆ ಸುಬ್ರಹ್ಮಣ್ಯ ದೇವರು ಎಲ್ಲದಕ್ಕೂ ಪ್ರೇರಣೆ ಇದ್ದಾಗೆ. ಅಲ್ಲಿಂದ ಹೋಗಿ ಪಾಲ್ತಾಡಿಯಲ್ಲಿದ್ದ ಧರ್ಮರ ಸುಳ್ಳಾಕ್ಲು ಕ್ಷೇತ್ರದಲ್ಲಿ ನಾನು ಗೌರವ ಅಧ್ಯಕ್ಷ ಆಗಿ ಅಲ್ಲಿ ಜೀರ್ಣೋದ್ಧಾರ ಆಗಿ ಅಲ್ಲಿ ಭಾರಿ ವಿಜೃಂಭಣೆಯಿಂದ ಈಗ ನೇಮೋತ್ಸವ ನಡೀತದೆ. ಅದರ ಮೇಲೆ ಹೋದ್ರೆ ಅಲ್ಲಿ ಪಾಲ್ತಾಡು ಒತ್ತೆಕೊಳ್ಳುವಂತ ಆಗ್ತದೆ. ಅಲ್ಲಿಯೂ ನಾನೇ ಅಧ್ಯಕ್ಷನಾಗಿ ಅದರ ಜೀರ್ಣೋದ್ಧಾರ ಆಗಿ ಅಲ್ಲಿಯೂ ವಿಜೃಂಭಣೆ. ಅಂದ್ರೆ ಈ ನಲಿಲು ದೇವಸ್ಥಾನದಿಂದ ನಾವು ಆಚೆ ಈಚೆ ಅವರು ದೇವರೇ ಕಲಿಸುವುದು, ನನ್ನನ್ನು ಕಲಿಸಿ ಅಲ್ಲಿ ಏನಾದ್ರು ಅಂದ್ರೆ ಅಷ್ಟು ಶಕ್ತಿ ನಮ್ಮ ದೇವಸ್ಥಾನದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಇದೆ. ಎಲ್ಲರಿಗೂ ಅವರವರ ನೆನೆಸಿದ ಭಾಗ್ಯ ಕೊಟ್ಟಿದ್ದಾರೆ.
ಎಲ್ಲರೂ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಹೋಗಿದ್ದಾರೆ. ಎಲ್ಲರೂ ಈಗಲೂ ಆ ಉದ್ಯೋಗದಲ್ಲಿ ಹೋದರೂ ಬರ್ತಾರೆ ದೇವಸ್ಥಾನದ ಸೇವೆ ಮಾಡಲಿಕ್ಕೆ. ಹಾಗೆ ತುಂಬ ಜನ ಆ ದೇವರನ್ನು ನಂಬ್ತಾರೆ. ಹಾಗೆ ದೈವಗಳು ಕೂಡ ಅಷ್ಟೇ ಪವರ್ಫುಲ್ ಆಗಿದ್ದಾರೆ. ಎಲ್ಲ ದೇವರನ್ನು ನಂಬಿದವರಿಗೆ ಅವರು ಕೊಡ್ತಾರೆ. ಅಂದರೆ ಭಾರಿ ಹಿಂದಿನ ಕಾಲದಲ್ಲಿದ್ದವರು ಕೂಡ ಈಗ ದೂರ ದೂರ ಎಷ್ಟೋ ವರ್ಷ ಅವರು ಈ ನಲಿಲಿಗೆ ಇದೇ ಇರಲಿಲ್ಲ, ಕನೆಕ್ಷನ್ನೇ ಇರಲಿಲ್ಲ. ಅಂಥವರು ಪ್ರಶ್ನೆ ಚಿಂತನೆಯಲ್ಲಿ ನಲಿಲಿ ದೇವಸ್ಥಾನದ್ದು ಕಂಡು ಅವರು ಬರ್ತಾ ಇದ್ದಾರೆ ಈಗ. ಹಾಗೆ ದೇವಸ್ಥಾನ ನಿಜವಾಗಿ ಅದು ಎಲ್ಲರೂ ಬಂದು ನೋಡುವಂತ ಒಂದು ಕ್ಷೇತ್ರ ಕರೀತಾ ಇದೆ. ಹೌದು, ಅಂದ್ರೆ ನಾವು ಆದಿ ಸುಬ್ರಹ್ಮಣ್ಯದಲ್ಲಿ ಕೂಡ ಹೋಗಿ ದೇವರನ್ನು ಹೇಗೆ ಕಾಣ್ತೇವೆ ಹಾಗೆ ಇಲ್ಲಿಯೂ ಕೂಡ ಕಾಣಬಹುದು. ಇನ್ನು ವರ್ಷಾವಧಿ ಉತ್ಸವಗಳು, ಜಾತ್ರಾ ಮಹೋತ್ಸವಗಳು ಯಾವಾಗ ನಮಗೆ ಅಂದ್ರೆ ನಾವು ಬಿಸು ಸಂಕ್ರಮಣ ಅದಕ್ಕೆ ಬಿಸು ಸಂಕ್ರಮಣ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದರಲ್ಲಿ ಎಲ್ಲ ಅರ್ಚಕರಿಗೆ ಬಟ್ಟೆ ಕೊಡುವುದು, ಮತ್ತೆ ಅಲ್ಲಿ ಕೆಲಸದವರಿಗೆ ಬಟ್ಟೆ ಕೊಡುವುದು, ಮತ್ತೆ ಪಂಚಾಂಗ ಓದುವುದು, ಕಣಿ ಇಡುವುದು, ಇದೆಲ್ಲ ಬಿಸು ಕಾಣಿಕೆ ಅಂತ ಮಾಡ್ತೇವೆ. ಅದರ ನಂತರ ನಮಗೆ ನಾಗರ ಪಂಚಮಿ ಬರ್ತದೆ. ನಾಗರ ಪಂಚಮಿ ಹೊತ್ತು ಕೂಡ ಅನ್ನ ಸಂತರ್ಪಣೆ. ಹಾಗೆ ನಾಗರ ಪಂಚಮಿ ಹೊತ್ತು ನಾಗದೇವರಿಗೆ ವಿಶೇಷವಾಗಿ ತಂಬಿಲ ಸೇವೆ. ಸುಮಾರು ಒಂದು 350-400 ಜನ ಬಂದು ಸೇರ್ತಾರೆ. ಅದರ ನಂತರ ನಮಗೆ ಚೌತಿ ಬರ್ತದೆ. ಚೌತಿಯ ಹೊತ್ತು ನಾವು ಹೊಸ ಅಕ್ಕಿ ಊಟ ದೇವರಿಗೆ, ಮತ್ತೆ ದೇವಸ್ಥಾನ ತುಂಬಿಸುವುದು, ಹೊಸ ತೆನೆ ವಿತರಿಸುವುದು ಊರಿನವರಿಗೆ. ಸುಮಾರು ಒಂದು 200-250 ಮನೆಯವರು ಬಂದು ಆ ತೆನೆ ತಗೊಂಡು ಹೋಗ್ತಾರೆ. ನಾವು ತೆನೆ ಕೊಡುವಾಗ ಖಾಲಿ ತೆನೆ ಕೊಡುವುದಿಲ್ಲ, ಅದರ ಜೊತೆಗೆ ಹಿಂದಿನ ಕಾಲದಲ್ಲಿ ನಡೆದು ಬಂದಂಥ ತುಂಬ ಈ ಪ್ರಕೃತಿಯಲ್ಲಿ ಸಿಗುವಂಥ ಎಲೆಗಳು, ಮರದ ಎಲೆಗಳನ್ನೆಲ್ಲ ಸೇರಿಸಿ, ಅದು ಹಿಂದಿನ ಕಾಲದಲ್ಲಿ ಸೇರಿಸಿ ಅದಕ್ಕೆ ಒಂದು ಮರದವೇ ಹಗ್ಗ ಉಂಟು, ಅದರಲ್ಲಿ ಕಟ್ಟಿ ಅದನ್ನು ಮನೆಯಲ್ಲಿ ತುಂಬಿಸುವ ಕಾರ್ಯ ಇತ್ತು. ಈಗ ಅದೆಲ್ಲ ಬಿಟ್ಟಿದ್ದಾರೆ. ಆದರೆ ಅದು ಮರಿಬಾರದು ಜನರಿಗೆ ಅಂತೇಳಿ ನಾವು ನಮ್ಮ ಕ್ಷೇತ್ರದಲ್ಲಿ ಈಗಲೂ ಮಾಡ್ತಾ ಇದ್ದೇವೆ, ಅದನ್ನು ತೋರಿಸ್ತಾ ಇದ್ದೇವೆ. ಮತ್ತು ದೀಪಾವಳಿಗೆ ಕೂಡ ಹಾಗೆ, ದೀಪಾವಳಿ ಮರ ಹಾಕುವುದು, ದೀಪಾವಳಿ ಮರ ಹಾಕಿ ಪಟಾಕಿ ಹೊಡಿಸುವುದು, ಅವರಿಗೆ ಸ್ವೀಟ್ ಕೊಡುವುದು, ದೀಪಾವಳಿಯ ಸಂಭ್ರಮವನ್ನು ದೇವಸ್ಥಾನದಲ್ಲಿ ಆಚರಿಸ್ತೇವೆ. ಈಗಲೂ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅದನ್ನು ಈಗಲೂ ಆಚರಿಸ್ತೇವೆ. ಅಂದರೆ ಅದಕ್ಕೆ ಅಟ್ಟೆ ಎಲ್ಲ ಅವರು ಒಂದು ವರ್ಗದವರು ಮಾಡಿಕೊಡ್ತಾರೆ, ಅದನ್ನೆಲ್ಲ ಇಟ್ಟು ಚೆಂದ ಮಾಡ್ತೇವೆ ದೀಪಾವಳಿ. ಅಂದರೆ ಅದು ನನ್ನ ಒಂದು ಧ್ಯೇಯ ಅಂತ ಹೇಳಿದರೆ, ಧ್ಯೇಯ ಹಾಗೆ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಏನೆಲ್ಲ ಉಂಟು ಅದು ಮರಿಬಾರದು ಅಂತ. ಅಟ್ಲೀಸ್ಟ್ ಮನೆಯಲ್ಲಿ ಮಾಡಲಿಕ್ಕೆ ಅನುಕೂಲ ಇಲ್ಲದಿದ್ದರೂ ದೇವಸ್ಥಾನಕ್ಕೆ ಅವರು ಬರಲಿ, ಅಲ್ಲಿ ಅದನ್ನು ನೋಡಲಿ, ಆ ದೀಪಾವಳಿಯ ಒಂದು ಸೇರಿ ಎಲ್ಲರೂ ನೋಡಲಿ, ಆಗ ಅದು ಎಲ್ಲ ಉಳಿತದೆ. ಆ ಒಂದು ಸಂಸ್ಕೃತಿ ಉಳಿಬೇಕಂತೇಳಿ ಅದು ಪರಿಚಯ ಹೌದು ಗೊತ್ತಾಗ್ತದೆ. ಹಾಗೆ ಷಷ್ಠಿ ಮಹೋತ್ಸವ ಬರ್ತದೆ, ಅದಕ್ಕೆ ತುಂಬ ಜನ ಬರ್ತಾರೆ. ಅವತ್ತು ನಾವು ಆಶ್ಲೇಷ ಬಲಿ ಪೂಜೆ ಅಂತ ಸಾಮೂಹಿಕವಾಗಿ ಮಾಡ್ತೇವೆ. ಅದು ದೊಡ್ಡ ಕಾರ್ಯಕ್ರಮ ಆಗ್ತದೆ. ಅನ್ನ ಸಂತರ್ಪಣೆ ಇರ್ತದೆ, ಷಷ್ಠಿ ವೃತ್ತದವರಿಗೆ ಅನ್ನ ಸಂತರ್ಪಣೆ ಇರ್ತದೆ. ಹಾಗೆ ಅದು ಷಷ್ಠಿ ಮಹೋತ್ಸವ ಅಂತ. ಮತ್ತು ಪ್ರತಿ ವರ್ಷ ಫೆಬ್ರವರಿ 23 ತಾರೀಕಿಗೆ ನಮ್ಮ ಜಾತ್ರಾ ಮಹೋತ್ಸವ ಇರ್ತದೆ. ಜಾತ್ರಾ ಮಹೋತ್ಸವ ಕೂಡ ನಾವು ದೇವರ ಉತ್ಸವ ಬಲಿ, ದರ್ಶನ ಬಲಿ, ಹಾಗೆ ನಮಗೆ ದೈವಗಳ ಭಂಡಾರ ತೆಗೆದು ದೈವಗಳಿಗೆ ನೇಮೋತ್ಸವ, ಅದೆಲ್ಲ ನಾವು ಚಂದ ವಿಜೃಂಭಣೆಯಿಂದಲೇ ಮಾಡ್ತೇವೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ವರ್ಷಾವಧಿ ಜಾತ್ರೆ ಮಾಡ್ತೇವೆ. ಈ ಸಲ ಬ್ರಹ್ಮಕಲಶದ ಈಗ ಅದನ್ನು ಒಟ್ಟಿಗೆ ಮಾಡ್ತಾ ಇದ್ದೇವೆ. ಒಟ್ಟಿಗೆ ಆಗ್ತದೆ. ಓಕೆ, ಇನ್ನೊಂದಷ್ಟು ಮಾಹಿತಿಯನ್ನು ಪಡೆಯುವಂಥದ್ದಿದೆ. ಮಾತುಕತೆಯನ್ನು ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ಬಳಿಕ. ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಸಣ್ಣ ವಿರಾಮ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. Email chetanabeautystudio@gmail.com. Web www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈ ಸ್ನಾನ ಸೋಪ್. ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈ ಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ, 4 ರೀತಿಯ ಕಲರ್ನಲ್ಲಿ. ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್, ಹಳೆಗೇಟು, ಬೆಟ್ಟಂಪಾಡಿ, ಸುಳ್ಯ, ದಕ್ಷಿಣ ಕನ್ನಡ. ಮೊಬೈಲ್ 9448463101, 9902711871. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur.
ಕಾಂಟ್ಯಾಕ್ಟ್ 8105973951, 9481644951, 9663814451, 08251200551. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್. ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ, 4 ರೀತಿಯ ಕಲರ್ನಲ್ಲಿ. ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್, ಹಳೆಗೇಟು, ಬೆಟ್ಟಂಪಾಡಿ, ಸುಳ್ಯ, ದಕ್ಷಿಣ ಕನ್ನಡ. ಮೊಬೈಲ್ 9448463101, 9902711871. ಮತ್ತೊಮ್ಮೆ ಸ್ವಾಗತ. ನಳಿಲು ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ವಿಶೇಷ ಮಾತುಕತೆಗೆ ಮತ್ತೊಮ್ಮೆ ಆಡಳಿತ ಮುಕ್ತಸ್ಥರಾಗಿರುವಂತಹ ಸಂತೋಷ್ ಕುಮಾರ್ ನಳಿಲು ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಪ್ರವೀಣ್ ಚಂದ್ ಅವರೇ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಬಯಸ್ತಾ ಇನ್ನೊಂದಷ್ಟು ಮಾತುಕತೆಯನ್ನು ಮಾಡೋದಿದೆ. ಬಹುಶಃ 2004ರಲ್ಲಿ ನಡೆದಿರುವಂಥ ಬ್ರಹ್ಮಕಲಶ ಸರಿಸುಮಾರು 19ರಿಂದ 20 ವರ್ಷ ಆಯಿತು. ಈ ಬಾರಿ ಮತ್ತೆ ಬ್ರಹ್ಮಕಲಶೋತ್ಸವಕ್ಕೆ ಮುಂದಡಿ ಇಟ್ಟಿದ್ದೀರಿ. ಸೊ ಈ ಬಾರಿ ಬ್ರಹ್ಮಕಲಶ ಆಗಬೇಕು ಅನ್ನುವಂಥ ಒಂದು ಚಿಂತನೆ ಹುಟ್ಟಿಕೊಂಡದ್ದು ಹೇಗೆ, ಮತ್ತೆ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ, ಸ್ವರೂಪಗಳು ಬದಲಾಗಿದೆ ಅನ್ನುವಂಥದ್ದು ಈಗಾಗಲೇ ತಿಳಿದಿರುವಂಥ ವಿಚಾರ. ಅದು ಹಂತ ಹಂತವಾಗಿ ಹೇಗೆ ಆಗ್ತಾ ಬಂತು, ಯಾವಾಗ ಆರಂಭ ಆಯಿತು ಅಂತ? ಅಂದರೆ 2004ರಲ್ಲಿ ಬ್ರಹ್ಮಕಲಶ ಆದ ಮೇಲೆ
ಪ್ರತಿ ವರ್ಷ ನಾವು ಒಂದು 5 ಲಕ್ಷ 10 ಲಕ್ಷದ ಕಾಮಗಾರಿಯನ್ನು ಮಾಡ್ತಾ ಇದ್ದೆವು. ಅಂದರೆ ನಮಗೆ ಅಲ್ಲಿ ಮಣ್ಣು ತೆಗೆದ್ರೆ ಮಾತ್ರ ಸ್ಥಳಾವಕಾಶ ಸಿಗುವುದು. ಅಂಥ ಒಂದು ಕೆಲಸವನ್ನು ಕೂಡ ನಾವು ಪ್ರತಿ ಹಂತದಲ್ಲಿ ನಾವು ಪ್ರಾರಂಭ ಮಾಡಿದೆವು. ಹಾಗೆ ಪ್ರಾರಂಭ ಮಾಡುವಾಗ ಪ್ರಥಮ ಹಂತದಲ್ಲಿ ಅರ್ಚಕರಿಗೆ ಒಂದು ಮನೆ ನಿರ್ಮಾಣ ಮಾಡಿಕೊಂಡೆವು, ಚಂದದ ಮನೆ ನಿರ್ಮಾಣ ಮಾಡಿಕೊಂಡೆವು. ಹಾಗೆ ಮತ್ತಿನ ಒಂದು ಹಂತದಲ್ಲಿ ಮೇಲೆ ಗೆಸ್ಟ್ ಹೌಸ್ ಅಂತ ಬೇಕು, ಅದೇ ಬಿಲ್ಡಿಂಗ್ನಲ್ಲಿ ಮಾಡುವ ಅಂತೇಳಿ ಅದೊಂದು ಗೆಸ್ಟ್ ಹೌಸ್ ಮಾಡಿಕೊಂಡೆವು. ಹಾಗೆ ಆಗುವಾಗ ಇನ್ನು ನೀರಿನ ವ್ಯವಸ್ಥೆ ಬೇಕಂತಾಯಿತು, ಅದಕ್ಕೆ ದೊಡ್ಡ ನೀರಿನ ಒಂದು ಟ್ಯಾಂಕ್ ಮಾಡಿಕೊಳ್ಳೋದು. ಹಾಗೆ ಸ್ಥಳಾವಕಾಶ ಕಡಿಮೆ ಆಯಿತು ಅಂತೇಳಿ ಮಣ್ಣು ತೆಗೆಯುವುದು, ಸ್ಥಳಾವಕಾಶ ಮಾಡ್ತಾ ಬರ್ತಾ ಇತ್ತು. ಹಾಗೆ ಪ್ರತಿ ವರ್ಷ 20 ವರ್ಷದಲ್ಲಿ 17 ವರ್ಷ ಕೂಡ ನಾವು ಸಣ್ಣ ಮಟ್ಟಿನ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೆವು. ಅಂದರೆ ಒಂದು ದೈವ ಕುಣಿಬೇಕಾದ್ರೂ ಅಲ್ಲಿ ಚಪ್ಪರ ಹಾಕೋದು ದೊಡ್ಡ ಕಷ್ಟ ಆಗ್ತದೆ, ಚಪ್ಪರದ ಕೆಲಸ ಮಾಡೋದು ಪರ್ಮನೆಂಟ್ ಆಗಿ, ಅಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಬರ್ತಾ ಇದ್ದೆವು. ಕಳೆದ 3 ವರ್ಷದ ಇದರಲ್ಲಿ ನಾನು ಎಂತ ಮಾಡಿದ್ದೇವೆ ಅಂತ ಹೇಳಿದರೆ, ಎಲ್ಲ ಕೆಲಸ ಒಮ್ಮೆ ಆಗಬೇಕು ಅಂತೇಳಿ, ಅಂದರೆ 12 ವರ್ಷ ಕಲಿಯಿತು ಬ್ರಹ್ಮಕಲಶ ಆಗಿ. ಇನ್ನೀಗ ದಿನ ಹೋಗ್ತಾ ಇರ್ತದೆ, ಮತ್ತು ನಮಗೂ ಪ್ರಾಯ ಆಗ್ತದೆ, ನಾವು ಕೂಡ ಸ್ವಲ್ಪ ಆಚೆ ಹೋಗ್ತೇವೆ, ರಿಟೈರ್ಮೆಂಟ್ ಲೈಫಲ್ಲಿ ಹೋಗ್ತಾ ಬರ್ತೇವೆ. ಅದಕ್ಕೆ ನಾವು ಇನ್ನು ಮಾಡಲೇಬೇಕಂತೇಳಿ ನಾವು ಹಠ ಹಿಡಿದು ದೇವಸ್ಥಾನಕ್ಕೆ ಸುತ್ತು ಜಾತ್ರೋತ್ಸವ ಆಗುವಾಗ ಅದಕ್ಕೆ ಚಪ್ಪರ ನಿರ್ಮಾಣ ಪರ್ಮನೆಂಟ್ ಆಗಿ, ದೇವಸ್ಥಾನದ ಒಳಗೆ ಕೂಡ ಚಪ್ಪರ ನಿರ್ಮಾಣದ ಕೆಲಸ, ಹಾಗೆ ಮತ್ತೆ ಅನ್ನಛತ್ರ ಬೇಕಂತಾಯಿತು, ಅನ್ನಛತ್ರ ಮಾಡಿಕೊಂಡೆವು. ಹಾಗೆ ಪಾಕಶಾಲೆ ದೊಡ್ಡದಾಗಿ ಬೇಕಂತೇಳಿ ಪಾಕಶಾಲೆ ಮಾಡಿದೆವು. ಮತ್ತು ಈ ರಸ್ತೆ ಆಗಿತ್ತು, ಆ ರಸ್ತೆ ಆಗಿದ್ದು ಎದುರುಗಡೆಯಿಂದ ನೇರ ರಸ್ತೆ ಆಗಿತ್ತು, ಆದರೂ ಅದು ಅಗಲ ಇರಲಿಲ್ಲ, ಕಿರಿದಾಗಿತ್ತು. ಅದನ್ನು ಈ ಸಲ ನಾವು ಎಲ್ಲರ ಒಂದು ಎಲ್ಲರ ಹತ್ರ ನಾವು ಬೇಡಿ ಆ ರಸ್ತೆಯನ್ನು ಕೂಡ ಅಗಲ ಮಾಡಿಕೊಂಡೆವು. ಮತ್ತು ಸರ್ಕಾರಿ ಜಾಗದಲ್ಲಿ ರಸ್ತೆ ಬರುವುದನ್ನು ಕೂಡ ನಾವು ಅಗಲ ಮಾಡಿಕೊಂಡೆವು. ಹಾಗೆ ರಸ್ತೆ ಕೂಡ ಅಭಿವೃದ್ಧಿ ಆಯಿತು. ಜೊತೆಗೆ ನಮಗೆ ಈ ಬ್ರಹ್ಮಕಲಶ ಆಗಬೇಕಂತಾದರೆ ಇನ್ನು ನಾವು ದೇವಸ್ಥಾನದ ಗರ್ಭಗುಡಿಗೆ ಇದು ತಾಮ್ರ ಹೊದಿಬೇಕು ಅಂತೇಳಿ ನನ್ನ ಒಂದು ಭಾರಿ ಆಸೆ ಇತ್ತು, ಅದು ನನ್ನ ಒಂದು ಕನಸದು. ಹಾಗೆ ಅದನ್ನು ಈ ಸಲ ಮಾಡಬೇಕಂತೇಳಿ ಹಠ ಹಿಡಿದು ಆ ದೇವಸ್ಥಾನದ ಗರ್ಭಗುಡಿಗೆ ತಾಮ್ರದ ಹೊದಿಕೆ, ಪ್ರಸಾದ ಮಂಟಪಕ್ಕೆ ತಾಮ್ರದ ಹೊದಿಕೆ, ಹಾಗೆ ನಮಗೆ ಒಂದು ವಸಂತ ಮಂಟಪ ಇರಲಿಲ್ಲ. ನಾವು 20 ವರ್ಷ ಕೂಡ ನಾವು ವಸಂತ ಮಂಟಪ ಇಲ್ಲದೆ ಒಂದು ಸ್ಟೂಲ್ ಅಂತೇಳಿ ತಯಾರಿಸಿದ್ದೆವು, ಅದಕ್ಕೆ ಮರದ ಒಂದು, ಅದರಲ್ಲೇ ದೇವರನ್ನಿಟ್ಟು ಪೂಜೆ ಮಾಡ್ತಿದ್ದೆವು. ಆದರೂ ಅದನ್ನು ಈ ಸಲ ನಾವು ಅದನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದೇವೆ. ಹಾಗೆ ದೇವಸ್ಥಾನಕ್ಕೆ ಸುತ್ತು ಆವರಣ ಮಾಡಿದ್ದೇವೆ. ಅದಕ್ಕೆ ಬೇಕಾದ ಮಾಬಲಿ ಪೀಠ ಮತ್ತು ಸಣ್ಣ ಯಾವುದೆಲ್ಲ ಬೇಕು ಅಂಥದ್ದನ್ನೆಲ್ಲ ಈ ಸಲ ಮಾಡಿದ್ದೇವೆ. ಅಂದರೆ ಎಲ್ಲ ಕೆಲಸ ಸಾಧಾರಣ ಒಂದು ದೇವಸ್ಥಾನಕ್ಕೆ ಎಂತ ಬೇಕು ಅವಶ್ಯಕತೆ ಇದೆ ಅದನ್ನೆಲ್ಲ ಈ ಸಲ ನಿರ್ಮಾಣ ಮಾಡಿದ್ದೇವೆ. ಅಂದರೆ ದೇವಸ್ಥಾನದ ಎದುರುಗಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಉಂಟು, ವಾಹನ ಬಂದರೆ, ಮತ್ತು ಯಾವುದಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡೋದಾದ್ರೂ ಅದಕ್ಕೆ ವ್ಯವಸ್ಥೆ ಉಂಟು. ಅದನ್ನೆಲ್ಲ ಈ ಸಲ ಈ ಬ್ರಹ್ಮಕಲಶೋತ್ಸವಕ್ಕೆ ಅಂತೇಳಿ ನಾವು ತಯಾರು ಮಾಡಿಕೊಂಡು ಬಂದು ಈ ಕೊನೆಯ ಹಂತದಲ್ಲಿ ನಮಗೆ ದೇವಸ್ಥಾನದ ಬ್ರಹ್ಮಕಲಶ ಇನ್ನು ಮಾಡುವುದು ಅಂತ ನಿರ್ಧಾರ ಮಾಡಿದಾಗ ನನಗೆ ಒಂದು ಅಶೋಕ್ ಕುಮಾರ್ ರೈ ಅವರು ಶಾಸಕರ ಆಗಿದ್ದರಂತೇಳಿ ಅವರನ್ನು ಗೌರವಾಧ್ಯಕ್ಷ ಮಾಡಿದಲ್ಲ, ಅವರು ನನ್ನ ಒಂದು ಭಾರಿ ಆತ್ಮೀಯರು. ಅಂದರೆ ಒಂದು 35 ವರ್ಷದಿಂದಲೂ ನಾವು ಭಾರಿ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ಬೋದು, ಭಾರಿ ಆತ್ಮೀಯರು ಅವರು. ಅಂದರೆ ಸುಮಾರು 7-8 ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದಲ್ಲಿ ಅಧ್ಯಕ್ಷರಾಗಿ ಅವರು ತುಂಬ ಅನುಭವಿ. ಅಂಥವರನ್ನು ನಾವು ಆರಿಸಬೇಕಂತೇಳಿ ನನ್ನ ಆಸೆ ಇತ್ತು. ಅಂಥವ್ರು ಬರಬೇಕು, ಅಂಥವ್ರು ಬಂದು ಗೌರವಾಧ್ಯಕ್ಷರಾಗಿ ಈ ಬ್ರಹ್ಮಕಲಶ ನಡಿಬೇಕು ಅಂತ ಮುಂದುವರಿಬೇಕು. ಅದಕ್ಕೋಸ್ಕರ ಅವರನ್ನು ನಾನು ಮೊದಲೇ ನಿರ್ಧಾರ ಮಾಡಿದ್ದೆ, ಈಗಲ್ಲ, ಮೊದಲೇ ಒಂದು 2 ವರ್ಷ ಮೊದಲೇ ಅವರನ್ನು ಗೌರವಾಧ್ಯಕ್ಷ ಮಾಡುತ್ತಂತೇಳಿ ನಿರ್ಧಾರ. ಅದು ಈ ಹಂತದಲ್ಲಿ ಬಂದು ಅವರನ್ನು ಕೇಳಿಕೊಳ್ಳುವಾಗ ಅವರು ಎಲ್ಲದಕ್ಕೂ ಒಪ್ಪಿಕೊಂಡಿದ್ದಾರೆ. ಮತ್ತು ಸಂತೋಷದಲ್ಲಿ ಅವರು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಅವರು ತುಂಬ ಅವರ ಅನುಭವದ ಒಂದು ಸಣ್ಣ ಪಾರ್ಟ್ ಅಂತ ಹೇಳ್ಬೋದು. ಅಂದರೆ ಅವರಷ್ಟೇ ಅನುಭವ ಉಂಟು ದೇವಸ್ಥಾನದಲ್ಲಿ ಎಲ್ಲ ಅವರಿಗೆ ಬ್ರಹ್ಮಕಲಶ ಮಾಡಿ. ಹಾಗೆ ನಮ್ಮ ಎಲ್ಲ ಒಂದು ಊರಿನ ಭಕ್ತರಿಗೆ, ಅದರಲ್ಲಿ ಸೇವೆ ಮಾಡುವವರಿಗೆ ಎಲ್ಲರಿಗೂ ಅವರ ಅನುಭವವನ್ನು ಹಂಚಿಕೊಂಡು ಭಾರಿ ಒಂದು ಇಡೀ ಊರನ್ನೇ ಒಟ್ಟುಗೂಡಿಸಿದ್ದಾರೆ. ಅವರು ಒಂದು ಊರಿಗೆ ಖುಷಿಯಾಗಿದೆ. ಅಶೋಕ್ ರೈ ಅಂತ ಹೇಳಿದರೆ ಊರಿಗೆ ಖುಷಿ. ಅವರು ಶಾಸಕರಂತ ಅಲ್ಲ, ಅವರೊಂದು ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾಗಿ ಅವರನ್ನು ಗುರುತಿಸಿಕೊಂಡಿದ್ದಾರೆ. ಅದು ನಮಗೆ ಭಾರಿ ಖುಷಿ ಆಯಿತು. ಅದರ ಜೊತೆಗೆ ಅದು ಒಂದು
ದೊಡ್ಡ ಹುದ್ದೆ ಶಾಸಕರಾಗಿರುವುದು. ಅವರು ಬಂದದ್ದು ನಮಗೆ ಎಲ್ಲರಿಗೂ ಭಾರಿ ಖುಷಿಯಾಗಿದೆ. ಇನ್ನೊಂದಷ್ಟು ಬಲ ತಂದು ಇದು ಫುಲ್ ನಮಗೆ ಒಂದು ಶಕ್ತಿ ಬಂದಿದೆ. ಕಳೆದ ಸಲದ ಬ್ರಹ್ಮಕಲಶಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಆಗ ಅವರು ನಮಗೆ ಒಂದು ಹೇಳಿದ್ರು, ಫಸ್ಟಿಗೆ ಬಂದು ಒಂದು ಅವರ ಆಶೀರ್ವಚನ ಮಾಡೋರು ಅವರು ಹೇಳಿದ್ರು, ನಾವು ರಥದ ಒಂದು ಬಾವುಟ ಇದ್ದಾಗೆ ಮೇಲೆ ರಥದ ತುದಿಯಲ್ಲಿ ಅದನ್ನು ನೋಡಿ ರಥ ಬಂತು ಅಂತೇಳಿ ನಾವು ಎಲ್ಲ ತಿಳಿಸಿ. ಆದ್ರೆ ರಥವನ್ನು ಎಳೆಯುವವರು ನೀವು ಇದರಲ್ಲಿ ಈ ಸಹಕಾರ ಇದ್ರೆ ಮಾತ್ರ ನಾವು ಗೌರವಾಧ್ಯಕ್ಷರಾಗಿ ಇಲ್ಲಿ ನಮಗೆ ಒಂದು ಗೌರವ ಇರುವುದು ಅಂತೇಳಿ. ಅದೇ ರೀತಿ ನಮಗೆ ಅಶೋಕ ರೈ ಅವರು ಕೂಡ ಅದೇ ರೀತಿ ಅಂದ್ರೆ ಅವರು ಫುಲ್ಲು ನಮ್ಮೊಟ್ಟಿಗೆ ಇದ್ದು ಅದನ್ನು ಈಗ ಈ ಬ್ರಹ್ಮಕಲಶೋತ್ಸವವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಇನ್ನು ಫುಲ್ಲು ನಾನು ಎಲ್ಲ ದಿವಸ ಇರ್ತೇನೆ ನಿಮ್ಮೊಟ್ಟಿಗೆ, ಬ್ರಹ್ಮಕಲಶವನ್ನು ಚಂದ ಮಾಡುವ ಅಂತೇಳಿ ನಮಗೆ ಸಹಕಾರ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಮುಂದುವರ್ಸೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. 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 ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬಾಲಕೃಷ್ಣ. ನಂದು ಬಾಲಕೃಷ್ಣ ಗೌಡ ಅಂತೇಳಿ, ಬೆಳ್ಳಿಪಾಡಿ. ಮಾತಾಡಿ ಸರ್, ಮಾತಾಡಿ, ಹೇಳಿ. ಇದು ನಾವು ನಲೀಲು ಕ್ಷೇತ್ರದ ಬಗ್ಗೆ ಹೇಳುವುದಾದ್ರೆ, ಪುತ್ತೂರು ತಾಲೂಕಿನಲ್ಲಿ ಹುತ್ತಕ್ಕೆ ಪೂಜೆ ಸಲ್ಲಿಸುವ ಏಕೈಕ ಕ್ಷೇತ್ರ ನಲೀಲು ಕ್ಷೇತ್ರ. ಹೌದು ಹೌದು. ನಮ್ಮ ಸುಬ್ರಹ್ಮಣ್ಯ ಬಿಟ್ರೆ ನಲೀಲು ಕ್ಷೇತ್ರದ್ದು ಭಾರಿ ಕಾರ್ಮಿಕ ಕ್ಷೇತ್ರ ಅದು. ನಾನು ಸುಮಾರು ಸಂತೋಷ್ ರೈ ಅವರ ಪರಿಚಯ ನನಗೆ 2010ರಿಂದ ನನಗೆ ಪರಿಚಯ ಇದೆ. 2010ರಿಂದ ನಾನು ಅಲ್ಲಿಗೆ ಅವರೊಟ್ಟಿಗೆ ಷಷ್ಠಿ ಉತ್ಸವ ಅಥವಾ ಜಾತ್ರೋತ್ಸವಕ್ಕೆಲ್ಲ ಹೋಗಿ ಬರ್ತಾ ಇದ್ದೇನೆ. 2010ಕ್ಕೂ ಈಗ 2024ಕ್ಕೂ ಆ ಕ್ಷೇತ್ರವು ಅಭಿವೃದ್ಧಿಯಲ್ಲಿ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಮೊದಲು ರಸ್ತೆ ಸರಿ ಇರ್ಲಿಲ್ಲ, ಒಂದು ಜೀಪ್ ಹೋಗುವಷ್ಟು ಸಹ ಜಾಗ ಇರ್ಲಿಲ್ಲ, ತೋಟದಲ್ಲೆಲ್ಲ ಇಟ್ಟು ನಡ್ಕೊಂಡೆಲ್ಲ ಹೋದದ್ದು ನಮಗೆ ನೆನಪಿದೆ. ಮತ್ತೆ ಉತ್ಸವ ಆಗುವಾಗ ಸಹ ಅಷ್ಟೇ, ಎಲ್ಲಾ ದೇವಸ್ಥಾನ ಒಂದು ಮಳೆ ಬಂದ್ರೆ ಭಾರಿ ಒಂದು ಅವ್ಯವಸ್ಥೆ ಎಲ್ಲ ಇತ್ತು. ಆದ್ರೆ ಅವರು ಸಾಧಾರಣ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ನನಗೆ. ನಾನು ನೋಡಿದ ಮಟ್ಟಿಗೆ ಅವರೊಂದು 7-8 ವರ್ಷದಲ್ಲಿ ನಿರಂತರವಾಗಿ ಅದರ ಕೆಲಸ ಮಾಡ್ತಾ ಇದ್ದಾರೆ. ಈ ಬ್ರಹ್ಮಕಲಶೋತ್ಸವದ ಸಿದ್ಧತೆ ಸುಮಾರು 4 ವರ್ಷದಿಂದ ಮೊದಲೇ ಅವರು ನಿರ್ಧಾರ ಮಾಡಿ ಜೀರ್ಣೋದ್ಧಾರದ ಕೆಲಸ ಮಾಡಿದ್ದಾರೆ. ಸುಮಾರು 75% ಒಬ್ಬರೇ ಏಕ ವ್ಯಕ್ತಿಯೇ ಮಾಡಿದ್ದು ಹೇಳಿ ನನ್ನ ಅನಿಸಿಕೆ. ಆದ್ರೆ ಈಗ ಎಲ್ಲರೂ ಕೈ ಜೋಡಿಸಿದ್ದಾರೆ ಅವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ. ಊರವರು ಮತ್ತೆ ದಾನಿಗಳು ಎಲ್ಲರೂ ಈಗ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಅವರ ಪರಿಶ್ರಮ ತ್ಯಾಗ ಅದನ್ನೆಲ್ಲ ನೋಡುವಾಗ ಅವರ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ದೊಡ್ಡ ವ್ಯಕ್ತಿ ಅವರು. ಯಾಕಂತ ಹೇಳಿದ್ರೆ ತನ್ನ ಮನ ಧನ 3 ಅರ್ಪಿಸಿದ್ದಾರೆ ಅವರು, ನಾನ್ ನೋಡಿದ ಮಟ್ಟಿಗೆ. ಮತ್ತೆ ಈಗ ಆ ಜೀರ್ಣೋತ್ಸವ ಭಾರಿ ಚಂದ ಆಗಿದೆ. ಈಗ ಮೊದಲಿನ ಕ್ಷೇತ್ರಕ್ಕೂ ಈಗಿನ ಕ್ಷೇತ್ರಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಈಗ ಊರವರು ಎಲ್ಲರೂ ಸೇರಿ ಭಾರಿ ಸಂಭ್ರಮದಲ್ಲಿದ್ದಾರೆ. 2017 ತಾರೀಕಿನಿಂದ 24ರವರೆಗೆ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ತಾಲೂಕಿನಾದ್ಯಂತ, ಈಗ ಅವರು ಇಷ್ಟರವರೆಗೆ ನಾನೊಂದು 10 ವರ್ಷದಲ್ಲಿ ಅಲ್ಲಿ ಇಲ್ಲಿ ಕಲೆಕ್ಷನ್ ಮಾಡಿದ್ದು ಜಾತ್ರೆಗೆ ಯಾವುದು ನಾನು ನೋಡ್ಲಿಲ್ಲ. ಅಲ್ಲಿ ಏನು ಕಡಿಮೆ ಇತ್ತು ಅವರೇ ಸ್ವಂತ ಖರ್ಚಿನಿಂದ ಹಾಕಿದ್ದಾರೆ. ಆದ್ರೆ ಈ ಬ್ರಹ್ಮಕಲಶೋತ್ಸವಕ್ಕೆ ಅವರು ಯಾರಿಗೆ ದಾನ ಮಾಡಿದ್ದಾರೆ ಅವರ ಹತ್ರ ಮಾತ್ರ ಹೋಗಿ ನಾವು ರಸೀದಿ ಮಾಡಿದ್ದು ನಾನು ಕಂಡಿದ್ದೇನೆ. ಮತ್ತೆ ಊರವರ ಹತ್ರ ಎಲ್ಲರೂ ಸೇರಿ ಅವರವರ ಇದರಲ್ಲಿ ಕೊಟ್ಟಿದ್ದಾರೆ. ಆದ್ರೂ ಸಹ ಎಲ್ಲರ ಹತ್ರ ಹೋಗಿ ನಮಗೆ ಈಗ ಬ್ರಹ್ಮಕಲಶೋತ್ಸವ ಉಂಟು ಅಂತೇಳಿ ರಸೀದಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲರಿಗೂ ಕಾಗದವನ್ನು ಹಂಚಿದ್ದಾರೆ. ಸುಮಾರು ನನಗೆ ಗೊತ್ತಿದ್ದ ಮಟ್ಟಿಗೆ 7,000 to 8,000 ಕಾಗದಗಳನ್ನು ಮನೆ ಮನೆಗೆ ಸ್ವತಃ ಕೊಟ್ಟು ಬಂದಿದ್ದಾರೆ. ಹಾಗೆ ಈ 17 ತಾರೀಕಿನಿಂದ 24 ತಾರೀಕಿನವರೆಗೆ ಆಗುವ ಬ್ರಹ್ಮಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಎಲ್ಲರೂ ಬಂದು, ಈಗ ಈ ಟಿವಿಯನ್ನು ನೋಡ್ತಾ ಇರುವವರು, ಸುದ್ದಿ ಮಾಧ್ಯಮ ನೋಡ್ತಿದ್ದವರು ಎಲ್ಲರೂ ಬಂದು ಒಂದು ಸಲ ಬಂದು ಅದನ್ನು ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನನ್ನ ವಿನಂತಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಭಾರಿ ಥ್ಯಾಂಕ್ಸ್ ಬಾಲಣ್ಣ. ನೀವು ನನ್ನನ್ನು ಕಂಡದ್ದು, ಆ ದೇವರನ್ನು ಕಂಡದ್ದು, ಹಾಗೆ ನಲೀಲಿನ ಈ ಕ್ಷೇತ್ರವನ್ನು ಕಂಡದ್ದು ಸಂತೋಷ ಆಯಿತು. ನೀವು ಅದನ್ನು ವಿವರಿಸಿದ್ದು ಭಾರಿ ಸಂತೋಷ ಆಯಿತು. ಧನ್ಯವಾದಗಳು ಸರ್. ತಾವು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥದ್ದನ್ನ ನಾವು ಕೂಡ ಹೇಳ್ತಾ ಇದ್ದೇವೆ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಎಲ್ಲರೂ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಹೊರಗಿನ ಒಂದು ನಾವು ಮಾತನಾಡುವಾಗ ಹೇಳ್ತಾರೆ, ಎಲ್ಲಿಂದ ಯಾರ ಬಳಿ ಕೂಡ ಒಂದು ನೇರವಾಗಿ ಒಂದು ದೇಣಿಗೆಯನ್ನ ಸಂಗ್ರಹ ಮಾಡುವಂತದ್ದಾಗ್ಲಿ ಇತ್ಯಾದಿಗಳು ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಅಧಿಕೃತವಾಗಿ ಕೇಳಿ ಮಾಡ್ತಾ ಇರುವಂತ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಒಂದು ವಿಶೇಷತೆ ನೋಡಿ ನೀವು, ಎಲ್ಲಾ ಸಮಿತಿಗಳುಂಟು, ಆದ್ರೆ ಆರ್ಥಿಕ ಸಮಿತಿಯೇ ಇಲ್ಲ. ಯಾವುದೇ ನೀವು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಆಗ್ಲಿ, ಒಂದು ಜಾತ್ರಾ ಮಹೋತ್ಸವ ಇರ್ಲಿ, ಎಲ್ಲ ಇದರಲ್ಲಿಯೂ
ಒಂದು ಸಂಘಟನೆಯಲ್ಲಿ ಆರ್ಥಿಕ ಸಮಿತಿ ಅಂತ ಇರ್ತದೆ. ನಮ್ಮ ಈ ನಮ್ಮ ಆಮಂತ್ರಣ ಬ್ರಹ್ಮಕಲಶೋತ್ಸವ ಆಮಂತ್ರಣದಲ್ಲಿ ಆರ್ಥಿಕ ಸಮಿತಿಯೇ ಇಲ್ಲ. ಆಗ ನನ್ನ ಹತ್ರ ಕೆಲವರು ಕೇಳಿದ್ದುಂಟು, ಇದಕ್ಕೆ ಯಾಕೆ ಆರ್ಥಿಕ ಸಮಿತಿ ಮಾಡಲಿಲ್ಲ ಅಂತ. ಆಗ ನಾನು ಹೇಳಿದ್ದೇನೆ, ಇದರ ಅಧ್ಯಕ್ಷರು ಸುಬ್ರಹ್ಮಣ್ಯ ದೇವರೇ ಆರ್ಥಿಕ ಸಮಿತಿ ಅಧ್ಯಕ್ಷರು, ಇದು ನಾವು ಮಾಡುದಲ್ಲ. ಅವರೇ ಆರ್ಥಿಕವಾಗಿ ಕ್ರೋಢೀಕರಿಸ್ತಾರೆ ಅವರ ಬ್ರಹ್ಮಕಲಶೋತ್ಸವಕ್ಕೆ, ನಾವೆಲ್ಲ ಜೊತೆಯಾಗಿ ಇರ್ತೇವೆ ಅಷ್ಟೇ. ಅದಕ್ಕೆ ನಾವು ಆರ್ಥಿಕ ಸಮಿತಿ ಅಂತೇಳಿ ಮಾಡಲಿಲ್ಲ ಕ್ಷೇತ್ರದ ಹಾಗೆ ಅಂತೇಳಿ ನಾವು ಕಳೆದ 20 ವರ್ಷ ಬ್ರಹ್ಮಕಲಶ ಆಗಿ 20 ವರ್ಷ ಆಯ್ತು ಜಾತ್ರೋತ್ಸವದಲ್ಲಿ ಯಾವುದೇ ನಮ್ಮ ಆಮಂತ್ರಣದಲ್ಲಿ ಇಂತಿಷ್ಟು ಹಣ ಕೊಡ್ಡಿ ಅಂತೇಳಿ ನಾವು ಸೇರಿಸಲೇ ಇಲ್ಲ. ಒಂದು ವಾಕ್ಯವು ನಮ್ಮ ಈ ಆಮಂತ್ರಣದಲ್ಲಿ 20 ವರ್ಷದಲ್ಲಿ ಇಲ್ಲ. ನೀವು ಕೇಳಿಕೊಂಡಿಲ್ಲ? ಇಲ್ಲ. ಎಲ್ಲಾ ದೇವಸ್ಥಾನದಲ್ಲಿಯೂ ಇರ್ತದೆ. 500 ರೂಪಾಯಿಂದ ಮೇಲ್ಪಟ್ಟು, 1,000ಕ್ಕಿಂತ ಮೇಲ್ಪಟ್ಟು, 2,000 ಇರ್ತದೆ. ನಮ್ಮ 20 ವರ್ಷದ ಆಮಂತ್ರಣವನ್ನು ಬೇಕಾದ್ರೆ ತೆಗೆದು ನೋಡ್ಬೋದು. ಇಲ್ಲ, ನಾವು ಕೇಳಿದ್ದೇ ಇಲ್ಲ. ಎಲ್ಲ ಅವರಾಗಿ ಭಕ್ತರು ಬಂದು ಅವರಾಗಿ ಅರ್ಪಿಸಿದ್ದಾರೆ, ಅಲ್ಲಿಗೆ ಹಣವನ್ನು ಅವರಾಗಿ ಅರ್ಪಿಸಿ ಅಲ್ಲಿ ಎಲ್ಲ ನಡೀತಾ ಇದೆ ಸ್ವ ಇಚ್ಛೆಯಿಂದ. ನಾವು ಕೇಳುದಂತೆ ಇಲ್ಲ ಯಾವುದಕ್ಕೂ. ಈ ಸಲ ಮಾತ್ರ ಈ ಸಲ ನಾವು ಬ್ರಹ್ಮಕಲಶೋತ್ಸವಕ್ಕೆ ನಾವು ಅಂದ್ರೆ ನಮ್ಮ ಆತ್ಮೀಯರ ಹತ್ರ ಹೋಗಿ ನಾವು ಆಮಂತ್ರಣ ಕೊಟ್ಟಿದ್ದೇವೆ. ಅವರು ನಮ್ಗೆ ಅದಕ್ಕೆ ಹಣ ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ನೇರವಾಗಿ ನೀವಾಗಿ ಎಲ್ಲೂ ಕೂಡ ಕೇಳಿಕೊಂಡು ಹೋಗಿಲ್ಲ. ಇಲ್ಲ, ಇದು ಕೂಡ ದೇವರ ಒಂದು ಶಕ್ತಿ. ಅದು ನಮ್ಮ ದೇವರ ಶಕ್ತಿ, ಅದೇ ನಮ್ಮ ಹತ್ರ ಇರುವುದು. ಎಸ್. ಅಂದ್ರೆ ಈಗ ಬಹುಶಃ ಇದನ್ನ ಯೋಚನೆ ಮಾಡುವಾಗ ಖಂಡಿತ ಅಂದ್ರೆ ಇಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ, ಹೇಗೋ ಇದ್ದಂತ ಸ್ವರೂಪ ಒಟ್ಟು ಬದಲಾವಣೆಯಾಗಿ ಈಗ ಒಂದು ಸುಂದರವಾದ ದೇವಾಲಯದ ಒಂದು ಆವರಣ ಚೌಕಟ್ಟು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಹಾಗಿದ್ದಾಗ ನೀವು ಹೊರಟಾಗ ಯೋಜನಾ ವೆಚ್ಚ ಎಷ್ಟಿತ್ತು? ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಸೇರಿ, ಅಭಿವೃದ್ಧಿ ಕಾರ್ಯಗಳು ಸೇರಿ, ಜೀರ್ಣೋದ್ಧಾರಕ್ಕೆ ನಿಮ್ಮ ಒಂದು ಯೋಜನಾ ವೆಚ್ಚ ಎಷ್ಟಿತ್ತು, ಮತ್ತೆ ಹೇಗೆ ಅದನ್ನ ತುಂಬಿಸಿಕೊಂಡು ಬಂದ್ರಿ ಅಂತ? ನಿಜವಾಗಿಯೂ ನಾನು ಹೇಳ್ಬೇಕಂದ್ರೆ ನನ್ನ ಹತ್ರ ಯಾವುದೇ ಯೋಜನೆ ಇರ್ಲಿಲ್ಲ. ಒಂದು ಇಂತಿಷ್ಟು ಅಮೌಂಟ್ ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ಇರ್ಲಿಲ್ಲ. ಅದು ಹೇಗೆ ದೇವರು ನಮ್ಮನ್ನು ಮುಂದೆ ಕೊಂಡೋಗ್ತದೆ ಅಂತ ಹೇಳಿದ್ರೆ, ನಾನು ಪ್ರಥಮವಾಗಿ ನಾವು ಒಂದು ಹಂಚಿನ ಇದು ನಿನ್ನ ಟಾಟಾ ಶೀಟಿನ ಒಂದು ಟ್ರೆಸ್ಸಿನ ಮಾಡಬೇಕು, ಒಂದು ಮಾಡ್ಬೇಕಂತೇಳಿ ಕರ್ಕೊಂಡು ಹೋದ್ದು ನಾನು ನಮ್ಮ ಕೆಲಸ ಮಾಡುವವರನ್ನು. ಹಾಗೆ ನಾನು ಅವ್ರ ಹತ್ರ ತಿಳಿಸಿದ್ದು, ಇದ್ರೊಳಗೆ ಪಾರಿವಾಳ ಎಲ್ಲ ಬರ್ತದೆ, ಇದಕ್ಕೆ ಮೆಶ್ ಎಲ್ಲ ಹಾಕಿ ದೊಡ್ಡ ಒಂದು ಚಪ್ಪರ ಮಾಡ್ಬೇಕಂತ. ಆಯ್ತಂತೇಳಿ ಅಳತೆ ಎಲ್ಲ ಆಯ್ತು. ಮತ್ತೆ ಅವ್ರು ಹೇಳಿದ್ರು, ಇಲ್ಲಿ ಎದುರಿಗೆ ಏನಾದ್ರು ಮಾಡ್ಲಿಕ್ಕೆ ಉಂಟಾ ಅಂತ. ಮತ್ತೆ ನನಗೆ ಮನಸ್ಸಾಯ್ತು, ಎದುರಿಗೆ ಮಾಡುವ ಅಂತ. ಆಯ್ತು, ಫಸ್ಟಿಗೆ ಅದು ಮಾಡು, ಮತ್ತೆ ಎದುರಿದು ನೋಡು ಅಂತ. ನಾನು ಮತ್ತೆ ಒಂದ್ಸಲ ಹೋಗಿ ಬರುವಾಗ ನಾನು ಹೇಳಿದ ಮಾಡ್ಲಿಲ್ಲ, ಅವ ಹಿಂದಿನ ಮಾಡಿದ್ದೇನೆ, ಹಿಂದಿನ ಸೈಡ್. ಎದುರಿಗೆ ಯಾವುದು ಮಾಡ್ಲಿಲ್ಲ. ಹಿಂದಿದಾಯ್ತು, ಸೈಡಿದಾಯ್ತು. ನಾನು ಅವನ ಹತ್ರ ಹೇಳಿದೆ, ಎಂತ ಮಾರೆ ನೀನು ಒಳಗಿದ್ದು ಮಾಡ್ಲಿಲ್ಲ, ಎದುರಿದ್ದು ಮಾಡ್ಲಿಲ್ಲ ಅಂತ. ಮತ್ತೆ ಅದನ್ನು ಮಾಡಿದ. ಕೊನೆಗೂ ಕೂಡ ನನ್ನ ಪ್ರಥಮ ಬೇಡಿಕೆ ಎಂತ ಇತ್ತು, ಒಳಗಿನ ಒಂದು ಮಾಡಿದ್ದು, ಅದು ಮಾಡ್ಲೇ ಇಲ್ಲ. ಮತ್ತೆ ಕೂಡ ನನಗೆ ಒಂದು ಆಸೆ ಆಯ್ತು, ಇದು ಮಾಡುವ, ಒಂದು ಅನ್ನ ಛತ್ರ ಬೇಕು ಅಂತ ಆಯ್ತು. ಅನ್ನ ಛತ್ರ ಆಯ್ತು. ಮತ್ತೆ ನಮಗೆ ನನ್ನ ಸುರೀನ ಮಾಡಿ ನನ್ನ ಹೇಳಿದ ಮಾಡನ್ನು ಮಾಡಿದ್ದ ಅವ ಲಾಸ್ಟಿಗೆ. ಅಂದ್ರೆ ದೇವರು ನನ್ನ ಹತ್ರ ಕೆಲಸ ಮಾಡಿಸಿದಷ್ಟೇ, ನಾನು ಏನು ನಿರ್ಧಾರ ಮಾಡ್ಲಿಲ್ಲ. ನಾನು ಇಷ್ಟು ವೆಚ್ಚ ಆಗ್ತದೆ ಅಂತೇಳಿ ನಾನು ಕನ್ಸಲ್ಲಿ ನೆನೆಸಲಿಲ್ಲ. ಈಗ ನಮ್ಮ ವೆಚ್ಚ 3 ಕೋಟಿಯಷ್ಟು ವೆಚ್ಚ ಆಗಿದೆ ಅಲ್ಲಿ. 3 ಕೋಟಿ? ಹೌದು, ಹತ್ತಿರ 3 ಕೋಟಿಯಷ್ಟು ವೆಚ್ಚ ಆಗಿದೆ ಅಲ್ಲಿ. ಎಲ್ಲ ಆದ್ರೂ ನಮಗೇನು ಅದರ ಬಗ್ಗೆ ಯೋಚನೆ ಇಲ್ಲ. ಕೊನೆಗೆ ಬ್ರಹ್ಮಕಲಶೋತ್ಸವದ ವೆಚ್ಚವನ್ನು ಕೂಡ ನಾನು 25-30 ಲಕ್ಷದಲ್ಲಿ ಮುಗಿಬಹುದು ಅಂತ ಯೋಚನೆ ಮಾಡಿದೆ. ಆಗ ನಮ್ಮ ಗೌರವಾಧ್ಯಕ್ಷರ ಅಶೋಕರ ಹತ್ರ ಮಾತಾಡುವಾಗ, ನಿಮ್ಮ ಬ್ರಹ್ಮಕಲಶೋತ್ಸವದ ವೆಚ್ಚ ಹೇಗೆ ಅಂತ ಕೇಳಿದ್ರು ಅವರು. ನಾನೊಂದು 30 ಲಕ್ಷದಲ್ಲಿ ಮುಗಿಬಹುದು ಅಂತ ಹೇಳಿದ್ರು. ಆಗ ಅವರು ನನಗೆ ಹೇಳಿದ್ರು, ಇಲ್ಲ ನೀವು ಬಾರಿ ಹಿಂದೆ ಇದ್ದೀರಿ, 25 ವರ್ಷ ಹಿಂದೆ ಇದ್ದೀರಿ, ಈಗ 60 ಲಕ್ಷದಿಂದ ಕಮ್ಮಿ ಯಾವುದೇ ದೇವಸ್ಥಾನದ ಬ್ರಹ್ಮಕಲಶ ಆಗುದಿಲ್ಲ. ಎಷ್ಟು ಸರಳವಾಗಿ ಮಾಡಿದ್ರು 60 ಲಕ್ಷ ಬೇಕಂತ ಹೇಳಿದ್ರು. ಹಾಗೆ ಮತ್ತೆ ಕೂತ್ಕೊಂಡು ಯೋಚನೆ ಮಾಡಿದೆ, ಎಷ್ಟು ದುಡ್ಡು ಬೇಕಾಗ್ಬೋದು ಅಂತ. ಹಾಗೆ ಬೇರೆ ಅವ್ರ ಹತ್ರ ಎಲ್ಲ ಅನುಭವ ಕೇಳಿದೆ, ಹೇಗೆ ಎಷ್ಟು ವೆಚ್ಚ ಆಗ್ತದೆ ಹೇಗೆಲ್ಲ ಅಂತ. ಆಗ ಗೊತ್ತಾಯ್ತು ನನಗೆ 60 ಲಕ್ಷ ರೂಪಾಯಿ ಬ್ರಹ್ಮಕಲಶಕ್ಕೆ ಬೇಕಾಗ್ತದೆ ಅಂತ, ಕನಿಷ್ಠ ಪಕ್ಷ. ಹಾಗೆ ಈಗ ನಾವು ತಯಾರಿ ಅದ್ರಲ್ಲಿ ಇದ್ದೇವೆ. ದೇವರು ನಮ್ಮನ್ನು ಕೈ ಬಿಡ್ಲಿಲ್ಲ, ಇನ್ನೂ ಬಿಡ್ಲಿಕ್ಕಿಲ್ಲ. ಹಾಗೆ ನಾವು ಅದನ್ನು ಖಂಡಿತ ಯಶಸ್ವಿಯಾಗಿ ಆಗ್ತದೆ ಅಂತ. ಅಂದ್ರೆ ನಮ್ಮ ಯೋಜನೆಗಳು ಹಾಗೆ ಉಂಟು. ಈಗ ನಾವು ಹಸಿರೋರ ಕಾಣಿಕೆದ್ದು ಕಾರ್ಯಕ್ರಮ ಉಂಟು. ಹಸಿರೋರ ಕಾಣಿಕೆ ಕಾರ್ಯಕ್ರಮವನ್ನು ಕೂಡ ನಾವು ಅದ್ದೂರಿಯಾಗಿ ಮಾಡ್ಬೇಕಂತೇಳಿ ನಮ್ಮ ಭಕ್ತರ ಒತ್ತಾಯ, ಅದು ನಮ್ಮ ಒಟ್ಟಿಗೆ ಇರುವವರೆಲ್ಲ ಊರಿನವರ ಒತ್ತಾಯ. ಚಂದ ಆಗ್ಬೇಕು, ಸಂತೋಷ, ಅದನ್ನು ನಾವು ಸುಂದರವಾಗಿ ಮಾಡ್ಬೇಕಂತ.
ಆಗ ಮಾಡ್ಬೇಕಂತ ಹೇಳುವಾಗ್ಲೂ ನಮ್ಮ ಅಶೋಕ್ ರೈ ಅವರು, ನಮ್ಮ ಗೌರವಾಧ್ಯಕ್ಷರು ಮೊನ್ನೆ ಬಂದು ದ್ವಾರದ ಉದ್ಘಾಟನೆ ಮಾಡಿದ್ರು. ಹಾಗೆ ಅವರು ಒಂದು ರಸ್ತೆ ಕೊಟ್ಟಿದ್ದಾರೆ ನಮಗೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಕಾಂಕ್ರೀಟೀಕರಣದ ರಸ್ತೆ ಮಾಡಿ ಕೊಟ್ಟಿದ್ದಾರೆ. ಅದರ ಉದ್ಘಾಟನೆ ಕೂಡ ಆಯ್ತು. ಆ ಉದ್ಘಾಟನೆಯಲ್ಲಿ ಮಾತಾಡ್ತಾ ಇರುವಾಗ ಹೇಳಿದ್ರು, ಯಾರಾದ್ರೂ ತುಪ್ಪ ಕೊಟ್ರೆ ನಾವು ಅಪ್ಪ ಮಾಡ್ಬೋದು, ಅಪ್ಪ ಮಾಡಿದ್ರೆ ಎಲ್ಲರಿಗೂ ಅದು ತಿನ್ಲಿಕ್ಕೂ ಆಗ್ತದೆ ಪ್ರಸಾದ ರೂಪದಲ್ಲಿ ಅಂತ ಹೇಳಿದ್ರು. ಆ ಒಂದು ಮಾತು ಮುಗ್ದು ಅವರೆಲ್ಲ ಹೋದ ಮೇಲೆ ನನ್ನ ದೊಡ್ಡಮ್ಮನ ಮಗ ವೇಣುಗೋಪಾಲ್ ನೋಂಡ ಅಂತ ಇದ್ದಾರೆ, ನನ್ನ ಭಾರಿ ಪ್ರೀತಿಯ ಅಣ್ಣ ಅವರು ನನ್ನ ಹತ್ರ ಹೇಳಿದ್ರು, ಆ ತುಪ್ಪ ಎಷ್ಟು ಬೇಕಂತ ಹೇಳಿ ನಾನು ಕೊಡ್ತೇನೆ ಅಂತ. ಆಯ್ತಂತ ಹೇಳಿದೆ. ಮತ್ತೆ ನಾನು ಸಂಜೆ ಕೂತ್ಕೊಂಡು ಯೋಚನೆ ಮಾಡುವಾಗ ನಮ್ಮ ಆತ್ಮೀಯರು ಪ್ರವೀಣ್ ಚೆನ್ನವರ ಇದ್ದಾರೆ, ಹಾಗೆ ಮತ್ತೆ ನಮ್ಮ ಕಮಿಟಿ ಅವರು ಇದ್ದಾರೆ, ಸತೀಶ್ ರೈ, ಹಾಗೆ ಅರುಣ್ ಕುಮಾರ್ ರೈ, ಹಾಗೆ ಪ್ರವೀಣ್ ಕುಮಾರ್, ಎಲ್ಲ ನಮ್ಮ ಸುರೇಶ್ ರೈ ಎಲ್ಲ ತುಂಬಾ ಎಲ್ಲ ಇರುವಾಗ ನಾನೊಂದು ಅವರ ಹತ್ರ ಒಂದು ಪ್ರಸ್ತಾವನೆ ಮಾಡಿದೆ. ನಾವು ಈಗ ಇದನ್ನು ಒಂದು ನಮ್ಮ ಹಸಿರು ಕಾಣಿಗೆ ನಮಗೆ ಎಷ್ಟು ಸಾಮಾನು ಬೇಕು ಅಡಿಗೆಗೆ, ಈ ಒಂದು 25,000ದಿಂದ 30,000 ಜನರಿಗೆ ಎಷ್ಟು ಬೇಕು ಅಂತ ಅಂದಾಜು ಮಾಡಿ ಅದನ್ನು ನಾವು ನಮ್ಮ ಗ್ರೂಪ್ ಅಲ್ಲಿ ಬಿಡುವ. ಇಷ್ಟಿಷ್ಟು ನಮಗೆ ಬೆಲ್ಲ ಬೇಕು, ಇಷ್ಟು ಅಕ್ಕಿ ಬೇಕು, ಇಷ್ಟು ಸಕ್ಕರೆ ಬೇಕು ಅಂತೇಳಿ ಕೊಡುವ ಅಂತ. ಆಗ ಕೂಡಲೇ ನಮ್ಮ ಪ್ರವೀಣ್ ಚೆನ್ನವರು ಅದರಲ್ಲಿ ತುಂಬಾ ಸಕ್ರಿಯರಾಗಿ ಅದನ್ನು ಗ್ರೂಪ್ ಅಲ್ಲಿ ಹಾಕಿದ್ರು. ಸುಮಾರು 45 ಐಟಮ್ ಹಾಕಿದ್ರು. ಅದಕ್ಕೆ ಹಾಕಿದ ಮೇಲೆ ಇವ್ರದ್ದು ನಾವು ಹಾಕಿದೆವು, ವೇಣುಗೋಪಾಲ್ ಅವರು ತುಪ್ಪ ಕೊಡ್ತಾರೆ. ಮತ್ತೆ ಒಬ್ಬೊಬ್ಬರೇ ಫೋನ್ ಮಾಡಿ 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 ನಮ್ಮ ಹಸಿರು ಹೊರೆಗಾಣಿಕೆದ್ದು ಸುಮಾರು ಒಂದು 75% ಅದರಲ್ಲಿ ಮುಗಿಸಿಕೊಂಡಿದ್ದಾರೆ. ನಮಗೀಗ ಏನು ನಾವು ದುಡ್ಡು ಕೊಟ್ಟು ತರಬೇಕಂತ ಇಲ್ಲ, ಸಾಧಾರಣ 75% ಸೇವಾ ರೂಪದಲ್ಲಿ ಬರ್ತದೆ. ಹಾಗೆ ನಮ್ಮ ಒಂದು ಈ ಬ್ರಹ್ಮಕಲಶೋತ್ಸವವನ್ನು ಕೂಡ ದೇವರು ಅದ್ದೂರಿಯಾಗಿ ನಡೆಸ್ತಾರೆ ಅಂತೇಳಿ ನಮಗೆ ಸಂಪೂರ್ಣ ಭರವಸೆ ಇದೆ. ಅಂದ್ರೆ ಬಹುಶಃ ತಾವು ಒಂದು ಅಲ್ಪ ಮಟ್ಟದಲ್ಲಿ ಸರಳವಾಗಿ ಹೋಗುವಂತಿದ್ರು ದೇವರಿಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ತಾರೆ. ನಾವು ನೆನೆಸಿ ಇರ್ಲಿಲ್ಲ, ಯಾರು ಕೂಡ ಕಮಿಟಿ ಅವರು ಯಾರು ನೆನೆಸಿರ್ಲಿಲ್ಲ ಹೀಗೆ ಆಗ್ತದೆ ಅಂತ. ಇದು ಸಡನ್ ಆಗಿ ಎಲ್ಲವೂ ಕೂಡ ದೇವರ ಇಚ್ಛೆ ಹಾಗೆ ಬರ್ತಾ ಇದೆ. ಬಹುಶಃ ಭಕ್ತಾದಿಗಳ ಸಹಕಾರ ಹಾಗೆ ನೋಡಿದ್ರೆ ಈಗ 20 ವರ್ಷಗಳ ಬಳಿಕ ಆಗ್ತಾ ಇರುವಂತ ಕಾರಣ ಎಲ್ಲರ ಉತ್ಸಾಹ ಹೆಚ್ಚಾಗಿದೆ. ಹೌದು, ತುಂಬಾ ಇಡೀ ಊರಿನ ಭಕ್ತಾದಿಗಳು ದಿನಕ್ಕೆ ಸಾಧಾರಣ 100 ಜನ ಬರ್ತಾರೆ ಸಂಜೆ. ಅಂದ್ರೆ ಅವರ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡಿ ಸಂಜೆ 6 ಗಂಟೆ ಆಗುವಾಗ ಕರಸೇವೆಗೆ ಬರ್ತಾರೆ. ನಾವು ಏನು ಕೊಡುದಿಲ್ಲ, ಒಂದು ಟೀಯಾ ಕಾಫಿ ಏನಾದ್ರು ಒಂದು ಬೆರೆಸಿ ಸಣ್ಣ ಉಪಹಾರ ಕೊಡ್ತೇವೆ, ಎಲ್ಲ ಕೆಲಸ ಮಾಡ್ತೇವೆ. ಅವರು ಮಾಡುವ ಕೆಲಸ ನೋಡಿದ್ರೆ ನಾವು ಸಂಭಾವನೆ ಕೊಟ್ಟರು ಆ ಕೆಲಸವನ್ನು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ದುಡ್ಡು ಕೊಟ್ಟರು ಸಾಧ್ಯ ಇಲ್ಲ ನಮ್ಮಿಂದ ಮಾಡ್ಲಿಕ್ಕೆ. ಅಂತ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಬಹುಶಃ ಭಕ್ತಿ ಒಂದೇ ಅಲ್ಲಿ ಇರುವಂತ ಒಂದು ವಿಚಾರ ಅನ್ನುವಂಥದ್ದನ್ನ ಹೇಳ್ಬೋದು. ಎಲ್ಲರಿಗೂ ಕೂಡ ದೇವಸ್ಥಾನದ ಮೇಲಿರುವಂತ ಅಭಿಮಾನ ಮತ್ತೆ ದೇವರ ಮೇಲಿರುವಂತ ಭಕ್ತಿಯ ಮೂಲಕ ಆಗ್ತಾ ಇದೆ ಅನ್ನುವಂಥದ್ದು. ಓಕೆ, ಬಹುಶಃ ಅದೇ ರೀತಿಯ ಸಹಕಾರ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಗೆ ಸಿಗ್ತಾ ಇದೆ. ನಮ್ಮ ಆಮಂತ್ರಣ ಕೂಡ ನಾವು ಆಮಂತ್ರಣ ಪ್ರಥಮವಾಗಿ 6,000 ಆಮಂತ್ರಣ ನಾವು ಪ್ರಿಂಟ್ ಮಾಡಿದ್ದೆವು. ಆಗ ನಮ್ಮ ಅಶೋಕ್ ರೈ ಅವರು ಹೇಳಿದ್ರು, 6,000 ಆಮಂತ್ರಣ ನೀವು ಹಂಚಿದ್ದೀರಾ ಮನೆ ಮನೆಗೆ ಅಂತ. ಆಗ ಇಲ್ಲ ಹಂಚ್ತೇವೆ ಅಂತ. ಆದ್ರೆ ನಮ್ಮ ಆಮಂತ್ರಣ ಕೊಡ್ಲಿಕ್ಕೆ ಅಂತೇಳಿ ಒಂದು 5-6 ಪಂಗಡ ಇದ್ದಾರೆ, ಅವ್ರ ತಂಡ. ಆ ತಂಡದವರು ಪ್ರತಿದಿನ ಹೋಗುವಾಗಲೇ ನನಗೆ ಹೇಳಿದ್ದಾರೆ, ಒಂದು ತಿಂಗಳು ಹೋಗ್ತಾ ಇರುವಾಗಲೇ ಅನ್ನ 6,000 ಮತ್ತೆ ನೀವು 2,000 ಕಾಗದ ಪ್ರಿಂಟ್ ಮಾಡಲೇಬೇಕು, ನಾವು 8,000 ಮನೆಯನ್ನು ತಲುಪ್ತೇವೆ ಅಂತ. ಅದನ್ನು ಅವರು ಮಾಡಿ ತೋರಿಸಿದ್ದಾರೆ. ಮತ್ತೆ ನಮ್ಮ ಆಮಂತ್ರಣದಲ್ಲಿ ವಿಶೇಷ ಅಂತ ಹೇಳಿದ್ರೆ, ನಾವು ಈ ಸಲ ಅದಕ್ಕೆ ಪ್ರಸಾದದ ಒಂದು ದೇವರಲ್ಲಿ ನಾವು ಪ್ರಾರ್ಥಿಸಿ ಒಂದು ಕುಂಕುಮದ ಪ್ರಸಾದದ ಪ್ಯಾಕ್ ಅನ್ನು ಅದಕ್ಕೆ ಪಿನ್ ಮಾಡಿದ್ದೇವೆ. ಅಂದ್ರೆ ನಮ್ಮ ಒಂದು ಅಂತ ಹೇಳಿದ್ರೆ ದೇವರ ಪ್ರಸಾದ ಅವರ ಮನೆಗೆ ಹೋಗ್ಲಿ. ಈಗ ಎಷ್ಟೋ ಜನರಿಗೆ ಇದನ್ನು ನೋಡಿ ಬರ್ಬೇಕಂತ ಇರ್ತದೆ ಬ್ರಹ್ಮಕಲಶಕ್ಕೆ, ಏನಾವ್ದಾದ್ರೂ ಅನಾನುಕೂಲದಲ್ಲಿ ಬರ್ಲಿಕ್ಕೆ ಇರದೇ ಸಾಕು, ಆದ್ರೂ ಅವರ ಮನೆಗೆ ಈ ಪ್ರಸಾದ ಹೋಗಿರ್ತದಲ್ಲ, ಅದೊಂದು ನಮ್ಮ ಮೇನ್ ಉದ್ದೇಶ. ಸಂತೃಪ್ತಿ ಇರ್ತದೆ. ಅದನ್ನು ನಾವು ಕಾಗದವನ್ನು ಕೂಡ ದೇವರ ಎದುರು ಇಟ್ಟು ನಾವು ಅದಕ್ಕೆ ಆರತಿ ಎಲ್ಲ ದೇವರ ಹತ್ರ ಪ್ರಾರ್ಥಿಸಿ ಆರತಿ ಮಾಡಿ ಆ ಮಂತ್ರವನ್ನು ಮನೆಗೆ ಮತ್ತೆ ಎಲ್ಲಿಯೂ ನಾವು ಜನ ಸೇರುವಲ್ಲಿ ಇದನ್ನು ಹಂಚಲೇ ಇಲ್ಲ. ಜನ ಸೇರುವಲ್ಲಿ ಹೋಗಿ 100 ಹಂಚುವುದು ಅದು ದೊಡ್ಡ ವಿಷಯ ಅಲ್ಲ. ಅದು 8,000 ಅಲ್ಲ 15,000 ಕೂಡ ಮುಗಿಸಬಹುದು. ನಾವು ಹಂಚಲೇ ಇಲ್ಲ, ಹಾಗೆ ಮನೆಗೆ ತಲುಪಿಸಿದ್ದು. ಹೌದು, ವೈಯಕ್ತಿಕವಾಗಿ ಆಮಂತ್ರಣ ಕೊಡುವಂತ ಕೆಲಸವನ್ನು ಮಾಡಿದ್ದೀರಿ. ಎಸ್, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ.
ಎಸ್, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಕುಮಾರ್ ಅಂತ ಕಾವಿನಿಂದ. ಶರತ್ ಕುಮಾರ್ ರೈ. ಎಸ್, ಶರತ್ ಕುಮಾರ್ ಮಾತಾಡುದು. ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ. ಹಲೋ, ಸಂತೋಷ್ ಕುಮಾರ್ ನಮಸ್ಕಾರ. ನಮಸ್ತೆ ಶರತಣ್ಣ, ಗುರುಕುಲಕ್ಕೆ ಒಳ್ಳೆ ನಮಸ್ಕಾರ. ನಮಸ್ತೆ. ಗೊತ್ತಿದ್ದಾನೆ ಒಂದೊಂದು ಹಾಡು ಹಾಡು ಇಂಥ ಪುರ ಅವನೊಂದು ಬೇಲೆ ಪೂರ ಪೊರ್ಲುಟು ಈರ್ನ ಒಂಜಿ ಆಶೀರ್ವಾದಡು ಪೊರ್ಲುಟೆ ನಡ್ತೊಂದುಂಡು. ಅದೇ ಪೊರ್ಲುಡ ಹಾಡು ಪೊರ್ಲುಡು ಏನಿಲ್ಲ ಬೇಲೆ ಅವನೊಂದು ಅಂಚಿನ ನನಕಿನ ನಾಲೈದು ಬಿಟ್ಟು ಬಾರಿ ಸೋಕುವ ಬೇಲೆ ಅದು ಪೊರ್ಲುಡು ಒಂದು ಬ್ರಹ್ಮಕಲಶ ಅವನೊಂದು ಸಂಪೂರ್ಣ ಇಂಚನ ಪುರ ಹಾರೈಕೆ ಭಾರಿ ಧನ್ಯವಾದ. ಈರ್ನ ಆಶೀರ್ವಾದ ಎಪ್ಪಲ ಬೋಡು. ದೇವರನ ಆಶೀರ್ವಾದ ಎಪ್ಪಲ ಉಂಡು. ಅಂಚನೆ ಇನ್ನು ಪ್ರತಿ ಕೆಲಸ ಪೊರ್ಲುಡು ಆವಾಡು ಬ್ರಹ್ಮಕಲಶ ಮಾದತಿಗಿರ್ಲ ಪೊರ್ಲುಡು ಆವಾಡು ಕೊಂಡದು ಎನ್ನ ಹಾರೈಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮ ಕರೆಗಾಗಿ ಹಾಗೇನೆ ಶುಭ ಹಾರೈಕೆಗಾಗಿ. ಎಸ್, ಎಲ್ಲ ವಿಚಾರಗಳನ್ನು ಹೇಳಿದ್ರೆ. ಇನ್ನು ಬ್ರಹ್ಮ ಕಲಶೋತ್ಸವ ನಡೆಯುವಂತಹ ಕಾರ್ಯಕ್ರಮಗಳು, ಅದರಲ್ಲಿ ಭಾಗವಹಿಸುವಂತಹ ಗಣ್ಯರು, ಅತಿಥಿಗಳು, ಹೇಗೆ ಒಂದು ಅಷ್ಟು ದಿನಗಳ ಕಾರ್ಯಕ್ರಮವನ್ನ ಜೋಡಣೆ ಮಾಡಿಕೊಂಡಿದ್ದೀರಿ ಅನ್ನುವಂಥದ್ದನ್ನು ಪ್ರವೀಣ್ ಚೆನ್ನವರವರೇ. ವಿಶೇಷವಾಗಿ ನಮ್ಮ ದೇವಸ್ಥಾನದ ಬ್ರಹ್ಮ ಕಲಶದ ಆಮಂತ್ರಣದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ಅಂತ ಯಾರು ಇಲ್ಲ. ಉಪನ್ಯಾಸ ಇಲ್ಲ, ಧಾರ್ಮಿಕ ಉಪನ್ಯಾಸವಿಲ್ಲ. ಓಕೆ. ನಾವು 4 ಮಠದ ಸ್ವಾಮಿಗಳನ್ನು 4 ದಿವಸ ಧಾರ್ಮಿಕ ಸಭೆಗೆ ಆಡಳಿತ ಮಂಡಳಿ ಹಾಗೂ ಅಭಿವೃದ್ಧಿ ಸಮಿತಿಯನ್ನು ನಿರ್ಣಯಿಸಿ 4 ಸ್ವಾಮೀಜಿಗಳು ಬಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡ್ತಾರೆ. ಅದೇ ಇಡೀ ಸಭೆಗೆ ಭಕ್ತರಿಗೆ ಅದೇ ಆಶೀರ್ವಚನ. ಧಾರ್ಮಿಕ ಉಪನ್ಯಾಸ ಎಂಬುದು ಇಲ್ಲ. ಇಲ್ಲದಿದ್ರೆ ಅಂದ್ರೆ ನಮ್ಮ ಉದ್ದೇಶ ಕಾರ್ಯಕ್ರಮ 7 ಗಂಟೆಗೆ ಅಂದ್ರೆ 7 ಗಂಟೆಗೆ ಸ್ಟಾರ್ಟ್ ಆಗಬೇಕು, ಸಮಯಕ್ಕೆ ಸರಿಯಾಗಿ ಆರಂಭವಾಗಬೇಕು, ಸಮಯಕ್ಕೆ ಸರಿಯಾಗಿ ಮುಗಿಬೇಕು. ಅದೇ ರೀತಿ 4 ಸ್ವಾಮಿಗಳನ್ನು ನಾವು 4 ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಶೀರ್ವಚನಕ್ಕೆ ಮಾಡಿದ್ದು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮ ಮುಗ್ದ ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕು, ಅಷ್ಟೇ ಸಮಯಕ್ಕೆ ಆರಂಭ ಆಗ್ಬೇಕು. ಇದು ನಮ್ಮ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರು ಮೊದಲ ಹೇಳುದು, ಎಲ್ಲವೂ ಸಮಯಕ್ಕೆ ಸರಿಯಾಗಿ ಆಗ್ಬೇಕು, ಯಾರು ಕಾಯಬಾರ್ದು. ಕಾರ್ಯಕ್ರಮಗಳು, ಧಾರ್ಮಿಕ ಸಭೆ ತಡ ಆಗ್ಬಾರ್ದು. ಒಂದು ಕಾರ್ಯಕ್ರಮ ತಡ ಆದ್ರೆ ಫುಲ್ ಇಡೀ ವ್ಯವಸ್ಥೆ ಹಾಳಾಗ್ತದೆ. ಆ ರೀತಿ ಅದೇ ರೀತಿ ನಮ್ಮ ಈ ಆಮಂತ್ರಣ ನೋಡಿದ್ರೆ ನಿಮಗೆ ಗೊತ್ತಾಗುದು, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಭಕ್ತರೇ ಪ್ರಾಯೋಜಕರು. ಆರಂಭದಿಂದ ಹಿಡಿದು ಕೊನೆಯ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಭಕ್ತರೇ. ಅಂದ್ರೆ ದೇವರು ಎಲ್ಲವನ್ನು ಪೂರ್ವ ನಿರ್ಧಾರ ಕಾಗದ ಪ್ರಿಂಟ್ ಆಗ್ಲಿಕ್ಕೆ ಮೊದಲು ಎಲ್ಲ ಇದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಮ್ಗೆ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಅದೇ ರೀತಿ ಎಲ್ಲ ವ್ಯವಸ್ಥೆ, ಭಜನಾ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನ ತಾಳಮದ್ದಲಿದೆ, ನಾಟಕ, ಮತ್ತೆ ಶಿವದೂತ ಕೊಲಿಗೆ ನಾಟಕ ಇದೆ, ಮತ್ತೆ ಕೊಳ್ಳೂರು ಮುಖಾಂಬಿಕ ನೃತ್ಯ ರೂಪಕ, ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಅಂದ್ರೆ ಸಾಂಸ್ಕೃತಿಕ ದೇವರ ಕಾರ್ಯದೊಟ್ಟಿಗೆ ಜನರಿಗೆ ಸಾಂಸ್ಕೃತಿಕವಾಗಿಯೂ ಕೂಡ ಅವರಿಗೊಂದು ಖುಷಿ ಕೊಡುವ ವ್ಯವಸ್ಥೆಯನ್ನು ನಾವು ನಲಿಯೂರು ಕ್ಷೇತ್ರದ ಬ್ರಹ್ಮಕಲಶದಲ್ಲಿ ಬ್ರಹ್ಮಕಲಶ ಸಮಿತಿ ಹಾಗೂ ಆಡಳಿತ ಮಂಡಳಿಯವರು ಮಾಡಿಕೊಂಡಿದ್ದಾರೆ. ಓಕೆ, ಅಂದ್ರೆ 17 ತಾರೀಕಿನಿಂದಲೇ ಕಾರ್ಯಕ್ರಮ ನಮಗೆ ಆರಂಭ ಆಗುತ್ತೆ ಅನ್ನುವಂಥದ್ದು. ಓಕೆ, ಅಲ್ಲಿಂದ ದಿನಂಪ್ರತಿ ಅಂದ್ರೆ ಬೆಳಗಿನಿಂದ ಸಂಜೆವರೆಗೂ ಕೂಡ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಬ್ರಹ್ಮಕಲಶೋತ್ಸವ ನಡೆಯುತ್ತದೆ ಅನ್ನುವಂಥದ್ದು. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವ್ಯವಸ್ಥೆಗಳು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಆ ದಿನಗಳು ಹೋಗಿ ಬ್ರಹ್ಮಕಲಶೋತ್ಸವ ಅನ್ನುವಂಥದ್ದು ಮುಂದೆ ಬರ್ತಾ ಇದೆ. ಸೊ ಅಂತಿಮ ಹಂತದ ವ್ಯವಸ್ಥೆಗಳೆಲ್ಲ ಹೇಗಾಗ್ತಾ ಇದೆ ಸರ್ ಈಗ? ಅಂತಿಮ ಹಂತದ್ದು ನಮಗೆ ಈಗ ಊಟದ ವ್ಯವಸ್ಥೆಗೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅಂದರೆ ನಮ್ಮ ಅರ್ನಾಡಿ ಪ್ರಸಾದ್ ಅಂತೇಳಿ 32 ವರ್ಷದಿಂದ ದೇವಸ್ಥಾನದಲ್ಲಿ ಬಂದು ಅಡಿಗೆ ವ್ಯವಸ್ಥೆಯನ್ನು ಅವರೇ ನೋಡಿಕೊಂಡಿದ್ದದ್ದು. ಅವರು ಎಲ್ಲ ರೀತಿಯಲ್ಲಿ ಸಜ್ಜಾಗಿದ್ದಾರೆ. ಹಾಗೆಯೇ ನಮ್ಮ ತಂತ್ರಿಯವರು, ನಮ್ಮ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಯವರು, ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಯವರು, ಅವರ ಎಲ್ಲ ವ್ಯವಸ್ಥೆ ಕೂಡ ಅದು ಕೂಡ ನಮ್ಮದು ಎಲ್ಲ ರೆಡಿಯಾಗಿದೆ. ಹಾಗೆ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಮತ್ತು ನಮ್ಮ ಎಲ್ಲ ಸಮಿತಿಯವರು ಮತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಯವರನ್ನು ಕೂಡ ನಾವು 11 ತಾರೀಕಿನಂದು ಆದಿತ್ಯವಾರ ಬರಲಿಕ್ಕೆ ಹೇಳಿದ್ದೇವೆ. ಅವರಿಗೆ ಏನೆಲ್ಲ ನಾವು ಯಾವ್ದು ಕೆಲಸವನ್ನು ಕೊಡಬೇಕಂತೇಳಿ ಕೂಡ ನಿರ್ಧಾರ ಮಾಡಿಕೊಂಡಿದ್ದೇವೆ. ಈಗಾಗಲೇ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಒಪ್ಪಿಕೊಂಡಿದ್ದಾರೆ. ನಾವು ಯಾವಾಗ ಕೆಲಸ ಯಾವಾಗ ಮಾಡಬೇಕು ಅಂತೇಳಿ ಅದನ್ನು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ಈಗ ನಮ್ಮ ಸಂಚಾಲಕರಿದ್ದಾರೆ, ಅವರು ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರು
ಅವರು ನನ್ನ ಮಿಸ್ಸಸ್ ಅವರು ಈಗಾಗಲೇ ಎಲ್ಲರಿಗೂ ಫೋನ್ ಕಾಲ್ ಮಾಡಿ ನೀವು ಸಮಯಕ್ಕೆ ಸರಿಯಾಗಿ ಬರಬೇಕು, ನೀವು ಅದು ಎಷ್ಟು ಗಂಟೆ ಬೇಗ ಬರಬೇಕು ಅಷ್ಟು ಗಂಟೆ ಬೇಗ ಬಂದು, ನಾವು 5 ಗಂಟೆಗೆ ಅಂತ ಹೇಳಿದ್ರೆ 5 ಗಂಟೆಗೆ ಪ್ರಾರಂಭ ಮಾಡಲೇಬೇಕು. ಮಾಡದಿದ್ರೆ 7 ಗಂಟೆ ಆಗುವಾಗ ಎಷ್ಟು ಬಾಕಿ ಆಗ್ತದೆ ಅಷ್ಟು ಬಾಕಿ ಆಗ್ತದೆ, 7 ಗಂಟೆಗೆ ಲೈಟ್ ಆಫ್ ಆಗ್ತದೆ. ಅದು ನಮ್ಮ ನಿರ್ಧಾರ, ಅದು ನಮ್ಮ ಕಮಿಟಿ ನಿರ್ಧಾರ. ಅದನ್ನು ನಾವು ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಿಗೆ ನಾವು ತಿಳಿಸಿದ್ದೇವೆ. ನೀವು ಫೋನ್ ಮಾಡಿ ಈಗಲೇ 1 ವಾರ ಮೊದಲೇ ಅದನ್ನು ಎಲ್ಲ ನೀವು ವ್ಯವಹಾರ ಇದು ಅವ್ರ ಹತ್ರ ಮಾತುಕತೆ ಮಾಡಬೇಕು, ಮೊದಲನೇ ದಿವಸವೂ ಮಾತುಕತೆ ಮಾಡಬೇಕು, ಹಾಗೆ ಸಂಘಟನೆ ಮಾಡಬೇಕು ಅಂತ ಮಾಡಿ ಅದನ್ನು ನಾವು ಸಮಯಕ್ಕೆ ಸರಿಯಾಗಿ ನಾವು ಮಾಡಬೇಕೆಲ್ಲ. ಇವನು ಭಜನಾ ತಂಡಕ್ಕೆ ಕೂಡ ಭಜನೆ ತಂಡದವರಿಗೆ ಒಂದು ನೇಮಿಸಿದ್ದೇವೆ ಸಂಚಾಲಕರಂತ. ಅವರು ಈಗಾಗಲೇ ಫೋನ್ ಮಾಡಿ ಎಲ್ಲ ಭಜನೆ ತಂಡದವರಿಗೂ ಹೇಳಿದ್ದಾರೆ. ಮತ್ತೆ ಮಧ್ಯಾಹ್ನ ನಂತರ ಸುಮಾರು ಕಾರ್ಯಕ್ರಮ ಇದೆ, ಯಕ್ಷಗಾನ, ತಾಳಮದ್ದಲೆ ಇದೆ, ಹಾಗೆ ಯಕ್ಷಗಾನ ಇದೆ. ಅದನ್ನೆಲ್ಲ ನಾವು ಸರಿಯಾದ ಸಮಯಕ್ಕೆ ಮಾಡಿಕೊಂಡು ಬರ್ಬೇಕಂತೇಳಿ ಅವರ ತಂಡದವರಿಗೆ ಹೇಳಿದ್ದೇವೆ. ಹಾಗೆ ನಮ್ಮ ವಿದ್ಯಾಧರ್ ಗೌಡ ಅಂತ ಇದ್ದಾರೆ, ಅವರು ಕಳೆದ ಸಲ 2004ರಲ್ಲಿ ಬ್ರಹ್ಮಕಲಶ ಆಗುವಾಗಲೂ ಅವರೇ ನಮ್ಮ ಈ ಸ್ವಯಂ ಸೇವಕರ ಸಂಚಾಲಕರಾಗಿದ್ದರು. ಆ ಸಮಯದಲ್ಲಿ ಅವರು ಭಾರಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ 20 ವರ್ಷ ಕಳೆದ ನಂತರವೂ ಕೂಡ ಅವರೇ ಸಂಚಾಲಕರಾಗಿ ಇದ್ದಾರೆ. ಹಾಗೆ ಅವರ ಒಟ್ಟಿಗೆ ಅಮರನಾಥ್ ರೈ ಬಾಕಿಜಾಳು ಅವರು ಇದ್ದಾರೆ. ಅವರು ಈಗ ಎಷ್ಟೋ ಸಮಯದಿಂದ ದೇವಸ್ಥಾನದ ಇದರಲ್ಲಿ ಇದ್ದಾರೆ ಕೆಲಸದಲ್ಲಿ. ಹಾಗೆ ನಮ್ಮ ಮಹಿಳಾ ಸ್ವಯಂ ಸೇವಕರು ಇದ್ದಾರೆ. ಮತ್ತೆ ನಮ್ಮ ಇವರು ಸೇವಾ ಬಲಗದ ಸಂಘ ಸಂಸ್ಥೆಯವರು ಕೂಡ ಎಲ್ಲರ ಅಧ್ಯಕ್ಷರನ್ನು ನಾವು ಭೇಟಿ ಮಾಡಿ ಅವರನ್ನು ಕೂಡ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಅವರು ಸುಧೀರ್ ಕಟ್ಟಪುನಿ ಅವರು ನಮ್ಮ ಎಲ್ಲ ವೇದಿಕೆ ನಿರ್ಮಾಣ ಮಾಡುವುದಾಗಲಿ, ಸಭಾ ವೇದಿಕೆ, ಸಭಾ ಇದು ಮತ್ತೆ ಅದಕ್ಕೆ ಎಂತೆಲ್ಲ ಬೇಕು, ಮತ್ತೆ ಊಟದ ವ್ಯವಸ್ಥೆಗೆ ಎಲ್ಲ ಅವರೇ ಅದನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರದ್ದು 1 ವಾರದ ಮೊದಲೇ ಬಂದು ಅಲ್ಲಿ ಅವರು ಸೇರಿದ್ದಾರೆ, ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ನಮ್ದು ಸ್ಮರಣ ಸಂಚಿಕೆ ನಾವು ಈ ಸಲ ನಾವು ಈ ಬ್ರಹ್ಮಕಲಶಕ್ಕೆ ಬಿಡುಗಡೆ ಮಾಡುವುದಿಲ್ಲ, ಅಂದ್ರೆ ನಮಗೆ ಅದಕ್ಕೆ ಸಮಯ ಬೇಕು. ಅದು ಈ ಸಲ ನಮ್ಮ ಒಂದು ಆಸೆ ಉಂಟು, ಸ್ಮರಣ ಸಂಚಿಕೆ ಹೇಳಿದ್ರೆ ಅದೊಂದು ಉತ್ತಮವಾದ ಒಂದು ಪುಸ್ತಕ ಆಗ್ಬೇಕು. ಅದು ಎಲ್ಲರಿಗೂ ಅದು ಬೇಕು, ಸಂಗ್ರಹ ಯೋಗ್ಯ ಒಂದು ಪುಸ್ತಕ ಆಗ್ಬೇಕಂತೇಳಿ ಅದನ್ನು ನಾವು ಈ ಸಲ ನಿರ್ಧಾರ ಹೇಗೆ ಕಮಿಟಿಯಲ್ಲಿ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇನ್ನು ಬರುವ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡುವಾಗ ಇನ್ನೊಂದು 6 ತಿಂಗಳು ಅದಕ್ಕೆ ಸಮಯ ತೆಗೊಳ್ಳುವಂತ ಒಂದು ಚಂದವಾಗಿ ಬರಬೇಕು ಅಂತೇಳಿ ನಮ್ಮ ಅದನ್ನು ಈ ಸಲ ಮಾಡುದಿಲ್ಲ. ಅದರ ಕೆಲಸ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ. ಬೇಕಾದ ಫೋಟೋಸ್ ಸಂಗ್ರಹಣೆ ಮಾಡುದು, ಬೇಕಾದ ಆರ್ಟಿಕಲ್ಸ್ ಸಂಗ್ರಹ ಮಾಡುದು, ಅದೆಲ್ಲ ಈಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಅದರ ಸಂಚಾಲಕರು ಈಗಾಗಲೇ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ನಮ್ಮ ಏನು ಕೆಲಸ ಆಗ್ತದೆ ನೋಡ್ತಾ ಇದ್ದಾರೆ. ಅವರು ಕೂಡ ಮುತುವರ್ಜಿ ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಕಾರ್ಯಾಲಯದಲ್ಲಿ ಹೇಗೆ ಕೆಲಸ ಮಾಡ್ಬೇಕಂತಲೇ ಅದಕ್ಕೂ ಕೂಡ ನಾವು ನಮ್ಮ ಸಂಚಾಲಕರು ಸುರೇಶ್ ರೈ ಇದ್ದಾರೆ, ಹಾಗೆ ಸಹ ಸಂಚಾಲಕರು ಆಶೀಶ್ ಶೆಟ್ಟಿ ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಅದರ ಬಗ್ಗೆ ಎಲ್ಲ ನಾವು ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ. ಮತ್ತೆ ನಮ್ಮ ಪ್ರಚಾರ ಮತ್ತು ಮಾಧ್ಯಮ ಸಮಿತಿಯವರು ಅವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಫೋನ್ ಬರ್ತದೆ, ಅಲ್ಲಿ ನೋಡಿದ್ರು ಹೇಳ್ತಾರೆ ನಿಮ್ದು ಪ್ರಚಾರ ತುಂಬಾ ಉಂಟು ದೇವಸ್ಥಾನದ ಬ್ರಹ್ಮಕಲ ಅಂದ್ರೆ. ಅವರು ನಮ್ಮ ಪ್ರವೀಣ್ ಚೆನ್ನವರು ಮತ್ತೆ ಇವರು ಸುಧಾಕರ್ ರೈ ಅವರು ಅವರ ಒಂದು ತಂಡ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಇದಿಲ್ಲ. ಅಲಂಕಾರ ಸಮಿತಿ ಅವರ ಹತ್ರ ಕೂಡ ಮಾತಾಡಿ ಆಗಿದೆ, ಅವರು ಅದಕ್ಕೆ ಎಲ್ಲ ಬೇಕಾದ ಕೆಲಸ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀಣಾ ಸಂತೋಷ್ ರೈ ಹಾಗೂ ಸಹ ಸಂಚಾಲಕರು ನಿರೀಕ್ಷಾ ಶೆಟ್ಟಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮದ ಸಂಚಾಲಕರು ಪ್ರವೀಣ್ ರೈ ನಡುಗುಟ್ಟೇಲು ಅವರು ಕೂಡ ಈಗಾಗಲೇ ಅದರ ಬಗ್ಗೆ ಎಲ್ಲ ಶಶಿಕುಮಾರ್ ಗುರುಕಿರಣ್ ಅವರ ತಂಡ ಕೆಲಸ ಮಾಡ್ತದೆ. ಭಜನಾ ಸಮಿತಿ ಅವರನ್ನು ಕೊಟ್ಟಿದ್ದೇವೆ, ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಹೊರೆ ಕಾಣಿಕೆಯವರಿಗೆ ತಾರನಾಥ್ ಬುಲಿಯಲ ಸಂಚಾಲಕರು, ಸಹ ಸಂಚಾಲಕರಾಗಿ ಜಯರಾಮ್ ಗೌಡ್ರು ಇದ್ದಾರೆ, ಗಣೇಶ್ ಇದ್ದಾರೆ, ಜಗನ್ ಅವರು ಕೂಡ ಎಲ್ಲ ವಿಷಯದಲ್ಲಿಯೂ ಕೈ ಜೋಡಿಸಿದ್ದಾರೆ. ಈಗಾಗಲೇ ಎಲ್ಲ ನಿರ್ಧಾರ ಮಾಡಿ ಆಗಿದೆ. ನಮ್ಮ ಇದರಲ್ಲಿ ಹೊರೆ ಕಾಣಿಕೆಗೆ 200 ಜನರ ತಂಡ ಬರ್ತದೆ ಕುಣಿತ ಭಜನೆಗೆ. ಹಾಗೆಯೇ ಬೇರೆ ಬೇರೆ ಅದರಲ್ಲಿ ತಂಡದವರನ್ನು ಈಗ ಸೇರಿಸಿದ್ದೇವೆ. ಅದಕ್ಕೆ ನಮ್ಮ ಹೊರೆ ಕಾಣಿಕೆಯನ್ನು ನಾವು ಗ್ರೂಪಲ್ಲಿ ಹಾಕಿ ನಮ್ಮ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ನಮಗೆ ಅದೇ ಎಲ್ಲ ಬರ್ತದೆ ನಮಗೆ. ನಾವಾಗಿ ಏನು ಅದಕ್ಕೆ ಬೇರೆ ಅಂದ್ರೆ ಬೇಡದ ಯಾವುದು ನಮಗೆ ವಸ್ತು ಬೇಡ. ಸುಮ್ಮನೆ ಏನಾದ್ರು ತಂದು ಅಲ್ಲಿ ರಾಶಿ ಹಾಕುದು ಮತ್ತೆ ಅದನ್ನು ಆಕ್ಷನ್ ಮಾಡುದು ಅದೆಲ್ಲ ಬೇಡ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬಂದ್ರೆ ಸಾಕು ಅಂತೇಳಿ ನಮ್ಮ ಕೂಡ ಆಸೆ. ಜಾಸ್ತಿ ಒಟ್ಟು ಬಂದು ಇದು ಮಾಡುದು ಅಂತೇಳಿ ಅದನ್ನು ಕೂಡ ನಾವು ಚಂದವಾಗಿ ಮಾಡ್ತಾ ಇದ್ದೇವೆ. ಅತಿಥಿ ಸತ್ಕಾರದ ಕೆಲಸ ಕೂಡ
ಈಗಾಗಲೇ ಎಲ್ಲರೂ ಅದಕ್ಕೆ ರೆಡಿಯಾಗಿದ್ದಾರೆ, ಹೇಗೆ ಬರಬೇಕು, ಹೇಗೆ ನೋಡಿಕೊಳ್ಬೇಕು ಅಂತೇಳಿ. ವೈದಿಕ ಸಮಿತಿಯಲ್ಲಿ ಹರಿಕೃಷ್ಣ ಭಟ್ ಬರಮೇಲು ಅವರು ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ದಾರೆ. ಈಗಲೇ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅತಿಥಿ ಸತ್ಕಾರದಲ್ಲಿ ರಾಮನ್ ರೈ ಬಾಕಿಜಾಲು, ಶ್ರೀಧರ್ ಗೌಡ್ರು, ಅಂಗಡಿತ್ಲು, ವಿಠಲ್ ಶೆಟ್ಟಿ ಅವರು ಮತ್ತೆ ಇತರರು ಎಲ್ಲ ಅತಿಥಿ ಸತ್ಕಾರಕ್ಕೂ ರೆಡಿಯಾಗಿದ್ದಾರೆ. ನಮ್ಮ ಆಮಂತ್ರಣ ವಿತರಣಾ ತಂಡ ಅಂತೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಸುಂದರ ಪೂಜಾರಿ, ಜಗನ್ನಾಥ ರೈ, ಜನಾರ್ದನ್ ನಾಯ್ಕ್, ಇನ್ನು ತುಂಬಾ ಎಲ್ಲ ಅದೇ ಎಲ್ಲರೂ ಅದರಲ್ಲಿ ತುಂಬಾ ಆ ತಂಡದಲ್ಲಿ ಇಲ್ಲದವರು ಕೂಡ ಅದರಲ್ಲಿ ಸೇರಿಕೊಂಡಿದ್ದಾರೆ. ಟೋಟಲ್ ಸೇರಿಕೊಂಡಿದ್ದಾರೆ ಅದರಲ್ಲಿ. ಆಮಂತ್ರಣ ವಿತರಣೆಯಲ್ಲಿ ಟೋಟಲ್ ರಾತ್ರಿ ಹಗಲು ಹೋಗ್ತಾರೆ, ಹೋಗಿ ಕೊಡ್ತಾ ಇದ್ದಾರೆ. ಇನ್ನು 2,000 ಬೇಕೇನು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ 8,000 ಹೌದು, ಅವರ ಇದು ಹಾಗೆ ಉಂಟು. ಸ್ವಾಗತ ಸಮಿತಿಯವರು ಕೂಡ ಎಲ್ಲ ನಮ್ಮ ಕೆಲಸದಲ್ಲಿ ಈಗಾಗಲೇ ಪಾಲ್ಗೊಂಡಿದ್ದಾರೆ. ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ನಮಗೆ ದೊಡ್ಡ ಒಂದು ನಮ್ಮ ಈ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಇರುವುದು ಪ್ರಧಾನ ಕಾರ್ಯದರ್ಶಿ ಆಗಿ ಸುರೇಶ್ ಚಂದ್ರಯ್ಯ ಅವರು. ಅವರ ನಾನು ಈ ಸಂದರ್ಭದಲ್ಲಿ ತಿಳಿಸಲೇಬೇಕು. ಅಂದರೆ ಅವರು ಇಡೀ ನಮ್ಮ ದೇವಸ್ಥಾನದಲ್ಲಿ ಯಾರಿಗೆ ಆಮಂತ್ರಣ ಬೇಕು, ಯಾರಿಗೆ ರಸೀದಿ ಪುಸ್ತಕ ಬೇಕು, ಅವರು ಬಂದು ಮತ್ತೆ ಕೊಡುವುದು ಆಗಲಿ, ಅದನ್ನು ಹಣ ಸಂಗ್ರಹ ಮಾಡುದು ಎಲ್ಲ ಅವರೇ ನೋಡಿಕೊಳ್ತಾ ಇದ್ದಾರೆ, ಒಬ್ಬರೇ ಏಕ ವ್ಯಕ್ತಿಯಾಗಿ. ಹಾಗೆ ಅವರ ಜವಾಬ್ದಾರಿ ಎಷ್ಟು ಉಂಟು ಅದರಿಂದ ಎಷ್ಟೋ ಪಟ್ಟು ಜಾಸ್ತಿ ಅವರು ಅದನ್ನು ನಿಭಾಯಿಸ್ತಾ ಇದ್ದಾರೆ ಅವರು. ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವದ ಎಲ್ಲ ಬಂಟಿಂಗ್ಸ್ ಹಾಕುವ ಕೆಲಸ ಕೂಡ ಆಲ್ಮೋಸ್ಟ್ 90% ಆಯ್ತು. ದ್ವಾರ ನಿರ್ಮಾಣ ಅದೆಲ್ಲ ಆಯ್ತು. ಚಪ್ಪರದ ವ್ಯವಸ್ಥೆ ಕೂಡ ಆಗ್ತಾ ಬಂತು. ನೀರಿನ ವ್ಯವಸ್ಥೆ ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಆಲ್ಮೋಸ್ಟ್ ನಾವು ಈಗಾಗಲೇ ಇನ್ನೊಂದು 5 ದಿವಸ ಉಂಟು ನಮಗೆ ಸಮಯ, ಆದರೂ ಅದನ್ನು ಈಗಾಗಲೇ ಮುಗಿಸಿಕೊಂಡು ಬಂದಿದ್ದೇವೆ. ಇಡೀ ಈ ಎಲ್ಲ ತಾವೀಗ ಹೆಸರು ಹೇಳಿದಂತ ಜೊತೆಗೆ ಸದಸ್ಯರು ಪ್ರತ್ಯೇಕ ಇದ್ರು. ಎಲ್ಲರ ಒಂದು ತಂಡ ನಿಮ್ಮ ಹಿಂದೆ ನಿಂತು ನಿಮ್ಮ ಸಾರಥ್ಯದಲ್ಲಿ ಬ್ರಹ್ಮಕಲಶೋತ್ಸವ ಯಶಸ್ವಿ ಮಾಡ್ಲಿಕ್ಕೆ ನಿಂತಿದ್ದಾರೆ. ಎಲ್ಲರೂ ನಿಂತಿದ್ದಾರೆ. ಇಡೀ ಊರೇ ನಮ್ಮ ಹತ್ರ ಉಂಟು. ಈಗ ಅದು ನಮ್ಗೆ ಇನ್ನು ಗೊತ್ತಾಗುದು 17 ತಾರೀಕಿಗೆ ಬರುವಾಗ ಎಷ್ಟು ಜನ ಇದ್ದಾರೆ ಅಂತೇಳಿ ಅವತ್ತು ಗೊತ್ತಾಗ್ತದೆ. ಆಗ ನಮಗೆ ನಮ್ಮ ತಂಡ ಅಲ್ಲಿ ಹೇಗೆ ಇರ್ತದೆ, ಹೇಗೆ ಕೆಲಸ ಮಾಡ್ತದೆ, ಹಾಗೆ ನಾವು ಮತ್ತೆ ನಮ್ಮ ಗೌರವಾಧ್ಯಕ್ಷರು ಹೇಳಿದ್ದಾರೆ ಯಾರು ಮನೆಯಲ್ಲಿ ಅಡಿಗೆ ಮಾಡಬಾರ್ದು, ಎಲ್ಲ ನಮ್ಮ ಈ ಸುತ್ತಮುತ್ತ 1,000-1,500 ಮನೆಯವರು ದೇವಸ್ಥಾನದಲ್ಲಿ ಊಟ ಮಾಡಬೇಕು. ಅಲ್ಲಿಯೇ ಬಂದು ಮತ್ತೆ ಯಾರಾದ್ರೂ ಏಜ್ ಆದವರು ಇದ್ರೆ ಅವರು ಕೂಡ ಬುತ್ತಿಯಲ್ಲಿ ದೇವಸ್ಥಾನದಿಂದ ತಗೊಂಡು ಹೋಗ್ಬೋದು, ಅದು ವ್ಯವಸ್ಥೆ ನಾವು ಮಾಡಿಕೊಡುವ ಹಾಗೆಲ್ಲ ಅವರ ಇದನ್ನು ತೋರಿಸ್ತಾ ಇದ್ದಾರೆ. ಹಾಗೆ ಅಭಿವೃದ್ಧಿ ಸಮಿತಿಯ ವಿಚಾರ ಬರುವಾಗ ನಮಗೆ 1997ರಲ್ಲಿ ಅಷ್ಟಮಂಗಲ ಆಗಿ 2004ರಲ್ಲಿ ಬ್ರಹ್ಮಕಲಶ ಆಗುವ ಸಂದರ್ಭದಲ್ಲಿ ಪುರುಷೋತ್ತಮ್ ಭಟ್ ಅಂತ ಹೇಳಿ ಅವರು ಧರ್ಮದರ್ಶಿಗಳು, ದುರ್ಗಾ ಪರಮೇಶ್ವರಿ ಅವರ ಕ್ಷೇತ್ರ, ಅವರು ಮುಂಬೈಯಲ್ಲಿ ಇರುವುದು. ಅವರ ತಂಡ ಅಂದ್ರೆ ಅವರ ಭಕ್ತ ಬಂಧುಗಳು ಇದ್ದಾರೆ, ತುಂಬಾ ಜನ ಇದ್ದಾರೆ. ಅಂದ್ರೆ ಅವರು ನಮ್ಮ ಈ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಅವರ ಆ ಸಂದರ್ಭದಲ್ಲಿ ಕೊಡುಗೆ ಮಾಡಿದ್ದಾರೆ. ಅದ ನಂತರ ಅವರು ಸುಮಾರು ಒಂದು 4-5 ವರ್ಷ ಅವರು ಪ್ರತಿ ವರ್ಷ ಬರ್ತಾ ಇದ್ರು. ಮತ್ತೆ ಸ್ವಲ್ಪ ಆರೋಗ್ಯದ ಅವರಿಗೆ ಸ್ವಲ್ಪ ಸಮಸ್ಯೆ ಆಗಿ ಸ್ವಲ್ಪ ಸಮಯ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ಅವರನ್ನು ನಾವು ಭೇಟಿಯಾಗಿದ್ದೇವೆ. ಭೇಟಿಯಾಗಿ ಈಗ ನಾವು ಅವರ ಭೇಟಿಯಲ್ಲಿ ಇದ್ದೆವು ಯಾವಾಗಲೂ. ಈಗ ಮತ್ತೆ ಈ ಬ್ರಹ್ಮಕಲಶೋತ್ಸವದ ಅವರಿಗೆ ವಿಚಾರ ತಿಳಿಸುವಾಗ ಅವರಿಗೆ ಭಾರಿ ಸಂತೋಷ ಆಯ್ತು. ಹಾಗೆ ಈ ಸಲ ಅವರು ಬ್ರಹ್ಮಕಲಶೋತ್ಸವಕ್ಕೆ ಬರ್ತಾರೆ, ಬಂದು ನಮ್ಮೊಟ್ಟಿಗೆ ಇರ್ತಾರೆ. ಅವರು ಕೂಡ ಅವರ ಅಂದ್ರೆ ದೊಡ್ಡ ಬಳಗ ಉಂಟು, ಅವರೆಲ್ಲ ಬರ್ತಾರೆ ಅಂತ ನಾವು ಈಗಾಗಲೇ ಬಾಂಬೆಗೆ 2 ಸಲ ಹೋಗಿ ಮಾತಾಡಿ ಬಂದಿದ್ದೇನೆ ಅವ್ರ ಹತ್ರ. ಹಾಗೆ ಬರ್ತಾರೆ. ಅವರನ್ನು ನಾವು ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾವು ಕಷ್ಟ ಕಾಲದಲ್ಲಿ ಇರುವಾಗ ಅವರು ನಮ್ಮ ಜೊತೆಗಿದ್ದವರು. ಹಾಗೆ ಅವರನ್ನು ನಾವು ಈಗ 2004ರಿಂದ ಈಗ 2024ವರೆಗೂ ಪ್ರತಿ ಆಮಂತ್ರಣದಲ್ಲಿಯೂ ಅವರ ಹೆಸರನ್ನು ಹಾಕಿದ್ದೇವೆ. ಅವರನ್ನು ಕೊಡುವಂತ ಗೌರವದವರು ನಮ್ಮ ಗೌರವ ಕೊಡ್ತಾ ಇದ್ದೇವೆ. ಓಕೆ, ಸೊ ಎಲ್ಲ ಮೂಲಕ ಈಗ ಕ್ಷೇತ್ರ ಬೆಳಗ್ಗೆ ನಿಂತು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ. ಓಕೆ, ಇನ್ನು ಕ್ಷೇತ್ರಕ್ಕೆ ಈ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಭಾಗವಹಿಸಬೇಕು ಅಥವಾ ಇನ್ನಿತರ ಸಂದರ್ಭಗಳಲ್ಲಾದ್ರೂ ಭೇಟಿ ಕೊಡಬೇಕು ಅಂತ ಆದ್ರೆ ಹೇಗೆ ಬರ್ಬೋದು ಅನ್ನುವಂತ ಬಗ್ಗೆ ಒಂದು ಮಾರ್ಗಸೂಚಿಯನ್ನು ಹೇಳದಿದ್ರೆ ಪ್ರವೀಣ್ ಅವರು. ಪುತ್ತೂರು ಕುಮ್ಮರ ರಸ್ತೆಯಲ್ಲಿ ಮಾಡವಿನಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ರಸ್ತೆಯಲ್ಲಿ ಬಂದ್ರೆ ಈಗ ನಮ್ಗೆ ಐಡೆಂಟಿಫೈಗೆ ದೊಡ್ಡ ಮಹಾದ್ವಾರ ಆಗಿದೆ. ಹೌದು, ಮಹಾದ್ವಾರ ಕಂಡ ಕೂಡಲೇ ಕ್ಷೇತ್ರಕ್ಕೆ ಹೋಗುವ ದಾರಿ ಎಲ್ಲರಿಗೂ ಸುಲಭವಾಗಿ ಒಳಭಾಗಕ್ಕೆ ಬಂದ್ರೆ ಅದೇ ಪುತ್ತೂರು ಕುಂಬ್ರ ಮಾಡವ್ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಬಂದ್ರೆ ದ್ವಾರದ ಮೂಲಕ ಬರ್ಬೋದು. ಸವಣೂರು ಭಾಗದವರು ಬರುವಾಗ ಸವಣೂರು ಮಂಜುನಾಥ ನಗರ ಅಂಕತರ್ಕ ಮೂಲಕ ಬರ್ಬೋದು. ಈಚೆ ಬೆಳ್ಳಾರೆ ಭಾಗದಿಂದ ಬರುವಾಗ ಬೆಳ್ಳಾರೆ ನೆಟ್ಟಾರು ಮೂಲಕ ಅಂಕತರ್ಕ ಬಂದು ಶ್ರೀ ಕ್ಷೇತ್ರಕ್ಕೆ ಬರ್ಬೋದು. ಅಂದ್ರೆ ಎಲ್ಲಾ ಭಾಗದಲ್ಲೂ ರಸ್ತೆ ವ್ಯವಸ್ಥೆ
ಉತ್ತಮವಾಗಿದೆ. ಆ ರೀತಿಯಿಂದ ಈ ದ್ವಾರ ನಮಗೆ ದ್ವಾರ ನಿರ್ಮಾಣ ಅದೊಂದು ಭಾರಿ ದೊಡ್ಡದು ಪಾಯಿಂಟ್. ಅಂದ್ರೆ ಎಲ್ಲಿ ಹೇಳಿದ್ರು ದ್ವಾರದ ಒಳಗೆ ಬನ್ನಿ ಅಂತ ಹೇಳಲಿಕ್ಕೆ ಅದನ್ನೊಂದು ಸಾಗರ್ ಕನ್ಸ್ಟ್ರಕ್ಷನ್ ನ ಗಿರಿಧರ್ ಶೆಟ್ಟಿ ಅವರು ಒಂದು ಸೇವಾ ರೂಪದಲ್ಲಿ ಕೊಟ್ಟಿದ್ದಾರೆ ಮಂಗಳೂರಿನವರು. ಅದೊಂದು ದೊಡ್ಡ ಒಂದು ನಮಗೆ ಒಂದು ಐಡೆಂಟಿಫೈ ಆಗಿದೆ. ಅದೇ ರೀತಿ ದ್ವಾರದ ಬಳಿ ದೇವಸ್ಥಾನದ ವತಿಯಿಂದ ಅಂದ್ರೆ ಸಂತೋಷ್ ಕುಮಾರ್ ಇವರ ನೇತೃತ್ವದಲ್ಲಿ ಪ್ರಯಾಣಿಕರ ಬಸ್ಸು ತಂಗುವುದನ್ನು ದೇವಸ್ಥಾನದ ವತಿಯಿಂದಲೇ ನಿರ್ಮಾಣ ಆಗಿದೆ. ಅದೊಂದು ಸಮಾಜಕ್ಕೆ ದೇವಸ್ಥಾನದಿಂದ ಅದೊಂದು ಕೊಡುಗೆ ಇರಲಿ. ಮತ್ತೆ ಸಂತೋಷ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ದೇವಸ್ಥಾನ ಭಕ್ತರಿಗೆ ಜಾತ್ರೆ ಉತ್ಸವಕ್ಕೆ ಮತ್ತೆ ಪ್ರತಿನಿತ್ಯ ಬಂದು ಕೈ ಮುಗಿಯುವ ಕ್ಷೇತ್ರವಲ್ಲದೆ ದೇವಸ್ಥಾನದಿಂದ ಸಾರ್ವಜನಿಕರಿಗೆ ಏನಾದರೂ ಒಂದು ಉಪಕಾರ ಆಗಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ದೇವಸ್ಥಾನದಲ್ಲಿ ಮದುವೆ ಯಾವುದೋ ಕಾರ್ಯಕ್ರಮ ಬಂದ್ರು ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ದೇವಸ್ಥಾನದ ಲೆಕ್ಕದಲ್ಲಿ ಅಂತ ಅವ್ರದ್ದೊಂದು ಅಪೇಕ್ಷೆ. ಅಂದ್ರೆ ನಿರಂತರವಾಗಿ ದೇವಸ್ಥಾನದಲ್ಲಿ ಯಾವ್ದಾದ್ರು ಒಂದು ಶುಭ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಎಂಬುದು ಅವರೊಂದು ಅಭಿಲಾಷೆ. ಮುಂದಿನ ದಿನಗಳಲ್ಲಿ ದೇವರ ಇಚ್ಛೆ ಯಾವ ರೀತಿ ಇರುತ್ತೆ ಅದೇ ರೀತಿ ನಡೀತದೆ. ಬಹುಶಃ ಎಲ್ಲಾ ಕಾರ್ಯಗಳು ದೇವರ ಅನುಗ್ರಹದಿಂದ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಡೆದುಕೊಂಡು ಬಂದಿದೆ. ಇದು ಕೂಡ ನಡೆದುಕೊಂಡು ಬರಬಹುದು ಅನ್ನುವಂತ ನಿರೀಕ್ಷೆಗಳು ಅನ್ನುವಂಥದ್ದು. ಎಸ್, ಅದೇ ರೀತಿ ನಾವು ಬ್ರಹ್ಮ ಕಲಶೋತ್ಸವದ ಆಮಂತ್ರಣವನ್ನು ಸಂತರಿಗೆ ಸ್ವಾಮೀಜಿಗಳಿಗೆ ಕೊಡುವಾಗ ಸ್ವಾಮೀಜಿಗಳ ಬಾಯಲ್ಲಿ ಬಂದಿದೆ, ಸುಬ್ರಹ್ಮಣ್ಯನಿಗೊಂದು ರಥದಲ್ಲಿ ಕೂರುವ ಒಂದು ಭಾಗ್ಯ ಉಂಟು ಅಂತ. ಅದು ದೇವರ ಇಚ್ಛೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಾಗುದಿಲ್ಲ. ಅದನ್ನೆಲ್ಲ ದೇವರೇ ನಡ್ಸ್ಕೊಂಡು ಹೋಗ್ತಾರೆ. ಅದೇ ಮತ್ತೆ ದೇವರಂತ ಆಡಳಿತ ಮುಕ್ತರು ಸಿಕ್ಕಿದ್ದಾರೆ, ಅದು ಎಲ್ರಿಗೂ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಅಂದ್ರೆ ಯಾರು ಸಣ್ಣ ಮಗು ಹೇಳಿದ್ರು ಸಂತೋಷ್ ಕುಮಾರ್ ಅವರು ಆ ಮಾತನ್ನು ಕೇಳ್ತಾರೆ, ಪ್ರಾಯದವರು ಹೇಳಿದ್ರು ಅದನ್ನು ಕೇಳ್ತಾರೆ. ಅದು ಈ ಕ್ಷೇತ್ರ ಬೆಳಗಲಿಕ್ಕೆ ದೇವರ ಅನುಗ್ರಹ ಒಟ್ಟಿಗೆ ಸಂತೋಷ್ ಕುಮಾರ್ ಅವರ ನೇತೃತ್ವವು ಒಂದು ಪ್ರಮುಖ ಒಂದು ಭಾಗವಾಗಿದೆ, ಕಾರಣ ಅನ್ನುವಂಥದ್ದು. ಎಸ್, ಏನು ಈಗಾಗಲೇ 1000 ಗಟ್ಟಲೆ 6000ಕ್ಕೂ ಮೇಲ್ಪಟ್ಟು ಆಮಂತ್ರಣ ವಿತರಣೆಯಾಗಿದೆ. ಭಕ್ತಾದಿಗಳೆಲ್ಲರೂ ಕೂಡ ಒಂದು ಕ್ಷಣ ಆದರೂ ನಾವು ಹೋಗಿ ಆ ದೇವರ ದರ್ಶನವನ್ನು ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಕಣ್ತುಂಬಿಕೊಳ್ಬೇಕು ಅನ್ನೋಂಥ ಒಂದು ಮನಸ್ಸಲ್ಲಿರ್ತಾರೆ. ಇನ್ನು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ವೀಕ್ಷಕರಿಗೆ ತಾವು ಹೇಳುವಂಥದ್ದು, ಈ ಮೂಲಕ ನೋಡ್ತಾ ಇರುವಂಥ ಭಕ್ತಾದಿಗಳಿಗೆ ತಾವು ಹೇಳುವಂಥ ಮಾತುಗಳು ಕೊನೆಯದಾಗಿ. ನಾನು ಈ ಕ್ಷೇತ್ರದ ಪರವಾಗಿ ಅಂದರೆ ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಯಾವುದೇ ಅಪೇಕ್ಷೆ ಇಟ್ಟು ನಾವು ಕೆಲಸ ಮಾಡಲಿಲ್ಲ. ನಾವು ನಮ್ಮ ಹಿರಿಯವರು ನಡೆಸಿಕೊಂಡು ಬಂದಿದ್ದಾರೆ, ಅದನ್ನು ಒಂದು ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಇನ್ನೊಂದು ರೀತಿಯಲ್ಲಿ ಈ ಭಕ್ತಾಭಿಮಾನಿಗಳಿಗೆ ಭಕ್ತ ಬಂಧುಗಳಿಗೆ ಈ ಕ್ಷೇತ್ರಕ್ಕೆ ಬರುವಾಗ ಅವರಿಗೆ ಬೇಕಾದ ಅನುಕೂಲವನ್ನು ನಾವು ಮಾಡಿಕೊಡ್ಬೇಕು. ಹಾಗೆ ಈ ದೇವಸ್ಥಾನಕ್ಕೆ ಕ್ಷೇತ್ರಕ್ಕೆ ಬಂದು ದೇವರಲ್ಲಿ ಬೇಡಿಕೊಂಡಾಗ ದೇವರ ಅನುಗ್ರಹ ಅವರಿಗೆ ಸಿಗಬೇಕು. ಹಾಗೆ ಅಂತ ಹೇಳಿ ನಾವು ಈಗ ಭಕ್ತ ಬಂಧುಗಳ ಹತ್ರ ಎಲ್ಲರ ಹತ್ರ ನಾವು ಬೇಡಿಕೊಳ್ಳುವುದು ಈಗೆಲ್ಲ ಅನುಕೂಲ ಆಗಲು ಈ ಕ್ಷೇತ್ರದಲ್ಲಿ ಆಗಿದೆ. ತಾವೆಲ್ಲರೂ ಬನ್ನಿ, ಈ ಕ್ಷೇತ್ರದಲ್ಲಿ ದೇವರ ಒಂದು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಜಾತ್ರೋತ್ಸವ ಆಗಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನೀವು ಬನ್ನಿ. ಈ ಕ್ಷೇತ್ರವನ್ನು ತಾವೆಲ್ಲರೂ ಸೇರಿ ಭಕ್ತ ಬಂಧುಗಳೆಲ್ಲ ಸೇರಿ ಇನ್ನು ಮುಂದೆಯೂ ಇದು ಒಂದು ಉತ್ತಮ ರೀತಿಯಲ್ಲಿ ಈ ಕ್ಷೇತ್ರ ನಡಿಬೇಕು. ಇದರಲ್ಲಿ ಯಾರಿಗೂ ಕುಂದುಕೊರತೆ ಬರಬಾರ್ದು. ಈ ಕ್ಷೇತ್ರದಲ್ಲಿ ಈ ಬಡವರು ಅಂದ್ರೆ ಅವರಿಗೆ ಎಷ್ಟೋ ಕಷ್ಟಗಳಿರ್ಬೋದು, ಒಂದು ಮದುವೆ ಆಗ್ಲಿಕ್ಕೆ ಇರ್ಬೋದು ಅಥವಾ ಒಂದು ಬೇರೆ ಬೇರೆ ಯಾವುದಾದ್ರೂ ಕಾರ್ಯಕ್ರಮ ಮಾಡ್ಲಿಕ್ಕೆ ಇರ್ಬೋದು. ಅಂಥವರಿಗೆ ಈ ಕ್ಷೇತ್ರದಲ್ಲಿ ನಾವು ಅವರಿಗೆ ಬೇಕಾದಾಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಅವರಿಗೆ ಸಹಾಯ ಮಾಡ್ತೇವೆ ಈ ಕ್ಷೇತ್ರದ ಪರವಾಗಿ. ಹಾಗೆ ಈ ಕ್ಷೇತ್ರ ನಾವು ಯಾವುದೇ ಇಷ್ಟರವರೆಗೆ ಕೂಡ ನಾವು ದುಡ್ಡು ಮಾಡಬೇಕಂತೇಳಿ ಕ್ಷೇತ್ರದಲ್ಲಿ ನಾವು ನೆನೆಸಿ ಇಲ್ಲ. ನಮ್ಮ ಈ ಕ್ಷೇತ್ರದಲ್ಲಿ ಎಲ್ಲ ಕಮಿಟಿಯವರಿರಲಿ ಎಲ್ಲ ಸಮಿತಿ ಅದರಲ್ಲಿಂದ ದುಡ್ಡಾಗಬೇಕು, ಕ್ಷೇತ್ರದಕ್ಕೆ ಬೇಕಾದಷ್ಟು ಜನ ಬರಬೇಕು, ಎಷ್ಟೋ ಜನ ಬಂದು ದುಡ್ಡು ಇರಬೇಕು, ಅದನ್ನು ನಾವು ಖರ್ಚು ಮಾಡಬೇಕು, ಹಾಗೆಲ್ಲ ನಾವು ಯೋಚನೆ ಮಾಡಲಿಲ್ಲ. ಕ್ಷೇತ್ರದಲ್ಲಿ ಯಾರಿಗೆ ಆ ಕ್ಷೇತ್ರದಲ್ಲಿ ಭಕ್ತಿ ಉಂಟು, ಯಾರಿಗೆ ಆ ಕ್ಷೇತ್ರಕ್ಕೆ ಬರಬೇಕು ಅಂತ ಒಂದು ಮನಸ್ಸಾಗ್ತದೆ ಅಂಥವ್ರು ಬರಬೇಕು. ನಮಗೆ ಬಂದು ಈ ಕ್ಷೇತ್ರದಲ್ಲಿ ಇನ್ನು ಮುಂದೆ ಈ ಕ್ಷೇತ್ರದ ಎಲ್ಲ ಒಂದು ದೇವರ ಅನುಗ್ರಹವನ್ನು ಪಡಿಬೇಕು ಅಂತೇಳಿ ನನ್ನ ಆಸೆ. ಈ ಮೂಲಕ ಎಲ್ಲ ಭಕ್ತರಿಗೂ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಅದ್ದೂರಿ ಆಗ್ಬೇಕು, ಎಲ್ಲರೂ ಬರಬೇಕು. ನಮ್ಮ ಗೌರವಾಧ್ಯಕ್ಷರು ಹೇಳಿದ್ದಾರೆ, ಅನ್ನ ಸಂತರ್ಪಣೆ ಅತಿ ಸುಂದರ ಆಗ್ಬೇಕು. ಊಟ ಮಾಡಿ ಹೋದಾಗ ಅವರು ಹೇಳ್ಬೇಕಂತೆ, ಚಂದ ಆಗಿದೆ, ಚಂದದ ಊಟ ಮಾಡಿದ್ದೇವೆ, ತೃಪ್ತ ಭಾವನೆಯಿಂದ ಹೋಗುವ ಹಾಗೆ ಮಾಡಬೇಕು ಅಂತ. ಅದಕ್ಕೆ ನಾವು ಅವರಿಗೆ ಒಪ್ಪಿಕೊಂಡಿದ್ದೇವೆ, ಅದನ್ನೆಲ್ಲ ನಡೆಸಿಕೊಡ್ತೇವೆ ಅಂತೇಳಿ
ಹಾಗೆ ಎಲ್ಲರೂ ಬರಬೇಕು ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಅಂತೇಳಿ ನಮ್ಮ ಒಂದು ಭಾವನೆ. ಧನ್ಯವಾದಗಳು ಸರ್. ಅಂದರೆ ಬಹುಶಃ ಎಷ್ಟು ಒತ್ತಡ ಇದೆ, ಅದು ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳಾಗುವಾಗ ಅದರ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದರ ಮಧ್ಯೆ ಬಂದು ಜನರಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಅದರಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ತಾವೇ ಅಥವಾ ತಮ್ಮ ಕೈಯಿಂದ ಒಂದಷ್ಟು ಕೊಡುಗೆಯನ್ನು ಕೊಟ್ಟು ಮಾಡಿದ್ರು ಕೂಡ ಎಲ್ಲವೂ ದೇವರು ಮಾಡಿಸಿದ್ದು ಎನ್ನುವಂಥ ಒಂದು ಕೃತಾರ್ಥ ಭಾವನೆಯನ್ನು ಕೂಡ ಹೊಂದಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀರಿ. ತಮ್ಮೆಲ್ಲ ಒಂದು ಪ್ರಯತ್ನಗಳು ಅಥವಾ ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು ಯಶಸ್ಸಾಗಲಿ. ಆ ಮೂಲಕ ಈ ನಡಿಯಲು ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅಭೂತಪೂರ್ವವಾಗಿ ನಡೆದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸುವಂತಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಧನ್ಯವಾದಗಳು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಹಿತಿಯನ್ನು ಕೊಟ್ಟದಕ್ಕಾಗಿ. ಪ್ರವೀಣ್ ಚನ್ನವರೇ, ತಮಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರ ಈ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ 17ರಿಂದ 24ರವರೆಗೆ ನಡೆಯುವಂಥದ್ದು. ಪ್ರತಿದಿನ ನಡೆಯುವಂತಹ ಕಾರ್ಯಕ್ರಮಗಳ ಸಮಗ್ರ ಚಿತ್ರಣವನ್ನ ನಿಮ್ಮ ಸುದ್ದಿ ನ್ಯೂಸ್ನ ನೇರ ಪ್ರಸಾರದಲ್ಲಿ ನೀವು ವೀಕ್ಷಣೆಯನ್ನು ಮಾಡಬಹುದು. ಸುದ್ದಿ ಲೈವ್ ಯೂಟ್ಯೂಬ್ ಚಾನೆಲ್ನ ಮೂಲಕ ಸಮಗ್ರ ನೇರ ಪ್ರಸಾರವನ್ನ ನಾವು ಮಾಡ್ತೇವೆ ಅನ್ನುವಂಥದ್ದು. ಆ ಮೂಲಕ ಅಲ್ಲಿ ನಡೆಯುವಂತಂದ್ರೆ ಸಾಧ್ಯ ಆದರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡೆದು ಕೃತಾರ್ಥರಾಗಿ, ಅನಿವಾರ್ಯವಾಗಿ ಹೋಗೋದಿಕ್ಕಾಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೇರ ಪ್ರಸಾರದ ಮೂಲಕ ಪ್ರತಿ ಕ್ಷಣದ ಕಾರ್ಯಕ್ರಮಗಳನ್ನ ತಾವು ವೀಕ್ಷಣೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಶುಭ ಹಾರೈಕೆಯನ್ನ ಮತ್ತೊಮ್ಮೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈ ಸ್ನಾನ ಸೋಪ್.
ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈ ಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ 4 ರೀತಿಯ ಕಲರ್ನಲ್ಲಿ ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್, ಹಳೆಗೇಟು, ಬೆಟ್ಟಂಪಾಡಿ, ಸುಳ್ಯ, ದಕ್ಷಿಣ ಕನ್ನಡ. ಮೊಬೈಲ್ 9448463101, 9902711871. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551.